ಗಜಮುಖದವಗೆ ಗಣಪಗೆ ಚೆಲ್ವಾದ್ರಿ ಜಾಗ ವಂದಿತನಿ ಆರತಿಯ ತೀರೆ ಗಜಮುಖದವಗೆ ಗಣಪಗೆ ಎಳ್ಳುಂಡೋಳಿಗೆ ಕಬ್ಬು ನಿಲ್ಲುವ ಬಗೆ ಬೆಳ್ಳಿಯ ಉಡಿಗೆಚ್ಚೆಗಳ ಕಟ್ಟಿ ಕುಣಿಯುವ ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವಗುಂಬಗೆ ತಾವಾಗ್ನಿಯಂದದಿ ಮೆರೆವ ಬಗೆ ಆವಾಗಮನದಲ್ಲಿ ನೆನೆವರಿಷ್ಟಾರ್ಥವ ಗಜಮುಖದವಗೆ ಗಣಪತಿ ಕರದೊಳು ಪರಶು ಪಾಶಾಂಕುಶಧಾರಿಯೇ ಹರುಷದಿ ಭಕ್ತರ ಪೊರೆವಗೆ ಮುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಅಂಬುರುಹದಳನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ
ಪಿರಿದು ಸಂಸುದಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಸರ್ವರು ಶ್ರೇಷ್ಠರೆನಿಸಿದರೂ ಕೂಡ ಪಡುವರ ದಿಕ್ಕಿಗೆ ಒಡೆನೆನಿಸಿಕೊಂಡಂತಹ ಈ ವರುಣನ ವಿಶಿಷ್ಟತೆಯೇ ಬೇರೆ. ಸಿಂಧೂಪುರವೆಂಬಂತಹ ಈ ಪಟ್ಟಣವನ್ನು ನಿರ್ಮಿಸಿ ಪಟ್ಟಣದಲ್ಲಿ ಬಾಮೆಯಾದಂತಹ ವಾರುಣಿಯನ್ನು ವಾಮಭಾಗದಲ್ಲಿ ಅಲಂಕರಿಸಿ ಸೇನಾಪತಿಯಾದಂತಹ ಸುನಾಭನನ್ನು ಮುಂದಿರಿಸಿ ಎಂದಿನಂತೆ ಸಭಾಸದರನ್ನೆಲ್ಲ ಉದ್ದೇಶಿಸಿ ಇಂದು ಓಲಗವನ್ನು ಕೊಟ್ಟಿದ್ದೇನೆ. ಈ ಓಲಗದ ಚಾವಡಿಯನ್ನು ಇದರದ್ದೇ ಒಂದು ವೈಶಿಷ್ಟ್ಯ ಉಂಟು. ಪುಷ್ಕರ ಮಾಲಿನಿ ಎಂಬಂತಹ ಈ ಸಭೆಯನ್ನು ದೇವಶಿಲ್ಪಿ ಎನಿಸಿಕೊಂಡಂತಹ ಆ ವಿಶ್ವಕರ್ಮ ತನ್ನದ್ದಾದ ಚಾಕಚಕ್ಯತೆಯನ್ನೆಲ್ಲ ವಿನಿಯೋಗಿಸಿ ಇದನ್ನು ನಿರ್ಮಾಣ ಮಾಡಿದ್ದಾನೆ. ಎಷ್ಟು ಸಭಾಸದರು ಬಂದರೂ ಕೂಡ ಆಸನವಿಲ್ಲ ಎಂಬಂಥ ಪ್ರಶ್ನೆಯೇ ಇಲ್ಲಿಲ್ಲ. ಅತಿ ಉಷ್ಣವೂ ಅತಿ ಶೀತಲವೂ ಅಲ್ಲದ ಸಮತೀಷ್ಣವಾದಂತಹ ವಾತಾವರಣವನ್ನೇ ಇಲ್ಲಿ ನಿರ್ಮಿಸಿದ್ದಾನೆ. ಇಲ್ಲಿ ಆಸೀನರಾಗಿರುವಂತಹ ಸಭಾಸದರ ಬಗ್ಗೆ ಹೇಳುವುದಿದ್ದರೆ ಮೊದಲಲ್ಲೇ ಇದ್ದಾರಲ್ಲ ಆದಿತ್ಯರು ಎನಿಸಿಕೊಂಡಂತಹ ದೇವತೆಗಳು ಗಂಧ ಪುಷ್ಪ ಚಂದನಾದಿಗಳಿಂದ ಅಲಂಕರಿಸಿಕೊಂಡೇ ಇಲ್ಲಿ ನನ್ನನ್ನು ಉಪಾಸಿಸ್ತಾ ಇದ್ದಾರೆ. ಅವರ ಪಕ್ಕದಲ್ಲೇ ಇರುವವರು ಸರ್ಪಸಂಕುಲಗಳು. ಧನಂಜಯನು, ಐರಾವತನು, ತಕ್ಷಕನು, ಕಾರ್ಕೋಟಕನು, ಕಂಬಲನು ಮೊದಲಾದಂತಹ
ಆ ಸರ್ಪಗಳೆಲ್ಲ ಮಂಡಲಾಕಾರವಾಗಿ ಸುತ್ತಿ ಹೆಡೆಯನ್ನು ಮೇಲಕ್ಕೆತ್ತಿ ಧ್ವಜದಂತೆ ನನ್ನನ್ನು ಉಪಾಸಿಸ್ತಾ ಇದ್ದಾರೆ. ಹೆಚ್ಚೇಕಿ ಹರಿಗೆ ಮಂಚವನ್ನೇ ಒದಗಿಸಿದಂತಹ ವಾಸುಕಿ ಕೂಡ ಇರುವುದು ನಮ್ಮಲ್ಲಿ. ಆಗಾಗ ಆತನನ್ನು ಪೂಜಿಸಿ ಆತನದ್ದಾದಂತಹ ದರ್ಶನ ಭಾಗ್ಯವನ್ನು ನಾನು ಪಡೆದು ಧನ್ಯನಾಗುತ್ತಾ ಇದ್ದೇನೆ. ಮತ್ತೊಂದೆಡೆಯಲ್ಲಿ ನೋಡುತ್ತಿದ್ದರೆ ದಾನವ ಸಂಕುಲದಲ್ಲೇ ದಿವ್ಯದೇಹಿಗಳೇ ಆಗಿ ಇಲ್ಲಿದ್ದಾರೆ. ಒಂದು ಕಾಲದಲ್ಲಿ ಲೋಕವನ್ನೇ ನಡಗಿಸಿದಂತಹ ವೀರೋಚನ ಪುತ್ರನಂತಹ ಬಲಿಯಿಂದ ತೊಡಗಿ ನಿಶುಂಬರು ಅಪ್ರಜಿತ್ಯೋ ಕಾಲಜಂಗರೇ ಮೊದಲಾದಂಥವರೆಲ್ಲ ಹೆಚ್ಚೇಕೆ ರಾಮನಿಂದ ಹತನಾದಂತಹ ದಶಕಂಠ ರಾವಣನೂ ಕೂಡ ದಿವ್ಯದೇಹಧಾರಿಗಳಾಗಿ ಇಲ್ಲಿ ಉಪಾಸಿತರಾಗಿದ್ದಾರೆ. ಯಾಕೆ? ತಮ್ಮ ಜೀವಿತಾವಧಿಯಲ್ಲಿ ಬ್ರಹ್ಮನಿಂದ ಉತ್ತಮವಾದಂಥ ವರಗಳನ್ನೇ ಸಂಪಾದಿಸಿಕೊಂಡವರವರೆಲ್ಲ ಅಲ್ಲಿಂದ ಕೆಳಗೆ ಬಂದರೆ ಮತ್ತೊಂದು ಗಂಡನಲ್ಲಿ ಕಾಣಸಿಗುವವರೇ ಆ ನಮ್ಮ 4 ಸಮುದ್ರಗಳು ಇಲ್ಲಿ ಸೇರಿವೆ. ಅಷ್ಟೇಕೆ ಗಂಗೆಯೋ ಯಮುನೆಯೋ ಅಥವಾ ಗೋದಾವರಿಯ ಕೃಷ್ಣೆಯ ತುಂಗೆಯೋ ಇಂಥ ಎಲ್ಲ ನದಿಗಳು ನದಿ ನದಂಗಗಳೆಲ್ಲವೂ ಸಶರೀರವಾಗಿ ನನ್ನನ್ನು ಉಪಾಸಿಸ್ತಾ ಇದ್ದಾರೆ. ಇಂತಹ ಎಲ್ಲ ಸಭೆಯನ್ನು ಕಾಣುವಾಗ ಒಂದು ರೀತಿಯಲ್ಲಿ ಆನಂದವಾಗುತ್ತಾ ಉಂಟು. ಆದರೇನು ಯುಗ ಧರ್ಮ ಅಂತ ಒಂದು ಉಂಟಲ್ಲ, ಯುಗ ಧರ್ಮ ಕಾರಣದಿ ಜಗಹಿತಕ್ಕೆ ಕ್ರತುವಂದ ದೈವೇ ಯುಗ ಧರ್ಮ ಕಾರಣದಿ ಜಗದುಳಿಹ ಜನಜಾಲ ದೇವಕಾಲಮಾನದ ಪ್ರಕಾರ ಈ ಸೌರ ವರ್ಷಗಳನ್ನು 4 ಯುಗಗಳಾಗಿ ವಿಂಗಡಿಸಿದ್ದಾರೆ. 4,30,000 ಸೌರ ವರ್ಷಗಳನ್ನು 4 ಯುಗಗಳಾಗಿ ಕೃತ ತ್ರೇತ ದ್ವಾಪರ ಕಲಿಗಳೆಂಬಂತಹ ಈ ರೀತಿಯಲ್ಲಿ ಅದನ್ನು ವಿಂಗಡಿಸಿದ್ದಾರೆ. ಕೃತಯುಗದ 4ನೇ 3 ಅಂಶವನ್ನು ತ್ರೇತದಲ್ಲಿಯೂ 4ನೇ 2 ಅಂಶವನ್ನು ದ್ವಾಪರದಲ್ಲಿಯೂ 1 ಅಂಶವನ್ನು ಕಲಿಯಲ್ಲಿ ಇಟ್ಟಿದ್ದಾರೆ. ಇದರ ಅರ್ಥ ಏನು? ಕೃತದಿಂದ ತೊಡಗಿ ಕಲಿಯವರೆಗೆ ಇಟ್ಟಿದ್ದಾರೆ. ನಾವು ಅವಲೋಕನ ಮಾಡಿದರೆ ಆಲೋಚನಾ ಪದ್ಧತಿ ಆ ರೀತಿಯಾಗಿ ಆಚಾರ ಪದ್ಧತಿಯಲ್ಲಿ ಒಂದು ರೀತಿಯಲ್ಲಿ ನಾವು ಅಪಕರ್ಷೆಯನ್ನೇ ಕಾಣುತ್ತಾ ಇದ್ದೇವೆ ಅಂತ. ಯಾಕೆ ಅಂತ ಕೇಳಿದರೆ ಕೃತಯುಗದಲ್ಲಿ ಇರುವಂತಹ ಆ ಯೋಚನಾ ಲಹರಿ, ಆ ವಿಧೇಯತೆ, ಆ ತಪಸ್ಸು ಇದೆಲ್ಲವೂ ತ್ರೇತದಲ್ಲಿ ನಾವು ಕಾಣುವುದಿಲ್ಲ. ಆದ್ದರಿಂದಲೇ ಇದಕ್ಕೆ ಒಂದು ರೀತಿಯಲ್ಲಿ ಅಪಕರ್ಷೆ. ಬ್ರಾಹ್ಮಣರು ವರ್ಣಾಶ್ರಮ ಧರ್ಮವನ್ನೇ ಆಚರಿಸುತ್ತಾ ಇಲ್ಲ. ಕೆಲವೊಮ್ಮೆ ಅದರಲ್ಲಿ ಒಂದು ವೇಳೆ ಬ್ರಾಹ್ಮಣ್ಯವನ್ನು ಉಳಿಸಬೇಕಾದಂತಹ ಕ್ಷತ್ರಿಯರು ಬ್ರಾಹ್ಮಣ್ಯರ ಮೇಲೆ ಕೈ ಮಾಡುವಂತಹ ಸ್ಥಿತಿ ಒದಗಿ ಬಂದಿದೆ. ಇಲ್ಲ ಇದ್ದರೆ
ದರ್ಬೆಯನ್ನು ಹಿಡಿದು ಯಾಗ ಯಜ್ಞ ಯನಾದಿಗಳೇ ತೊಡಬೇಕಾದಂತ ಪರಶುರಾಮರು ಧನುಸ್ಸನ್ನು ಹಿಡಿದದ್ದಾದರೂ ಯಾಕೆ? ಧರ್ಮದಲ್ಲಿ ಅದನ್ನ ಚಿತ್ತವು ನೆಲೆಯೂರಲಿ ಎಂಬಂತಹ ವರವನ್ನು ಪಡೆದುಕೊಂಡಂತಹ ಕಾರ್ತವೀರ್ಯ ಧರ್ಮ ಸಂಸ್ಥಾಪನೆಯನ್ನು ಮಾಡುವುದರ ಬದಲು ಆ ಬ್ರಾಹ್ಮಣರ ಋಷಿಗಳ ಮೇಲೆ ಕೈ ಮಾಡಿದ್ದೇಕೆ? ಕಾಮಧೇನುವನ್ನು ಹಿಡಿದು ತರದ್ದೇಕೆ? ಇಂತಹದ್ದೆಲ್ಲ ವಿಷಯಗಳು. ಒಬ್ಬ ಕಶ್ಯಪ ಹಿರಣ್ಯ ಕಶ್ಯಪನಿಗಾಗಿ ನರಸಿಂಹಹಾರ ಅವತಾರವಾಯಿತು. ಒಬ್ಬ ಹಿರಣ್ಯಾಕ್ಷನಿಗಾಗಿ ವರಹ ಅವತಾರವಾಯಿತು. ಒಬ್ಬ ಕಾರ್ತವೀರ್ಯನಿಗಾಗಿ ಭಾರ್ಗವ ರಾಮರು ಉದಿಸಿ ಬರಬೇಕಾಯಿತು. ಒಬ್ಬ ರಾವಣಿಗಾಗಿ ರಾಮ ಉದಿಸಿ ಬರಬೇಕಾಯಿತು. ವರ್ತಮಾನದಲ್ಲಿರುವಂತಹ ಈ ದ್ವಾಪರ ಭಗವನ್ ಶ್ರೀಮನ್ನಾರಾಯಣನು ಲೋಕದಲ್ಲಿರುವಂತಹ ಮಧಾಂಧ ಕ್ಷತ್ರಿಯರು ದಮನಿಸುವ ಸಲುವಾಗಿ ಲೀಲಾಮಾಂಶ ವಿಗ್ರಹನಾಗಿ ಉದಿಸಿ ಬಂದಿದ್ದಾನೆ. ಅಂತಹ ಈ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಎಲ್ಲವೂ ಅವ್ಯವಸ್ಥಿತವಾಗಿ ಮಾರ್ಪಟ್ಟಿದೆ. ಹೆಚ್ಚೇಕೆ ಗುರು ಶಿಷ್ಯರ ಸಂಬಂಧವು ಹಸಿ ಹೋಗಿದೆ. ಕೃತಯುಗದಲ್ಲಿ ಗುರುವನ್ನು ನಿಜವಾದ ವಿದ್ಯಾರ್ಥಿ ಎಂಬ ನಾಮದಲ್ಲಿ ಗುರುವನ್ನು ಅರಸಿ ಹೋಗುವಂತಹ ಒಂದು ಸಮಯ ಇತ್ತು. ತ್ರೇತದಲ್ಲಿ ಗುರುವನ್ನೇ ಪ್ರಶ್ನಿಸುವ ಕಾಲ ಬಂತು. ದ್ವಾಪರದಲ್ಲಿ ಗುರುವನ್ನು ಶಿಷ್ಯನನ್ನು ರಮಿಸಿ ಗಳಿಸುವಂತಹ ಪರಿಸ್ಥಿತಿ ಒದಗಿ ಬಂತು. ಕಲಿಯುಗದಲ್ಲಿ ಏನು ಬರುತ್ತದೋ ಏನು. ಹಾಗೆಯೇ ಯಜ್ಞ ಯಾಗಾದಿಗಳೆಲ್ಲ ನಡೆಯದಂತಹ ಈ ಕಾರಣದಿಂದಾಗಿ ದೇವತೆಗಳು ಒಂದು ರೀತಿಯಲ್ಲಿ ಬಡವರೇ ಆಗಿದ್ದಾರೆ, ಹವಿಸ್ಸಲಿಲ್ಲ. ಹಾಗಾದರೆ ಒಂದು ರೀತಿಯಲ್ಲಿ ಪ್ರಸನ್ನತೆಯನ್ನು ಹೊಂದದೇ ಇರುವಂತಹ ಆ ದೇವತೆಗಳು ಈ ಪೃಥ್ವಿಗೆ ಏನನ್ನು ಕೊಟ್ಟಾರು? ಆದ್ದರಿಂದ ಲೋಕದ ಜನರೆಲ್ಲ ಅಹಕಾರವನ್ನು ಮಾಡುತ್ತಾ ಇದ್ದಾರೆ. ಮಳೆ ಇಲ್ಲ, ಬೆಳೆ ಇಲ್ಲ ಅಂತ. ಅದಕ್ಕಾಗಿ ಅಲ್ಲಿರುವಂತಹ ಆ ಋಷಿಮುನಿಗಳೆಲ್ಲ ತದೇಕ ಚಿತ್ತದಿಂದ ವರ್ಣನ ಕಡೆಗೆ ನೋಡುವಂತಹ ಪರಿಸ್ಥಿತಿ ಒದಗಿ ಬಂದಿದೆ. ಯಾಕಂತೇಳಿ ಕೇಳಿದರೆ ಯಾವಾಗಲೂ ಯಜ್ಞದಲ್ಲಿ ಆಸಕ್ತನಾಗಿರುವಂತಹ ನಾವು ಏನಾದರೂ ವರುಣ ಮಾಡಿಯಾನು ಎಂಬಂತಹ, ಅದಕ್ಕಾಗಿಯೇ ನಾನು ಕೂಡ ಲೋಕದ ಹಿತವನ್ನು ಬಯಸಿದಂತಹ ನಾನು ಒಂದು ಯಜ್ಞಕ್ಕಾಗಿ ಯುದ್ಧುಕ್ತನಾಗಿದ್ದೇನೆ. ಆದುದರಿಂದ ಸಭಾಸದರೇ, ಲೋಕದ ಒಳಿತುಂಟಲ್ಲ, ಲೋಕದೊಳಿತಿಗೆ ಗೈವ ಮಗವಿತಗೆ 14 ಲೋಕಗಳ ಮಹಿಮ ರೈತರಲಿ ನಾಕ ಪಾತಾಳ ಭುವಿಯೆಲ್ಲ ಸಜ್ಜನರುಗಳ ನಾಕ ಪಾತಾಳ ಭುವಿಯೆಲ್ಲ ಸಜ್ಜನರುಗಳ ಲೇಖನಗಳ ಕಳುಹಿ ಕರೆಸಿ ಲೋಕದೊಳಿತಿಗೆ ಗೈವ ಮಗವಿದಗೆ 14 ನೆರೆದಿರುವಂತಹ ಸಭಾಸದರೆಲ್ಲರೂ ಕೇಳಬೇಕು. ನೀವೆಲ್ಲ ಚಿಂತೆ ಮಾಡುವಂತಹ ಅಗತ್ಯವಿಲ್ಲ. ಮಂತ್ರಿಯಾದಂತಹ ಸುನಾಭನಿಗೆ ಆಜ್ಞಾಪನೆಯನ್ನು ಕೊಟ್ಟಿದ್ದೇನೆ. ಸ್ವರ್ಗ ಮರ್ಜ ಮಾತಾಳಾದಿ 14 ಲೋಕಗಳಲ್ಲಿಯೂ ಕೂಡ ಓಲೆಯನ್ನು ಕಳುಹಿಸಬೇಕು. ಸ್ವರ್ಗದಲ್ಲಿರುವಂತಹ ದೇವತೆಗಳು, ಪೃಥ್ವಿಯಲ್ಲಿರುವಂತಹ ಶ್ರೇಷ್ಠ ಮನುಮುನಿಗಳೆಲ್ಲರೂ, ಪಾತಾಳದಲ್ಲಿರುವ ಭೋಗವತಿ ಪಟ್ಟಣದಲ್ಲಿರುವ ಸರ್ಪಸಂಕುಲಗಳು, ಋಷಿಗಳು, ಮಹರ್ಷಿಗಳು, ಸನಕ ಸನಂದನ ಕಶ್ಯಪ, ಭೃಗು ಮರೀಚಿ ಅಂಗೀರಸೆ ಮೊದಲಾದಂತಹ ವಿಶಿಷ್ಟವಾದಂತಹ ಸಾಧನೆಯನ್ನು ಮಾಡಿದಂತಹ ಅನೇಕ ತಪಸ್ಸುಗಳಿದ್ದಾರೆ. ಅವರೆಲ್ಲರಿಗೂ ಓಲೆಯನ್ನು ಬರೆಯತಕ್ಕದ್ದು, ಸಕಾಲದಲ್ಲಿ ಅವರು ಬಂದು ಸೇರತಕ್ಕದ್ದು. ಹಾಗೆಯೇ ಕಾಮಧೇನುವೆ, ಭದ್ರೆಯೋ, ಸುನಂದೆಯೋ, ನಂದಿನಿಯೋ ಯಾರೇ ಆಗಿರಲಿ, ಅವರದ್ದಂಥ ಕೊಡುಗೆಯು ನಮ್ಮ ಯಜ್ಞಕ್ಕೆ ಬಹಳ ಅಗತ್ಯ ಉಂಟು. ಆದ್ದರಿಂದ ಅವರೆಲ್ಲರಿಗೆ ಓಲೆ ಕಳಿಸಲಿಕ್ಕೆ ನಾನು ಅಪ್ಪಣೆಯನ್ನು ಕೊಟ್ಟಿದ್ದೇನೆ. ಏನಾಗುತ್ತದೆ ನೋಡೋಣ. ಆದಿದೇವನ ಪುತ್ರನೇ ಸಂಹಾರಧ್ವಜ ಪಂಚಜನಗಳ ನಾದಿವಿ ಜರಳಿ ಸೋತು ಮುಂದೆ ಸೆದುರೆ ಸಾಧು ಸಜ್ಜನ ವೈರಿ ಎನಿಸುತ್ತ ಮೇದಿನಿಯೊಳಂದನೆಯುತ್ತಿದ್ದನು.
ಸಾಧಿಸುದಲಿಸು ಸಂಧಿಸುರಳಿ ಸದೆಯ ತೀರ್ಚುವಡಿ. ಆದಿದೈತ್ಯರೆಂದೇ ಯಾರು ಖ್ಯಾತಿಯನ್ನು ಹೊಂದಿದರು ಅಂತಹ ಕನಕಕಶ್ಯಪರ ವಂಶದಲ್ಲೇ ಸಂಚರಿಸಿದವನು ನಾನು. ಬದುಕಿನಲ್ಲಿ ಆದಿ ಮಧ್ಯ ಅಂತ್ಯ ಈ ಮೂರು ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಶ್ರೇಷ್ಠವಾದಂತಹ ಸ್ಥಾನವನ್ನು ಹೊಂದಿದವರು. ನಮ್ಮ ಆದಿಯಲ್ಲಿ ಇದನ್ನು ಮೊದಲು ಹುಡುಕಬೇಕು. ಆದಿ ಇಲ್ಲ ಅಂತ ಆದರೆ ಮತ್ತೆ ಮಧ್ಯವನ್ನು ಅಂತ್ಯವನ್ನು ಹುಡುಕುವುದಕ್ಕೆ ಕಷ್ಟ ಆಗುತ್ತದೆ. ಆ ಕಾರಣಕ್ಕೆ ಬೇಕಾಗಿ ನಮ್ಮ ವಂಶದ ಮೂಲ ಪುರುಷರು ಕನಕಕಶ್ಯಪರು ಆನೆ ನಡೆದದ್ದೇ ದಾರಿ, ಆ ದಾರಿಯಲ್ಲೇ ನಡೆದವರು. ಬದುಕಿನಲ್ಲಿ ಯಾರಿಗೂ ತಲೆಬಾಗದೆ ಜೀವನದ ಕೊನೆಯ ಕ್ಷಣದವರೆಗೂ ತಮ್ಮ ಸಾಧನೆ ಏನು ಎಂಬುದನ್ನು ತೋರಿಸುವುದಕ್ಕೆ ಹೊರಟವರು. ಹಿರಣ್ಯಾಕ್ಷ ಮಾಡಿದಂತಹ ಸಾಧನೆ ಏನು ಕಡಿಮೆ ಏನೂ ಅಲ್ಲ. ದಿನವೊಂದಕ್ಕೆ 100 ತಿಂದು ಜೀವಿಸಬೇಕು ಎನ್ನುವ ಹಾಗೆ ಹೊರಟವನು. ಬದುಕೆಷ್ಟು ವಿಪರ್ಯಾಸ ನೋಡಿ. ಯಾವಾಗ ಮನುಷ್ಯನಿಗೆ ತಾವು ತಿನ್ನುವ ಆಹಾರವೇ ವಿಷವಾಗುತ್ತದೋ ಮತ್ತೆ ಅವನಿಗೆ ಭೂಮಿಯಲ್ಲಿ ಬದುಕುವಂತ ಹಕ್ಕೇ ಇಲ್ಲ. ಆ ಸ್ಥಿತಿಯಲ್ಲಿ ತನ್ನ ಬದುಕನ್ನು ಕೊನೆಗಾಣಿಸಿಕೊಂಡವ ಹಿರಣ್ಯಾಕ್ಷ. ಅವನ ಅಣ್ಣನಾಗಿ ಮೆರೆದವನು ಹಿರಣ್ಯಕಶ್ಯಪು. ಹರಿಯನ್ನು ವಿರೋಧಿಸುವುದರ ಮೂಲಕವಾಗಿ ದಾನವ ಕುಲಕ್ಕೆ ಹರಿಯೇ ವಿರೋಧಿ ಎನ್ನುವ ಹಾಗೆ ತೋರಿಸಿಕೊಟ್ಟವನು. ಮಗನಾದಂತಹ ಪ್ರಹ್ಲಾದನಲ್ಲಿ ಕೇಳಿದನಂತೆ, ಎಲ್ಲಿದ್ದಾನೆ ನಿನ್ನ ಹರಿ? ಆ ಕಂಬದಲ್ಲಿದ್ದಾನೋ, ಈ ಕಂಬದಲ್ಲಿದ್ದಾನೋ, ಮೇಲಿದ್ದಾನೋ, ಕೆಳಗಿದ್ದಾನೋ? ಅವ ಗೊತ್ತಿದ್ದು ಕೇಳಿದನೋ ಗೊತ್ತಿಲ್ಲದೆ ಕೇಳಿದ್ದಾನೋ ಗೊತ್ತಿಲ್ಲ. ಅಂತೂ ಹರಿಯಿಂದ ನರಸಿಂಹ ರೂಪವನ್ನು ತಲೆದು ಬಂದು ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದ ಹರಿಗೆ ಒಂದು ಅರ್ಥದಿಂದ ಹರಿಯಲ್ಲೇ ಲೀನವಾಗಿ ಹೋದ. ಅದೇ ಹಿರಣ್ಯಕಶಿಪುವಿಗೆ 4 ಮಂದಿ ಮಕ್ಕಳು, ಪ್ರಹ್ಲಾದ, ಅನುಲಾದ, ಸಂಹ್ಲಾದ, ಶಿವಿಭಾಸ್ಕರ. ಅದರಲ್ಲಿ ಸಂಹ್ಲಾದನ ಮಗನಾದಂತ ಪಂಚಜನನಂದ್ರೆ ನಾನೇ. ಬದುಕು ಹೇಗೆ? ಹುಟ್ಟಿದವರು ಸಾಯುತ್ತಾರೆ. ಆ ಅರ್ಥದಿಂದ ಬದುಕಿದ್ರೆ ಅದಕ್ಕೆ ಬದುಕು ಅಂತ ಆಗುವುದಿಲ್ಲ. ಬದುಕಿನಲ್ಲಿ ಈಸಬೇಕು, ಇದು ಜಯಿಸಬೇಕು ಎನ್ನುವಂತಹ ನಿಲುಮೆಯನ್ನು ಹೊಂದಿದವನು ನಾನು. ಪ್ರಪಂಚ ವಿಶಾಲವಾಗಿದೆ. ವಿಶಾಲವಾದಂತಹ ಪ್ರಪಂಚದಲ್ಲಿ ನಮ್ಮ ಬದುಕು ಹೇಗೆ? ಆ ಬದುಕು ಇರುವುದು ನಮ್ಮ ಕೈಯಲ್ಲಿ. ಆ ಕಾರಣಕ್ಕೆ ಬೇಕಾಗಿ ದೇವತೆಗಳ ಮೇಲೆ ಹಗೆಯನ್ನು ಸಾಧಿಸಿ ಹುಟ್ಟಿದವರೆಲ್ಲರೂ ಮೇಲೆ ನೋಡಿದವಾಗ ಒಂದು ಲೋಕ ಉಂಟು. ಆ ಲೋಕದಲ್ಲಿ ನಮ್ಮದಾದಂತಹ ಅಧಿಪತ್ಯವನ್ನು ಸ್ಥಾಪನೆ ಮಾಡಬಹುದು, ಅಲ್ಲಿ ನಮ್ಮದಾದಂತಹ ಆಡಳಿತವನ್ನು ನಡೆಸಬಹುದು ಎನ್ನುವ ಹಾಗೆ ಹೊರಟವರು. ಆದರೆ ಬದುಕಿನಲ್ಲಿ ಯಾರು ದೇವಲೋಕದ ಸ್ಥಾನವನ್ನು ತಮ್ಮ ವ್ಯಾಪ್ತಿಗೆ ಬರುವ ಹಾಗೆ ನಡೆದುಕೊಂಡವರಿಲ್ಲ. ಅವರಿಗೆಲ್ಲ ಇರುವುದಕ್ಕೆ ಒಂದು ಲೋಕ ಇತ್ತು, ಶೋಣಿತಾಪುರ. ಅದನ್ನು ಬಳಸಿಯೇ ನಾನು ಅದನ್ನು ಮೇಲೇರಬಹುದಾಗಿತ್ತು. ಆದರೆ ಶೋಣಿತಾಪುರದಲ್ಲಿದ್ದವರು ಯಾರು ಬದುಕಿನಲ್ಲಿ ವಿಚ್ರಾಯವಾದಂತಹ ಸ್ಥಿತಿಯನ್ನು ಕಂಡುಕೊಂಡಿದ್ದಾರೆ? ಹಿರಣ್ಯಕಶಿಪುವಿನ ಬಳಿಕ, ಪ್ರಹ್ಲಾದನ ಬಳಿಕ ನಾವು ಕಂಡದ್ದು ನಮಗೆ ನಿರಾಸೆಯಾದದ್ದು. ಯಾವ ಕನಕಕಶ್ಯಪರು ಆಗಿ ಹೋದ ಬಳಿಕ ಪ್ರಹ್ಲಾದನ ಕುರಿತಾಗಿ ನಮಗೆಲ್ಲ ಒಂದು ದೊಡ್ಡ ಭರವಸೆ ಇತ್ತು. ಆದರೆ ಏನು ಮಾಡೋಣ? ಪ್ರಹ್ಲಾದನು ಹರಿಯನ್ನು ನೆಚ್ಚಿಕೊಂಡು ಹರಿ ಭಕ್ತಿಯಲ್ಲೇ ತೊಡಗಿಕೊಂಡು ಹರಿ ಭಜನೆಯನ್ನೇ ಮಾಡಿ ಸರ್ವಸ್ವವು ಹರಿಮಯ ಅಂತ ಆಗಿ ಹೋದ. ದಾನವ ಕುಲಕ್ಕೆ ಉಚ್ಛ್ರಾಯವಾದಂತಹ ಸ್ಥಿತಿ ಹೇಗೆ? ನಾವು ಪ್ರಹ್ಲಾದನಲ್ಲಿಯೂ ಏನನ್ನು ಹೆಚ್ಚಾಗಿ ಕಲ್ಪಿಸಿಕೊಳ್ಳುವುದಕ್ಕೆ ನನಗಾಗಲಿಲ್ಲ. ಪ್ರಹ್ಲಾದನ ಬಳಿಕ ಹುಟ್ಟಿಕೊಂಡವ ವಿರೋಚನನು ಮಾಡಿದ್ದೇನು? ದಾನವರದ್ದಾದಂತಹ ಇಚ್ಛಾಶಕ್ತಿ, ಕ್ರಿಯಾಶಕ್ತಿಗಳನ್ನು ಬಳಸಿ ಬೇಕಾದ ಹಾಗೆ ಬೇಕಾದ ರೀತಿಯಲ್ಲಿ ವಿನಿಯೋಗಿಸಿಕೊಳ್ಳಬಹುದಾಗಿತ್ತು. ಆದರೆ ವಿರೋಚನನು ತನ್ನ ಬದುಕನ್ನು ಭಕ್ತಿಯ ಮಾರ್ಗವಾಗಿ ಉಪಯೋಗಿಸಿಕೊಂಡು ಹರಿಯನ್ನು ಕಂಡಾವಾಗ ಮೈಮರೆತು ತನ್ನಲ್ಲೇ ತನ್ನ ಬದುಕನ್ನು ತಾನು ತೆತ್ತುಕೊಂಡ. ಆ ಬಳಿಕ ಮಹಾಭರವಸೆ ಇದ್ದದ್ದು ನಮಗೆ ಬಲಿಯ ಕುರಿತಾಗಿ. ಮಹಾಬಲಿಯಾಗಿ ಬದುಕಿನಲ್ಲಿ ಏರಿದ ಎತ್ತರ, ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧಿಸುವುದಕ್ಕಾಗದೇ ಇದ್ದಂತಹ ಒಂದು ಎತ್ತರವನ್ನು ಬಲಿಯಾಗಿ ಕಂಡುಕೊಂಡ. ಸಮುದ್ರ ಮಥನದಂತಹ ಒಂದು ಕಾರ್ಯ ಬಲಿಯಿಂದಲ್ಲದೆ ಪ್ರಪಂಚದಲ್ಲಿ ಬೇರೆ ಯಾರಿಂದಲೂ ಮಾಡುವುದಕ್ಕೆ ಅಸಾಧ್ಯವಾದಂತಹ ಸ್ಥಿತಿ. ಆದರೆ ಬಲಿಯು ಮಾಡಿದ್ದೇನು? ಕಟ್ಟ ಕಡೆಗೆ ಮಹಾವಿಷ್ಣು ವಾಮನಾವತಾರವನ್ನು ತಳೆದು ಬಂದಂತಹ ಹೊತ್ತಿಗೆ ತಾನೇ ಬಲಿಯಾಗಿ ಹೋದ. ಹಾಗಾದರೆ ಶೋಣಿತಾಪುರದಲ್ಲಿದ್ದವರು ಬದುಕಿನಲ್ಲಿ ಏನನ್ನು ಸಾಧಿಸುವುದಕ್ಕಿಲ್ಲ ಎನ್ನುವಂಥದ್ದು ಸ್ಪಷ್ಟ ತಾನೆ. ನಮಗೆ ಸ್ಪಷ್ಟ ಅರ್ಥ ಆಗಿದೆ. ಶೋಣಿತಾಪುರದಲ್ಲಿ ವಾಸ್ತುದೋಷ ಉಂಟು ಅಂದರೆ
ಶೋಣಿತಾಪುರದಲ್ಲಿ ಇದ್ದಂತಹ ವಾಸ್ತು ದೋಷವನ್ನು ನಿವಾರಣೆ ಮಾಡುವುದಕ್ಕೆ ಅಲ್ಲಿ ಇನ್ನು ವಾಸ್ತು ಬಲಿಯೋ ಹೋಮವೋ ಮಾಡಿ ಅದನ್ನು ಸರಿಪಡಿಸುವುದಕ್ಕಾಗುವುದಿಲ್ಲ. ಅಲ್ಲಿ ಖರ್ಚು ಮಾಡುವುದಕ್ಕಿಂತ ಬೇರೆ ಮನೆ ಮಾಡಿದರೆ ಆ ತೀರ್ಮಾನಕ್ಕೆ ಬಂದವನು ನಾನು. ಹೇಗೆ ಮಾಡುವುದು ಏನು ಮಾಡುವುದು ಅಂತ ನನಗೆ ದಾರಿ ಗೊತ್ತಿಲ್ಲ. ಯಾವ ಕಾರಣದಿಂದಲಾದರೂ ದೇವತೆಗಳ ಕಣ್ಣಿಗೆ ದಾನವರು ಕಾಣ ಸಿಕ್ಕಿದರು ಅಂತ ಆದರೆ ನಮ್ಮ ವಧೆಯಾಗುತ್ತದೆ, ಅಥವಾ ಹರಿಯ ಮೋಸಕ್ಕೆ ನಾವು ಸಿಲುಕುತ್ತೇವೆ. ಬದುಕು ಇಷ್ಟೇ ಆಗಿ ಹೋಯ್ತಲ್ಲ ನಮ್ಮದು. ಎಲ್ಲೋ ಕಾಡಿನಲ್ಲಿ ತಲೆಮರೆಸಿಕೊಂಡು ಬದುಕುವುದು, ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳುವುದಕ್ಕೆ ಬೇಕಾಗಿ ಅಹರ್ನಿಶಿ ಹೆಣಗಾಡುವುದು. ಏನುಂಟು ಈ ಬದುಕಿಗೆ ಅರ್ಥ? ದೇವತೆಗಳು ಮೋಸ ಮಾಡುತ್ತಾರೆ, ಹರಿಯಲ್ಲಿ ದೂರನ್ನು ಕೊಡುತ್ತಾರೆ. ಅದಲ್ಲ ಬದುಕು. ಬದುಕಬೇಕು, ಆ ಬದುಕಿಗೊಂದು ಮೌಲ್ಯವನ್ನು ಕಲ್ಪಿಸಬೇಕು. ಬದುಕಿದೆನು ಅಂತಾದರೆ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬಹುದು. ಒಬ್ಬ ಏರುಗತಿಯ ಕಡೆಗೆ ಮುಖ ಮಾಡಿ ನಿಲ್ಲುತ್ತಾನೆ ಅಂತಾದರೆ, ಬದುಕಿನಲ್ಲಿ ಉಚ್ಛ್ರಾಯವಾದಂತಹ ಸ್ಥಿತಿಯನ್ನು ಕಾಣುವುದಕ್ಕೆ ಬಯಸುತ್ತಾನೆ ಅಂತಾದರೆ ಅವನಿಗೆ ದಾರಿಗಳು ನೂರಾರು ಉಂಟು ಅಂತ ನಾನು ಭಾವಿಸಿದ್ದೇನೆ. ಆ ಕಾರಣಕ್ಕೆ ಬೇಕಾಗಿ ಈ ಬದುಕನ್ನು, ಇಂದಿನ ಬದುಕನ್ನು ನಾನು ಕಟ್ಟಿಕೊಳ್ಳಬೇಕು ಎಂಬ ಕಾರಣಕ್ಕೆ ಬೇಕಾಗಿ ನಾನು ನನ್ನ ಬಳಗವನ್ನು ಜೊತೆಯಲ್ಲಿ ಸೇರಿಸಿಕೊಂಡಿದ್ದೇನೆ. ನಾನೊಬ್ಬ ಪಂಚಜನ ಅಧಿಕಾರಕ್ಕೆ ಬಂದರೆ ಅಂತ ಆದ್ರೆ ನನ್ನ ಬೆಂಗಾವಲಾಗಿ ಅನೇಕ ಮಂದಿಗಳಿದ್ದಾರೆ. ಒಬ್ಬ ಮೇರುಧನ್ವ, ಒಬ್ಬ ವೃಶ್ಚಿಕ, ಇವರೆಲ್ಲರೂ ನನ್ನ ಜೊತೆಯಲ್ಲಿದ್ದಾರೆ. ಈಗ ಅವರೇ ಬಂದು ಹೇಳಿದಂತಹ ಒಂದು ಮಾತು, ನನ್ನ ಅನುಚರರಲ್ಲೋ ಇವರೆಲ್ಲ ಅನುಚರರ ನುಡಿ ಕೇಳಿದೈತನು ಮನದೊಳಬ್ಬುದಲೆಂದ ಪೂರ್ವದೇ ತನುಜರನು ವಂಚಿಸಿದ ಶಬ್ದನು ಕೈದ ಯತುರದ ವಿರುದ್ಧ ವಿಪ್ರಕಾರದಲ್ಲಿ ವರುಣನ ಮಗಳ ಮಂಟಪಕ್ಕೆ ಹೋಗುತ್ತ ನೆನೆದ ಕಾರ್ಯವ ಕೈವೇ ನಿಲ್ಲುತ್ತ ಬಗೆದು ಹೊರವಂಟ ನನ್ನ ಅನುಚರರು ಹೇಳಿದಂತಹ ಮಾತು, ದೇವತೆಗಳು ಮೋಸ ಮಾಡಿ, ವಂಚನೆ ಮಾಡಿ, ದ್ರೋಹ ಮಾಡಿ ದಾನವರ ಬದುಕಿಗೆ ಕಳಂಕವನ್ನು ತರುತ್ತಾರೆ, ದಾನವರ ಬದುಕನ್ನು ಕೊನೆಗಾಣಿಸುತ್ತಾರೆ ಅಂತ ಆದ್ರೆ ಅದೇ ದೇವತೆಗಳನ್ನು ಮೋಸ ಮಾಡಬೇಕು. ಅದೇ ದೇವತೆಗಳನ್ನು ಮೋಸ ಮಾಡಿ ನಮ್ಮ ಸಂಚಿನಲ್ಲಿ ಬಳಸಿ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳಬೇಕು ಎನ್ನುವ ಹಾಗೆ ಹೇಳಿದ್ದಾರೆ. ಈಗೊಂದು ವರ್ತಮಾನವನ್ನು ಕೇಳಿದ್ದೇನೆ. ವರುಣ ಯಾಗವನ್ನು ಮಾಡುತ್ತಾನಂತೆ ವರುಣ ಲೋಕದಲ್ಲಿ. ಆ ಯಾಗಶಾಲೆಯಲ್ಲಿ ಯಾರೇ ಏನೇ ಬಂದು ಕೇಳಿದರೂ ಅವ ಕೊಡುತ್ತಾನೆ ಎನ್ನುವಂತಹ ವರ್ತಮಾನವನ್ನು ಬಂದು ಕೇಳಿದರು. ಮೋಸ ಮಾಡುವುದಕ್ಕೆ ಇದೇ ದಾರಿ. ದೇವತೆಗಳು ಕೇಳಿದ್ದನ್ನು ಕೊಡುತ್ತಾರೆ ಅಂತ ಆದ್ರೆ ನಾವು ಕೇಳಬೇಕು. ದೇವತೆಗಳ ಮುಂದೆ ಯಾಚಕರಾಗಿ ನಿಲ್ಲಬೇಕು. ದೇವತೆಗಳನ್ನೇ ನಮ್ಮ ಮೋಸಗೊಳಿಸಿ ಅದೇ ಮೋಸದ ಬಳೆಯಲ್ಲಿ ಅವರನ್ನು ಸಿಲುಕಿಸಬೇಕು ಎನ್ನುವಂತಹ ತೀರ್ಮಾನವನ್ನು ಮಾಡಿದ್ದೇನೆ. ವರುಣ ಲೋಕಕ್ಕೆ ಹೋಗಬೇಕು ಅಂತ ಭಾವಿಸಿದ್ದೇನೆ. ಆದರೆ ಇದೇ ರೂಪದಿಂದ ಹೀಗೆ ಹೋದೆ ಅಂತ ಆದ್ರೆ ನಾನೆನಿಸಿದಂತಹ ಕಾರ್ಯ ಸಫಲತೆಯನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಓರ್ವ ಬ್ರಾಹ್ಮಣ ರೂಪವನ್ನು ತಳೆದಿದ್ದೇನೆ. ಬ್ರಾಹ್ಮಣ ರೂಪದಿಂದ ಬೇಡುವುದಕ್ಕೆ ಬ್ರಾಹ್ಮಣರನ್ನು ಬಿಟ್ಟರೆ ಬೇರೆ ಯಾರಿಂದಲೂ ಆಗುವುದಿಲ್ಲ. ಯಾಕೆಂದ್ರೆ ಆ ವರ್ಗ ಅದು ಬೇಡುವುದಕ್ಕೆ ಇದ್ದದ್ದು. ಹಾಗಂತ ಬ್ರಾಹ್ಮಣರು ಏನನ್ನಾದರೂ ಬೇಡಿದರು ಅಂತ ಆದರೆ ಉಳಿದವರು ಕೊಡುವುದಕ್ಕೂ ಸಿದ್ಧರಿದ್ದಾರೆ. ಹಾಗಾಗಿ ಬ್ರಾಹ್ಮಣ ರೂಪದಿಂದ ಬಂದಿದ್ದೇನೆ. ವರುಣನ ಯಾಗಶಾಲೆಯ ಕಡೆಗೆ ನಡೆಯುತ್ತಾ ಇದ್ದೇನೆ. ವರಯಾಗ ಶಾಲೆಗೆ ತಂದ ಪರಿಕಿಸುತ್ತ ವರುಣನು ಪರಿ ಪರಿ ಎಂದು ಅಪಚರಿಸುತ್ತ ಕೇಳ್ದನು ಧರಣಿಯ ಮರನೆಂದು ಬಗೆದಾಯ ವರಯಾಗ ಶಾಲೆಗೆ ತಂದ ದಾನವನ ಹೇಳಿ ಕೇಳಿ ಯಾಗ ಶಾಲೆ ಅನೇಕ ಮಂದಿ ಬ್ರಾಹ್ಮಣರು, ಅನೇಕ ಮಂದಿ ಯಾಚಕರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಬ್ರಾಹ್ಮಣ ಬರುತ್ತಾ ಇದ್ದಾನಲ್ಲ, ಅಯ್ಯ ಧರಣಿಯವರರು ವರುಣ ಬರಬೇಕು ಸ್ವಾಮಿ, ಬರಬೇಕು. ಯಾಕೆಂತ ಕೇಳಿದ್ರಿ, ನಿಮ್ಮಂಥವರು ಬಂದರೆ ಇಲ್ಲಿ ಒಂದು ರೀತಿಯಲ್ಲಿ ನಮಗೆ ಧನ್ಯತಾ ಭಾವ.
ಯಜ್ಞವನ್ನು ಕೈಗೊಂಡಿದ್ದೇನೆ ನಾನು. ಆ, ಯಜ್ಞ ಸಮಾಪನೆಗೆ ಆಗುವಾಗ ದಾನ ದಕ್ಷಿಣಾದಿಗಳನ್ನೆಲ್ಲ ಕೊಡುವಂತ ಕೆಲವು ಸಂಪ್ರದಾಯಗಳು ನಮ್ಮಲ್ಲಿ ಉಂಟು. ಆ, ವರ್ಣನಲ್ಲಿ ಐಶ್ವರ್ಯಕ್ಕೇನು ಕಡಿಮೆ ಉಂಟು ಅಂತ ಅದರ ಅರ್ಥ ಅಲ್ಲ. ಆದರೆ ಬರುವವರ್ತಹ ಯಾಚಕರು ಪ್ರಸನ್ನವದನರಾಗಿ ಬರಬೇಕು ಎಂಬುದು ನಮ್ಮ ಇಚ್ಛೆ. ಆದರೆ ನಿಮ್ಮ ಮುಖ ನೋಡುವಾಗ ಹಾಗಲ್ಲ. ಆ, ದಕ್ಷಿಣ ತನ್ನನ್ನು ತೆಕ್ಕೊಂಡು ಶಿಷ್ಯನ ಮೂಲಕ ಶಿಷ್ಯನ ತಲೆಯಲ್ಲಿ ಹೊತ್ತು ಹಿಂದಿರುಗುವಂತಹ ಒಂದು ಉತ್ಸಾಹದಿಂದ ಬರಬೇಕಾಗಿದ್ದಂತಹ ನೀವು ನಿಮ್ಮ ಮುಖವನ್ನು ಕಾಣುವಾಗ ಸ್ವಲ್ಪ ಏನೋ ಒಂದು ಆತಂಕಕ್ಕೆ ಒಳಗಾದವರಂತೆ, ಆ, ದುಃಖಿತರಾಗವಂತೆ ಕಾಣುತ್ತಾ ಇದ್ದೀರಿ. ಹೇಳಿ ಕೇಳಿ ಬಂದಂತಹ ನಿಮಗೆ ಯಥೋಚಿತವಾದಂಥ ಉಪಚಾರವನ್ನು ಮಾಡಿದ್ದೇನೆ. ಆ, ಬೇಕಾದದೆಲ್ಲ ಉಂಟು ನಮ್ಮಲ್ಲಿ. ಬಂದದ್ದು ಯಾಕೆ, ದಾರಿಯಲ್ಲಿ ಶ್ರಮವಾಯಿದ್ದೆ ನಿಮಗೆ ಆ, ಇತ್ಯಾದಿಗಳೆಲ್ಲ ಉಂಟು. ಬಂದಂಥ ಕಾರಣವಾದರೂ ಏನು? ಕೇವಲ ಯಾಗಶಾಲವನ್ನು ನೋಡುವುದೇ, ಅಥವಾ ಯಜ್ಞದಲ್ಲಿ ಪಾಲ್ಗೊಂಡು ತನ್ನದಂಥ ಧನ್ಯತಾಭಾವವನ್ನು ಪಡೆಯುವುದೇ, ಅಥವಾ ಇನ್ನಿತರವಾದಂತಹ ಯಾವುದೇ ಕಾರಣಗಳು ಉಂಟು? ಇದನ್ನು ಸವಿಸ್ತಾರವಾಗಿ ಹೇಳಿದಿರಿ ಎಂದಾದರೆ ನನಗೆ ತಕ್ಕದಂಥ ಯಥಾಸಾಧ್ಯವಾದಂಥ ಕಾರ್ಯವನ್ನು ನಿಮ್ಮಲ್ಲಿ ಕೈಗೊಳ್ಳುತ್ತೇನೆ. ಹೇಳ್ಬೋದೇ? ದಾರಿಯಲ್ಲಿ ಬಂದಂತಹ ಶ್ರಮವನ್ನು ಕಳೆಯುವುದಕ್ಕೆ ನಿನ್ನ ಯಾಗಶಾಲೆಯ ಆಶ್ರಮಕ್ಕೆ ಬಂದವಾಗ ಆ ಶ್ರಮವೆಲ್ಲ ಹೋಯಿತು ಅಲ್ವಾ? ಹೌದು. ವಾತಾವರಣ ಹಾಗೆ ಉಂಟದು, ಹೌದು. ಸಮಶೀತೋಷ. ಎಲ್ಲರೂ ಬೇಕಾದುದನ್ನು ಬೇಕಾದ ಹಾಗೆ ಪಡ್ಕೊಂಡು ಹೋಗ್ತಾರೆ. ಹೌದು. ಬರುವಾಗ ದಾರಿಯಲ್ಲಿ ನೋಡಿದೆ ಎಲ್ಲರ ಮುಖವು ಹರಳಿತ್ತು. ಅಲ್ವಾ? ಹೌದು. ನಾನು ಮಾತ್ರ ಬೇಸರದಿಂದಲೇ ಬಂದಿದ್ದೇನೆ. ಅಲ್ಲ, ಹೋಗುವಾಗ ಸಂತುಷ್ಟರಾಗಿ ಹೋಗ್ಬೋದು. ಅಯ್ಯ, ಒಂದು ಕಾರಣ ಉಂಟು, ಕೇಳ್ತೀಯ? ಜನನೇ ಕಪಟ ಭೂಸುರನತಿ ನದಿ ವನದಿಗೋಡೆಯನೆ ಕೇಳಯ್ಯಾಗ ವನದಿಗೋಡೆಯನೆ ಕೇಳಯ್ಯಾಗ ವಿನುತ ಕಶ್ಯಪ ಗೋತ್ರ ಜನು ನಾನು ನಂದಿಯೇ ವಿನುತ ಕಶ್ಯಪ ಗೋತ್ರ ಜನು ನಾನು ನೊಂದಿಯೇ ತನುಜರ ದಸೆಯಿಂದ ಜಿಯ ಎನಲದ ಕಪಟ ಭೂಸುರನ ವರುಣದೇವ ಬ್ರಾಹ್ಮಣೋತ್ತಮ. ನಿರಂತರವಾದಂತಹ ಯಾಗವನ್ನು ಮಾಡುವವನು, ಹೌದು, ಯಾಗ ಮುಖೇನವಾಗಿ ಹ. ಲೋಕದ ಒಳಿತನ್ನು ಬಯಸುವವನು. ಖಂಡಿತವಾಗಿ ಹೌದು. ವರುಣದೇವಗೆ ಯಜ್ಞಮುಖದಿಂದ ಜನಿಸಿದವ ಕತೆ ಕೇಳಿದ್ದೇನೆ ನಾನು. ಹೌದೌದು. ರಘು ಮಹರ್ಷಿ. ಹಾ, ಅಲ್ಲಿಂದ ತೊಡಗುತ್ತದೆ ನಿನ್ನ ಕತೆ. ಹೌದು, ಯಜ್ಞಮುಖದಿಂದಲೇ ಬೇಕಾದುದನ್ನೆಲ್ಲವನ್ನು ಸಂಪಾದಿಸುವುದಕ್ಕೆ ಹೊರಟವನು ನೀನು. ಖಂಡಿತವಾಗಿ ಹೌದು ಸ್ವಾಮಿ. ನಿನ್ನ ಕುರಿತಾಗಿ ಕೇಳಿ ಹಾ? ಇಲ್ಲಿಯವರೆಗೆ ಬಂದವರು ನಾನು. ಹಾ, ಕೇಳಿದ್ದನ್ನು ಕೊಡ್ತೀಯಂತೆ ನೀನು. ಹೌದು. ಕೇಳುವುದಕ್ಕೆ ಧಾರಾಳ ಕೇಳಬಹುದಾಗಿತ್ತು. ಹಾ. ಆದರೆ ನಾನು ಕೇಳಿದ್ದನ್ನು ನೀನು ಕೊಟ್ಟರೆ ಹಾ, ಪಡ್ಕೊಂಡು ಇರಿಸುವುದಕ್ಕೆ ಒಂದು ಜಾಗ ಬೇಕೋ ಬೇಡವೋ? ಅದೌದು. ಒಂದರ್ಥದಲ್ಲಿ ಆ, ನಾನು ಕೇಳಿದ ಮಟ್ಟಿಗೆ ಆ, ಬ್ರಾಹ್ಮಣರಾದವರು ಸಂಪತ್ತನ್ನು ಸಂಗ್ರಹಿಸಿಡಬಾರದು ಅಂತ ಒಂದುಂಟು. ಅದು ಉಂಟು. ತನ್ನ ಜೀವನ ನಿರ್ವಹಣೆಗೆ ಬೇಕಾಗಿ ಎಷ್ಟನ್ನು ಸಂಪಾದಿಸಬೇಕು ಅಷ್ಟನ್ನು ಸಂಪಾದಿಸಿದ ಬ್ರಾಹ್ಮಣಿಗೆ ಒಳಿತು. ಯಾಕೆಂತ ಕೇಳಿದ್ರೆ ನಾಳೆ ಅದನ್ನು ಕದ್ದುಕೊಂಡು ಹೋದ ಕಳ್ಳನ ಬೆನ್ನಟ್ಟುವಂತ ಸಾಮರ್ಥ್ಯ ಬ್ರಾಹ್ಮಣನಲ್ಲಿ ಇಲ್ಲ. ಹಾಗಂತ ಈಗ ತಲೆಯಲ್ಲಿ ಹೊತ್ತುಕೊಂಡು ಹೋದಂತಹ ಬ್ರಾಹ್ಮಣರು, ಹಾ, ಜೋಳಿಗೆಯಲ್ಲಿಯೂ ತಲೆಯಲ್ಲಿಯೂ ಹಾ. ಮಕ್ಕಳಲ್ಲಿಯೂ ಹೊರಿಸಿಕೊಂಡಂತಹ ಬ್ರಾಹ್ಮಣರು, ಶಿಷ್ಯರ ಜೊತೆಯಲ್ಲಿ ಅವರೆಲ್ಲರೂ ಸಂಪಾದನೆ ಮಾಡಿದ್ದು ವಿನಿಯೋಗಕ್ಕೆ ಬೇಕಾಗಿ ಸಂಗ್ರಹಿಸಿರುವುದಕ್ಕೆ ಬೇಕಾಗಿ. ಅದು ಒಂದು ಅಭಿಲಾಷೆ ಅಂತ ಉಂಟು. ಹಾ. ಮಾಡಬಾರದು, ಹಾ. ಮಾಡಬಾರದನ್ನು ಮಾಡಿದ್ರೆ ಏನಾಗ್ತದೆ? ಹಾ. ಆಗಬಾರದು ಆಗ್ತದೆ. ಹಾಗಾಗಿ ಆಶೆ ಎನ್ನುವಂಥದ್ದು ಬದುಕಿನಲ್ಲಿ ಮನುಷ್ಯನಿಗೆ ಇದ್ದೇ ಇದೆಯಲ್ಲ. ಹೌದು, ಅದರ ಬೆನ್ನತ್ತಿ ಹೋದವರು ಅನೇಕ ಮಂದಿಗಳು ಯಾರನ್ನು ಬಿಟ್ಟು ಬಿಡುವುದಿಲ್ಲ. ಬಿಡುವುದಿಲ್ಲ. ಬದುಕಿನಲ್ಲಿ ಆಶೆಯನ್ನು ಇರಿಸಿಕೊಂಡವರು ನಾನು ಹೌದು. ಆದರೆ ನನಗಿರುವುದು ಬದುಕುವ ಆಸೆ. ಸ್ವಾಮಿ, ನಿಮ್ಮ ಪರಿಚಯ ಹೇಳಿಲ್ಲ. ಆ ಒಬ್ಬ ಬ್ರಾಹ್ಮಣ ನಾನು ಹೌದು. ಹಾ, ಕಶ್ಯಪ ಗೋತ್ರದವ. ಹೌದು. ಗೋತ್ರ ಕಶ್ಯಪನ. ಹಾ, ಹೌದು. ಕಶ್ಯಪ ಗೋತ್ರದ. ಅದು ಭಾರ್ಗವರಾಮರು ಕ್ಷತ್ರಿಯರ ತಲೆ ಕಡಿದ ಮೇಲೆ ಹಾ, ಭೂಮಿಯನ್ನೆಲ್ಲ ಬ್ರಾಹ್ಮಣರಿಗೆ ದಾನ ಕೊಟ್ಟರಲ್ಲ, ಅದು ಕಾಶ್ಯಪೇ ಪರಂಪರೆಗೆ. ಹೌದು. ಆ ಪರಂಪರೆಯಲ್ಲಿ ಹುಟ್ಟಿ ಬಂದಂತ ಬ್ರಾಹ್ಮಣರು ಮತ್ತೆ ಕಶ್ಯಪರೇ. ಮತ್ತೆ ಗೋತ್ರ ಹೇಳುವುದಕ್ಕೆ ಅಲ್ಲ, ನಾನು ಕೇಳಿದ ಮಟ್ಟಿಗೆ
ಇಂದ್ರನೂ ಕಶ್ಯಪನಂತೆ. ಹೌದೌದು ಅಲ್ಲ ಹೌದೌದು. ಹಿರಣ್ಯಾಕ್ಷನೂ ಕಶ್ಯಪನಂತೆ. ಹೌದು. ಅಲ್ಲ ಆ ಸಂತಾನದವರಲ್ವಲ್ಲ. ಅದೇ ಅಲ್ಲ, ಈಗ ಕಶ್ಯಪ ಗೋತ್ರದ ಬ್ರಾಹ್ಮಣ ನಾನು, ನೀನು ಅರ್ಥ ಯಾವುದು ಬೇಕಾದ್ರೂ ಕಟ್ಟಿ, ಅದು ದೊಡ್ಡ ವಿಷಯ ಅಲ್ಲ. ಅಲ್ಲಪ್ಪ, ಹಾಗೆಲ್ಲ ಕೇಳಿದ್ದು. ಆ ವಂಶದಲ್ಲಿ ಕಶ್ಯಪನ ಗೋತ್ರದಲ್ಲಿ ಸಂಜನಿಸಿದವನು ನಾನು. ಗೋತ್ರ ಪ್ರವರ್ತನೆ ತೆಗೆದುಕೊಂಡವರು ಕಶ್ಯಪರು. ಈಗ ನೀನು ನಿಮಗೆ ಸತ್ಯ ಹೇಳಬೇಕು. ಅಲ್ಲ ಇವರೇ 21 ಬಾರಿ ಭೂಪ್ರದಕ್ಷಿಣೆ ಬಂದು ಕ್ಷತ್ರಿಯರ ಕುಲದ ಸಂಹಾರ ಮಾಡಿದಂತ ಬಳಿಕ ಮತ್ತೆ ಕ್ಷತ್ರಿಯ ಹೆಣ್ಣು ಮಕ್ಕಳನ್ನು ಪಡೆದದ್ದು ಹೇಗೆ? ಎಲ್ಲ ಬ್ರಾಹ್ಮಣರಿಂದಲೇ ಪಡೆದಿದ್ದಲ್ವ? ಹೌದು 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 ಹೌದು, ಖಂಡಿತವಾಗಿ ಹೌದು. ಯಾಕೆ ಯಾವಾಗ ಭಾರ್ಗವ ರಾಮರು ಕ್ಷತ್ರಿಯನ ನಿರ್ನಾಮ ಮಾಡಿದರು ಆವಾಗ ವರ್ಣಸಂಕರವು ಪ್ರಾರಂಭ ಆಯಿತು. ವರ್ಣಸಂಕರ ಅಲ್ಲಿಂದಲೇ ಉಂಟದು. ಹೌದು. ಆದುದರಿಂದ ಆ ಕ್ಷತ್ರಿಯ ಹೆಣ್ಣು ಮಕ್ಕಳಿಗೆ ಹುಟ್ಟಿದಂತ ಎಲ್ಲ ಮಕ್ಕಳು ಕ್ಷತ್ರಿಯರಾದಂತ ಬ್ರಾಹ್ಮಣರಾದಂತ ಅದು ಹೇಗೆ ಅಂತ ಹೇಳುದು ಒಂದು ರೀತಿಯಲ್ಲಿ ಅನುಲೋಮ ಪ್ರಲೋಮ ಸಂತವನಂತ ಈ ಅನುಲೋಮ ವಿಲೋಮ ಪರಂಪರೆಯಲ್ಲಿ ಹುಟ್ಟಿಕೊಂಡವರು ಬದುಕನ್ನು ಬೇಕಾದ ಹಾಗೆ ಅವರವರು ಕಟ್ಟಿಕೊಂಡ್ರು. ಹೌದಲ್ಲ? ಆ ಕಾರಣಕ್ಕೆ ಬದುಕನ್ನು ಕಟ್ಟಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ಬದುಕಿಗೆ ದಾರಿ ಇಲ್ಲದೆ ಯಥಾರ್ಥಕ್ಕಾದ್ರೂ ಹೇಳಬೇಕು, ಬ್ರಾಹ್ಮಣ ಅಂತ ನಾನು ಬದುಕುವುದಕ್ಕೆ ಆಗದೆ ನನ್ನ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೆ ಸತ್ಯ ಹೇಳುತ್ತೇನೆ. ನನಗೊಬ್ಬ ಮಗ ಇದ್ದ, ಹೆಂಡತಿ ಸಂಸಾರ ಎಲ್ಲ ಇತ್ತು. ಹೌದಪ್ಪ. ಈ ರಕ್ಕಸರು ಬಿಡುವುದಿಲ್ಲ ಕಂಡರೆ. ನನ್ನ ಹೆಂಡತಿ ಮಕ್ಕಳನ್ನು ರಕ್ಕಸರು ತಿಂದು ಮುಗಿಸಿದ್ದಾರೆ. ನೀವು ಇನ್ನೂ ಬದುಕಿದ್ದೀರಲ್ಲ? ನಾನೊಬ್ಬ ಬದುಕಿದ್ದೇನೆ. ಯಾಕೆ ಬದುಕಿದ್ದೇನೆ ಅಂತ ನನಗೆ ಅರ್ಥ ಆಗುತ್ತದೆ. ಬದುಕಿದ್ದು ಹಾಗಾಗಿ ನೀನು ಕೊಡುವಂತಹ ಸಂಪತ್ತು ಇದು ಯಾವುದು ಬೇಡ ನನಗೆ. ಮತ್ತೇನು ಬೇಕು ಸ್ವಾಮಿ? ಅಲ್ಲ, ಕೊಟ್ಟರೆ ನಾವು ಇಟ್ಕೊಳ್ಳುವುದೆಲ್ಲಿ, ಪಡ್ಕೊಳ್ಳೋದು ಇರಿಸುವುದೆಲ್ಲಿ? ಅವರನ್ನು ಕಳಕೊಂಡಂತಹ ನೀವು ಹತಾಶರಾಗಿ ಇಲ್ಲಿ ಬಂದು ಹೌದು ಕೇಳುವುದಾದರೂ ಏನನ್ನು ನನಗೆ ಬದುಕಬೇಕು ಅಂತ ಆಸೆ ಉಂಟು. ಬದುಕಿದರೆ ನಾನು ಬದುಕಿ ಉಳಿದೆನೋ, ಏನಾದರೂ ಮೋಸ ಮಾಡಿದವರಿಗೆ ಮತ್ತೆ ಮೋಸ ಮಾಡಬೇಕು ಅಂತಲೇ ಉಂಟು ನನಗೆ. ಆ ಸೇಡು ಉಂಟು, ಪ್ರತೀಕಾರದ ಭಾವ ಉಂಟು ನನ್ನಲ್ಲಿ, ಅಂತರ್ಜ್ವಾಲಾಮುಖಿ ಉಂಟು. ಅದಕ್ಕಾಗಿ ನನಗೆ ಇರುವುದಕ್ಕೆ ಒಂದು ಆಶ್ರಯ ನಿನ್ನಲ್ಲಿ ಕೊಟ್ಟರೆ. ಆಶ್ರಯ ಬೇಕೆ ನಿಮಗೆ? ಹೌದು, ಏನಾದ್ರೂ ಒಂದು ಉಪಕಾರ ಆದಿತ್ತು. ನಿನ್ನ ಹೆಸರು ಹೇಳಿ ಏನು ಉಪಕಾರ ಮಾಡಿ? ಎಲ್ಲಿ ಅದೊಂದು ಆಶ್ರಯ ಕೊಡು ನನಗೆ. ಓಹೋ ಆದಿತು ಆದಿತು. ಕೇಳಿ ಪ್ರಚೇತನೋ ಭೂಸುರನಲ್ಲಿ ತಾಡಿದ ಯವನಿಂದನೋ ಬೇಡಿಕೆಯನ್ನು ನೀವು ಮಂಡಿಸ್ತಾ ಇದ್ದೀರಿ. ಹಾಗೆಂತ ಕೊಂಡು ನಮ್ಮಲ್ಲಿ ಕೆಲವು ಯೋಜನೆಗಳೆಲ್ಲ ಉಂಟು. ಅನ್ನ ಯೋಜನೆ, ವಿದ್ಯಾಸಿರಿ ಯೋಜನೆ, ಆಶ್ರಯ ಯೋಜನೆ, ಇಂಥದ್ದೆಲ್ಲ ಉಂಟು ನಮ್ಮಲ್ಲಿ, ಇಲ್ಲ ಅಂತ ಅಲ್ಲ. ಅದು ಬದುಕಿ ಉಳಿದರೆ ಅಲ್ವಾ? ಅದು ಬದುಕಿ ಉಳಿದರೆ.
ನಿಮ್ಮನ್ನು ಅನಾಥಾಶ್ರಮಕ್ಕೆ ಸೇರಿಸೋನವೇ, ನೀವು ಅನಾಥರಲ್ಲ. ಹೆಂಡತಿ ಮಕ್ಕಳು ಇದ್ದಾರೆ, ಅದು ಕುಟುಂಬ ಸಂಸಾರ ಎಲ್ಲ ಇರ್ಬೋದು. ನಾನು ಕೊಡುವಂತಹ ದಕ್ಷಿಣೆಯಿಂದಾಗಿ ಹೊಸತಾದ ಬದುಕನ್ನು ನೀವು ಕಟ್ಟಿಕೊಳ್ಳೋಣ ಅಂತ ಹೇಳಿದ್ರೆ ಅದು ಕೂಡ ನಿಮಗೆ ಬೇಡ. ನೀವು ಆಶ್ರಯವನ್ನೇ ಕೇಳುತ್ತಾ ಇದ್ದೀರಿ ಸ್ವಾಮಿ. ಹಾಗಾದರೆ ಒಂದು ಕೆಲಸ ಮಾಡುವ, ಆಶ್ರಯವನ್ನೇ ಕೊಡಬೇಕಿದ್ರೆ ಆಶ್ರಯವನ್ನೇ ಕೊಡುವ. ಇಂತಹ ನಿಮ್ಮಂತಹದಂತಹ ದುರಂತಮಯವಾದ ಬದುಕನ್ನು ನಾನು ಕಂಡಾಗ ನನಗೂ ಕೂಡ ಕಣಿಕರ ಆಗ್ತಾ ಉಂಟು. ಅದೇ ನೀವು ಹೇಳುವುದು ಸತ್ಯ ಅಲ್ವಾ? ಈಗ ನಾನು ವಂಚನೆ ಮಾಡಿದ್ದೇನೆ, ಸುಳ್ಳು ಹೇಳಿದ್ದೇನೆ ಅಂತ. ನೀವು ವಂಚನೆ ಮಾಡಿದ್ದೀರಿ ಅಂತ ಹೇಳುವುದಲ್ಲ, ನಿನಗೆ ಗೊತ್ತಾಯ್ತಾ? ಬ್ರಾಹ್ಮಣನ ಮುಖದಲ್ಲಿ ಅಲೋ ಭಗವಂತನ ಮುಖದಲ್ಲಿ ಬ್ರಾಹ್ಮಣರು ಜನಿಸಿದ್ದು ಅಂತ ಒಂದು ಮಾತುಂಟಲ್ಲ, ವರ್ಣಾನಾಂ ಬ್ರಾಹ್ಮಣೋ ಗುರು ಅಲ್ವಾ? ವರ್ಣದಲ್ಲಿ 4 ವರ್ಣಗಳಲ್ಲಿ ಬ್ರಾಹ್ಮಣನೇ ಗುರು ಅಂತ ಒಪ್ಪಿಕೊಂಡಾಗಿದೆ. ಬ್ರಾಹ್ಮಣರ ನಾಲಿಗೆಯಲ್ಲೇ ಬೆಂಕಿ ಉಂಟು ಅಲ್ಲ, ಅಂಗೈಯಲ್ಲಿ ಕೂಡ ಬೆಂಕಿ ಉಂಟು ಇರ್ಲಿ. ಆದ್ದರಿಂದ ನಿಮಗೊಂದು ಆಶಯವನ್ನು ಕಲ್ಪಿಸೋಣ. ಯಾಕೆಂತ ಕೇಳಿದ್ರೆ, ಹೇಗೂ ನಾನು ಯಜ್ಞ ದೀಕ್ಷಿತನಾಗಿದ್ದೇನೆ. ಕೊಡದಿದ್ರೆ ನೀವೇನಾದರೂ ಒಂದು ರೀತಿಯಲ್ಲಿ ಕೋಪಗೊಂಡು ನಮ್ಮನ್ನು ಎಂಥದ್ದು ಹೋದದ್ದು 4 ವರ್ಣದ ಯಾಗಕ್ಕೆ ನನಗೆ ಬೇಕಾದಲ್ಲಿ ಸಿಗಲಿಲ್ಲ ಅಂತ ಹೇಳಿ 4 ಊರಲ್ಲಿ ಪ್ರಚಾರ ಆಗಬಾರ್ದು. ಈ ಸಾಗರ ಗರ್ಭದಲ್ಲಿ ಶಂಕಾಕೃತಿಯಿಂದ ಮಾಡಿದಂಥ ಒಂದು ಗುಹೆ ಅದನ್ನು ನನ್ನ ಅರ್ಥಕ ಅಲ್ಲಿ ನಿಮಗೆ ನಿಮ್ಮ ಸುರಕ್ಷೆಗೆ ಬೇಕಾಗಿ. ಯಾಕೆಂತ ಕೇಳಿದ್ರೆ, ಎಲ್ಲಾದರೂ ನಿಮ್ಮನ್ನು ಯಾರಾದರೂ ಇನ್ನು ಮುಂದಕ್ಕೆ ತೊಂದರೆ ಕೊಡಬಾರ್ದಲ್ಲ, ಅದಕ್ಕಾಗಿ ಅಲ್ಲಿ ನೀವು ಸುರಕ್ಷಿತವಾಗಿ ಇರಬಹುದು. ಆದರೆ ವಂಚನೆ ಇರಬಾರ್ದು. ಇದೊಂದು ವಿಷಯ ನೀವು ನೆನಪಿಟ್ಟುಕೊಳ್ಬೇಕು. ಏನೂ ಇಲ್ಲ ಬದುಕಿನಲ್ಲಿ ವಂಚನೆಯನ್ನು ನನಗೆ ಮಾಡಬೇಕು ಅನ್ನುವಂಥ ಅವಶ್ಯಕತೆಯೇ ಇಲ್ಲ. ಈಗ ನೀನೊಂದು ಅವಕಾಶವನ್ನು ನನಗೆ ಕೊಟ್ಟೆ ಅಂತಾದ್ರೆ, ಈಗ ನನಗೆ ಯಾರು ದ್ವೇಷಗಳಿದ್ದರು ಅಂತವರ ಮೇಲೆ ದ್ವೇಷವನ್ನು ಸಾಧಿಸುವುದಕ್ಕೆ ಈ ಒಂದು ಅವಕಾಶ. ಸಾಗರ ಗರ್ಭದಲ್ಲಿ ಶಂಕಾಕೃತಿಯ ಗುಹೆ. ಹೌದು, ಅದು ನೋಡ್ಲಿಕ್ಕೆ ಅದು ಶಂಕವೇ, ಆದರೆ ಅದರಲ್ಲಿ ಗುಹೆ ಆದಿತು ಸುರಕ್ಷಿತವಾದಂತಹ ಆಶ್ರಯ ತಾಣ. ನಾನಲ್ಲಿ ಇರ್ತೇನೆ, ಮುಂದೆ ನಿನಗೆ ಯಾವುದೇ ವಿಧವಾದಂತಹ ತೊಂದರೆ ಆಗುವುದಕ್ಕಿಲ್ಲ. ಓ ಆದಿತ್ತಲ್ಲ, ನನಗೆ ತೊಂದರೆ ಆಗದಂತೆ ಅಲ್ಲಿ ಬದುಕುತ್ತೇನೆ ಅಂತ ಹೇಳುವುದ ನೀವು? ನಿನಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಇರ್ತೇನೆ, ಬದುಕುತ್ತೇನೆ ಅಂತ. ಆಗ ಪದಾರ್ಥದಲ್ಲಿ ಕೆಲವೊಂದು ವೈಪರೀತ್ಯ ಎಲ್ಲ ಉಂಟಲ್ಲ, ಅದಕ್ಕೆ ನನಗೆ ಸ್ಪಷ್ಟವಾಗಿ ಕೇಳಿದಲ್ಲಿ ನೀನು ಏನು ಅರ್ಥ ಕಟ್ಟಿಕೊಳ್ಳುತ್ತೇವೆ ನನಗೆ ಗೊತ್ತಿಲ್ಲ. ಅದು ನನ್ನಲ್ಲಿ ವಂಚನೆ ಇಲ್ಲ. ಮತ್ತೆ ನಮಗೆ ಒಂದು ಸ್ವಭಾವ, ಒಂದು ಮೀಸೆ ಹೊಕ್ಕರೆ ಸಾಕು, ಮತ್ತೆ ದೇಹವೇ ಹೋಗುತ್ತದೆ ಅಂತ ನೋಡುವುದು ನಾವು. ಅಲ್ಲ, ನಿಮಗೆ ಕಾಣುವಾಗ ಮೀಸೆ ಇಲ್ಲ, ಆದರೆ ಹೊಕ್ಕುವಂತ ಮೀಸೆ ಅಲ್ಲ. ಈಗ ಅದು ಒಂದು ಹೇಳ್ತದೆ, ಮುಂದಕ್ಕೆ ಬೆಳೆದ್ರೆ ಒಂದು ಮೀಸೆ ಹೊಕ್ಕರೆ ಸಾಕು, ಮತ್ತೆ ನೋಡುವ ದೇಹ ಹೋಗುತ್ತದ. ಈಗ ಅಷ್ಟು ಸಿಕ್ಕಿದಲ್ಲ, ಮತ್ತೆ ಮುಂದೆ ಬದುಕು ಹೇಗೆ ಅಂತ ನಾನು ಆಗಿದ್ದು.
ನಮಃ. ತಾನು ಗುರುವಾಗಿದ್ದರೂ ಕೂಡ ಒಂದೊಮ್ಮೆ ಶಿಷ್ಯರಿಗೆ ವಿದ್ಯೆಯನ್ನು ಕಲಿಸುವುದಕ್ಕೆ ತೊಡಗಿಕೊಳ್ಳುವಾಗಲೂ ಅಥವಾ ತನ್ನ ದೈನಂದಿನ ದಿನಚರಿಯನ್ನು ಪ್ರಾರಂಭಿಸುವಾಗಲೂ ತೊಡಗಿಸಿಕೊಳ್ಳಬೇಕಾದಂತಹ ಉದ್ಧಾರವೇ ಗುರುಭ್ಯೋ ನಮಃ. ಹೌದು, ಗುರುವಾದವ ಆಗಿದ್ದಾನೆ ಎನ್ನುವ ಕಾರಣಕ್ಕಾಗಿ ಎಲ್ಲರನ್ನೂ ಮಿಗಿಲು ಎಂದೆನಿಸುವುದಲ್ಲ. ಆ ಗುರುವಿನ ಸ್ಥಾನವನ್ನು ಅಲಂಕರಿಸುವುದಕ್ಕೆ ಮೊದಲು ತಾನೂ ಓರ್ವ ಗುರುವಿನ ಶಿಷ್ಯನಾಗಿದ್ದ ಅಥವಾ ಏನೂ ಅರಿಯದ ಮುಕ್ತ ಜೀವಿಯಾಗಿದ್ದ ಈ ಭೂಮಿಯಲ್ಲಿ ಎನ್ನುವುದು ಸತ್ಯ. ಅಂತಹ ಜೀವಿಯೊಂದು ಭೂಮಿಯಲ್ಲಿ ಹುಟ್ಟಿ ಸಂಸ್ಕಾರಾದಿಗಳನ್ನು ಬೆಳೆಸಿಕೊಂಡು ಜೀವನವನ್ನು ನಡೆಸುವುದಕ್ಕೆ ಯೋಗ್ಯತೆ ಸನ್ನಡತೆಯ ಹಾದಿಯಲ್ಲಿ ನಡಗಿಕೊಂಡಾಗ ಎಲ್ಲರಿಂದಲೂ ಗುರುತಿಸಲ್ಪಟ್ಟು ಇನ್ನೊಂದು 10 ಮಂದಿಗೆ 16 ಮಂದಿಗೆ ತಾನು ಕಲಿತಂತಹ ವಿದ್ಯೆಗಳನ್ನು ಕಲಿಸಿಕೊಳ್ಳುವುದಕ್ಕೆ ತೊಡಗಿಕೊಂಡವನೇ ಗುರು ಎಂದೆನಿಸಿಕೊಳ್ಳುತ್ತಾನೆ. ತನ್ನಲ್ಲಿ ಅಡಕವಾಗಿರುವ ತಾನು ಅರಿತುಕೊಂಡ ಅರ್ಚಿಸಿಕೊಂಡ ಸಕಲವನ್ನು ತನ್ನಲ್ಲಿಯೇ ಹುದುಗಿಸಿಕೊಳ್ಳದೆ ತನ್ನ ನೇಪಥ್ಯಕ್ಕೆ ಸರಿಯುವಾಗ ತನ್ನೊಂದಿಗೆ ಎಲೆದೊಯ್ಯದೆ ಅದನ್ನು ದಾನ ರೂಪದಲ್ಲಿ ಹಲವರಿಗೆ ಹಂಚಿ ಹೋಗುತ್ತಾನೆ. ಅವನ ಜೀವನ ಸಾರ್ಥಕ ಅಂತ ಅನಿಸಿಕೊಳ್ತದೆ. ಹಾಗೆ ಭಾವಿಸಿ ಸಾಂದೀಪನಿಯಾದಂತಹ ನಾನು ನನ್ನ ಜೀವನವನ್ನು ಹೀಗೆಯೇ ತೊಡಗಿಸಿಕೊಳ್ಳಬೇಕು ಅಂತ ನಿರ್ಧರಿಸಿದವನಲ್ಲ. ವಿಧಿಲೀಲೆ ಈ ರೀತಿಯಾಗಿ ನಾನೀ ಹೊತ್ತು ಗುರುವಿನ ಸ್ಥಾನದಲ್ಲಿದ್ದೇನೆ. ಆವಂತಿಪುರದಲ್ಲಿ ಒಂದು ಕುಟೀರವನ್ನು ರಚಿಸಿ ಹಲವಾರು ಮಂದಿ ಹಲವಾರು ತರನಾದಂತಹ ವಿದ್ಯಾರ್ಥಿಗಳಿಗೆ ಶಿಷ್ಯಂದಿರಾಗಿ ಬಂದವರಿಗೆ ನನಗಿರುವಂತಹುದನ್ನು ನಾನು ಬೋಧಿಸಿ ಆ ಮೂಲಕವಾಗಿ ಅವರೆಲ್ಲರಿಗೂ ಗುರುವೆಂದೆನಿಸಿಕೊಂಡಿದ್ದೆ. ಹೀಗೆ ನನ್ನ ಜೀವನವನ್ನು ಸಾಗಿಸುತ್ತಾ ಇರುವ ಹಾಗೆ ವರ್ಷ ಅನೇಕ ಸಂದು ಹೋದವು. ಅನೇಕ ಮಂದಿ ಶಿಷ್ಯಂದಿರು ಬರುತ್ತಾರೆ ವಿದ್ಯಾರ್ಥಿನಿಗಾಗಿ ಶಾಸ್ತ್ರಗಳನ್ನು ಕಲಿತು ಇಲ್ಲಿಂದ ಪಳಗಿ ಅವರು ಮುಂದಕ್ಕೆ ಅವರ ಹಾದಿಗೆ ಹೋಗುವವರಿಲ್ಲ. ಹಾಗೆ ಸಮಯ ಸಾಗುತ್ತಾ ಇರುವ ಹಾಗೆ ನನ್ನ ವೈವಾಹಿಕ ಜೀವನವೂ ಹಾಗೆ ಗುಮಿಂದಿನಿಯೊಂದಿಗೆ ನಡೆದು ಹೋಯಿತು. ಹಾಗೆ ನೋಡಿದರೆ ಆ ಸಾಂಸಾರಿಕ ಜೀವನದಲ್ಲಿ ತರಳನಾರ್ವಾನು ಜನಿಸಲವನಿ ಗಿರಿತಿಗೆ ತರಳ ಓರ್ವನು ಜನಿಸಲವನು ಗಿರಿಸಿ ಮಣಿಕರ್ಣಾಖೇಯನು ಗುರುತರದ ವಾತ್ಸಲ್ಯದಲ್ಲಿಗೆ ಸಲಹಿರನು ಮುನಿಪ ನೋರ್ವನು ಜನಿಸಲವನಿಂಗ ಗಿರಿಸಿ ಬಣಿ ಕರ್ಣಾಖೇಯನು ಕರ್ಮಭೂಮಿಯಲ್ಲಿ ಜನಿಸಿದ ಪ್ರತಿಯೊಂದು ಮನುಷ್ಯನಿಗೂ ಒಂದು ಸಾಂಸಾರಿಕತೆ ಎನ್ನುವುದೊಂದು ಇರುತ್ತದೆ. ಅದರೊಂದಿಗೆ ತನ್ನ ಜೀವನವನ್ನು ಬೆಳೆಸಿ ಅವನು ಮುಂದಕ್ಕೆ ಸಾಗುತ್ತಾನೆ. ಗುರುವೇ ಆಗಲಿ, ಯಾವುದೇ ವಿದ್ಯೆಯನ್ನೇ ಮಾಡುತ್ತಿರುವವನಾಗಲಿ, ಯಾವುದೇ ವೃತ್ತಿಯನ್ನೇ ಅವಲಂಬಿಸಿರುವವನಾಗಲಿ,
ಬೆಳಗಿನ ದೀಪವನ್ನು ಬೆಳಗಿಸಿ ತೋರಿಸುವಂತಹ ದಿನಕರ ಸಂಜೆಯ ಹೊತ್ತಿಗೆ ಹೊಡುಗಡಲಲ್ಲಿ ತನ್ನ ಸ್ನಾನವನ್ನು ಅಸ್ತಮಿಸಿ ನಾಳೆ ಬರುತ್ತೇನೆ ಎನ್ನುವ ಹಾಗೆ ತೊಡಗಿಕೊಂಡಾಗ ಅವ ಹೋಗುವುದು ಹಾಗೆಯೇ ಭಾಸ್ಕರ. ಅಸ್ತಮಿಸುವುದಲ್ಲ, ಮುಟ್ಟಿದಂತಹ ಮನುಷ್ಯರಿಗೆ ತನ್ನ ಜೀವನಿತ್ತಿನ ದಿನಚರಿಯಲ್ಲಿ ತೊಡಗಿಸಿಕೊಂಡವರಿಗೆ ಈ ದಿನ ಇಷ್ಟು ಸಾಕು, ಸ್ವಲ್ಪ ವಿಶ್ರಮಿಸಿಕೊಳ್ಳಿ, ದೇಹದಲ್ಲಿ ಆಗಿರುವ ಬದಲಾವಣೆಗೆ ಆ ದೇಹಕ್ಕಾಗುವಂತಹ ವಿಶ್ರಾಂತಿಯನ್ನು ತೊಡಗಿಸಿಕೊಳ್ಳುವುದಕ್ಕೆ ಕತ್ತಲು ಎನ್ನುವುದನ್ನು ಆವರಿಸಿಕೊಡುತ್ತಾನೆ. ಆ ಮೂಲಕವಾಗಿ ಕತ್ತಲು ಜೀವನದಲ್ಲಿಯೂ ಬರುತ್ತದೆ. ಎದೆಗುಂದದೆ ನಾಳೆ ಬರುವಂತಹ ಬೆಳಕನ್ನು ನೀವು ಸ್ವೀಕರಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ದಿನನಿತ್ಯವೂ ಮನುಜರಿಗೆ ಪಾಠವನ್ನು ಮಾಡುವವನು ಆ ದಿನಮಣಿಯೇ ಆಗಿದ್ದಾನೆ. ಅಂತಹ ದಿನವೊಂದು ಕತ್ತವನ್ನು ಆವರಿಸುವಾಗ ಜೀವನದ ಕೊನೆಗಾಲ ಎಂದಲ್ಲ, ದಿನದ ಒಂದು ಭಾಗ ಮುಗಿಯುತ್ತದೆ ಎನ್ನುವುದನ್ನು ಭಾವಿಸಿ ಮನುಜನಾದವನು ತನ್ನ ಮನೆಯ ಕಡೆಗೆ ಸಾಗುತ್ತಾನೆ. ಆ ದಿನದ ತುತ್ತನ್ನು ಮನೆಗೆ ಒದಗಿಸುವುದಕ್ಕಾಗಿ ಹೋಗುವವನು ಮನೆಯಲ್ಲಿ ಕಾತರದಿಂದ ಕಾಯುವುದಕ್ಕೆ ಮಡದಿ ಮಕ್ಕಳಿರುತ್ತಾರೆ ಎಂದು ಭಾವಿಸುವವನು ಇರುವವರು ಅವರಿಗಾಗಿ ಅವನು ಕಾತರದಿಂದ ಕಾಯುತ್ತಾ ಇರುತ್ತಾನೆ. ಗುರುವಾಗಿದ್ದರೆ ಏನಂತೆ, ನಾನೂ ಸಂಸಾರಿ, ನನಗೂ ಕೂಡ ಕುಮುದಿನಿ ಎನ್ನುವಂತಹ ಮಡದಿ ಇದ್ದಾನೆ. ಆ ಮೂಲಕವಾಗಿ ನಮ್ಮ ದಾಂಪತ್ಯದ ಜೀವನ ಎನ್ನುವ ಹಾಗೆ ಓರ್ವ ಪುಟ್ಟ ಬಾಲಕನನ್ನು ನಾವು ಪಡೆದಿದ್ದೇವೆ. ಮಣಿಕರ್ಣ ಎನ್ನುವಂತಹ ಹೆಸರಿನಿಂದ ನಮ್ಮೊಂದಿಗೆ ನಲಿದಾಡಿಕೊಂಡಿದ್ದವು ಬೆಳೆದು ಸಾಧಾರಣ ಮಕ್ಕಳ ಹಾಗ ಆಗಿದ್ದಾನೆ. ಆದುದರಿಂದಲೇ ನನ್ನ ಎಲ್ಲ ಶಿಷ್ಯರೊಂದಿಗೆ ಈ ನನ್ನ ಮಗನೂ ಕೂಡ ಅವರೊಂದಿಗೆ ಬೆಳೆಯುತ್ತಾ ಇದ್ದಾನೆ, ಕಲಿಯುತ್ತಾ ಇದ್ದಾನೆ. ಅದನ್ನು ನೋಡುತ್ತಾ ಒಂದು ನೆಮ್ಮದಿಯ ಜೀವನವನ್ನು ನಡೆಸುವ ಹಾಗೆ ನಾನು ಆಗಿದ್ದೇನೆ ಎನ್ನುವುದರಲ್ಲಿ ಸಂತೃಪ್ತಿಯನ್ನು ಹೊಂದಿದವನಿದ್ದೆ. ಎಲ್ಲರೊಂದಿಗೆ ನಡೆದಾಡಿಕೊಂಡು ಬರಬೇಕಾಗಿತ್ತು, ಬರಬಹುದು ನನ್ನ ಕಂದ ಇವತ್ತು. ಆಹಾ, ತಂದೆಯೇ ಲಾಲಿಸು ಇಲ್ದನಾಚೆಯ, ತಂದೆಯೇ ಚಂದದಿ ನಡೆಸೈ ಗುಣನಿಧಿಯೇ, ಚಂದದಿ ನಡೆಸೈ ಗುಣನಿಧಿಯೇ, ಗುಣನಿಧಿಯೇ ಎಂದು ಪ್ರಭಾತದ ಪಾವನ ತೀರ್ಥದಿ, ಎಂದು ಪ್ರಭಾತದ ಪಾವನ ತೀರ್ಥದಿ ಬರುವೆ ಮಿಂದು ಬರುವೆ ಮನದನಿಯೇ, ಇಂದು ಪ್ರಭಾತದ ಪಾವನ ತೀರ್ಥದಿ ಮಿಂದು ಬರುವೆ ಮನದನಿಯೇ, ಅಂದೆಯೇ ಲಾಲಿಸು ಎಂದೆಲ್ಲ ಚಂದದಿ ನಡೆಸೈ ಗುಣನಿಧಿಯೇ, ಚಂದದಿ ನಡೆಸೈ ಗುಣನಿಧಿಯೇ, ತಂದೆಯೇ ಲಾಲಿಸು ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಕಂದ, ನೀವು ಹೇಳಿಕೊಟ್ಟಂತಹ ಯಾವುದೇ ಪಾಠಾದಿಗಳನ್ನೆಲ್ಲವನ್ನ ಹಾಗೆ ಪೂರೈಸುತ್ತಾ ಈ ಭೂಮಿಯಲ್ಲಿ ಇದ್ದುಕೊಂಡು ಜನನಿ ಜನ್ಮಭೂಮಿ ಅಂತ ಹೇಳುವ ಈ ನಿಟ್ಟಿನಲ್ಲಿ ಹೊತ್ತು ಗುರು
ಋಷಿಗಳ ಈ ನಮ್ಮ ಆಶ್ರಮದೊಳಗೆ ಈ ಗುರುಮಠದೊಳಗೆ ಎಲ್ಲರ ಜೊತೆಗೆ ಬೆರೆಯುತ್ತಾ ನಿಮ್ಮೊಡನೆ ನಿಮ್ಮ ಪ್ರೀತಿಗೆ ಪಾತ್ರರಾಗುತ್ತಾ ಗೆಳೆಯರ ಜೊತೆಗೆ ಆಟವಾಡುತ್ತಾ ಎಲ್ಲರೂ ತಿರುಗಾಡುತ್ತಾ ಕೆಲವು ವಿಚಾರವನ್ನು ತಿಳಿಸಿದಾಗ ಕೆಲವೊಂದು ವಿಚಾರ ಹೇಳಿದರು ಜನಕ. ಏನು? ನನಗೆ ಆಶ್ಚರ್ಯ ಆಗುತ್ತಾ ಇದೆ. ಹತ್ತಿರದಲ್ಲಿ ಪ್ರವಾಸ ಕ್ಷೇತ್ರ ಎಂಬುದಿದೆ ಅಂತೆ. ಆ ಕ್ಷೇತ್ರದಲ್ಲಿ ಹೋಗಿ ಇಳಿದು ನಾನಾದಿಗಳನ್ನು ಮುಗಿಸಿದರೆ ಆ ಪುಣ್ಯ ಕ್ಷೇತ್ರದಲ್ಲಿ ಮಾಡಿದರೆ ಉಳಿತ ಆಗುತ್ತದೆ ಎಂಬುದಾಗಿ ಮಾತು ಕೇಳಿದ್ದೇನೆ. ಉಳಿದವರೆಲ್ಲ ಹೋಗಿ ಬರ್ತಾರಂತೆ. ನನ್ನಿಂದ ಸ್ವಲ್ಪ ದೊಡ್ಡವರು ಅವರೆಲ್ಲ ಹೇಳಿದ್ದಾರೆ ಆ ಪುಣ್ಯ ಕ್ಷೇತ್ರದಲ್ಲಿ ಹೋಗಿ ತೀರ್ಥಾದಿಗಳನ್ನು ಮುಗಿಸಿ ಬರಬೇಕೆಂಬ ಆಸೆ ನನಗೂ ಆಗಿದೆ ಜನಕ. ಆದ ಕಾರಣ ಜನಕ ಆ ಪ್ರವಾಸ ಕ್ಷೇತ್ರದ ಕಡೆಗೆ ಹೋಗಬೇಕು ಅಂತ ಇದ್ರೆ ನಿಮ್ಮಲ್ಲಿ ಹೇಳದೆ ಕೇಳದೆ ಹೋಗುವ ನಾನಲ್ಲ. ಆದ ಕಾರಣ ಅಲ್ಲಿ ಹೋಗುವರೆ ನನಗೆ ಅವಕಾಶ ಮಾಡಿಕೊಡ್ತೀರಿ, ಅಪ್ಪಣೆಯನ್ನು ಕೊಡ್ತೀರಿ? ಅಲ್ಲ ನಾನು ಹೋಗಿ ಬರಲೇ ಹೊರಟು ನಿಂತವನು. ಕಣ್ಮಣಿ ಬೇಡನಿ ಜನಗೋರ್ವನೇ ಕಣ್ಮಣಿ ಜನಜಗುಳಿಯ ಮಧ್ಯದಿ ಮೀಹ ಎಳೆಯಲಿಗಾಗದು ಸಮುದ್ರದಿ ಜನಲೆಂದ ಸಾಂದೀಪನಿ ಮಗನೆಯ ಮಣಿಕರ್ಣ, ಜನಕ ಎಳವೆಯಲ್ಲಿ ಮಕ್ಕಳಿಗೆ ಹೀಗೆ ಏನನ್ನಾದರೂ ಕಂಡರೆ ತನಗದು ಬೇಕು ಎಂದು ಭಾವಿಸು. ಅದನ್ನು ಪಡೆದುಕೊಳ್ಳುವಲ್ಲಿಯವರೆಗೆ ತಾನು ಹೋರಾಡು. ಹತ್ತು ಕರೆದು ಗೋಲಾಡಿಕೊಂಡು ಅಮ್ಮನನ್ನು ಅಪ್ಪನನ್ನು ಗೋಲಾಡಿಸಿಕೊಂಡು ಅದನ್ನು ತಣ್ಣಗದಾಗಿಸಿಕೊಂಡು ಅದಾವುದು ಹೊಸತು ಎನ್ನುವುದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಉಂಟಲ್ಲ, ಅದೊಮ್ಮೆಗೆ ನಮ್ಮ ಕೈಗೆ ಬಂತು ಅಂತ ಆದರೆ ಅದರಲ್ಲಿರುವ ವ್ಯಾಮೋಹ ಹೋಗಿ ಆಟಿಕೆಗಳನ್ನು ಕೇಳುವ ಮಟ್ಟಿಗೆ ನಾನು ಮುಟ್ಲಿಲ್ಲ ಜನಕ. ಅಂತಹವ ನೀನಲ್ಲ ಎನ್ನುವುದು ನನಗೆ ಗೊತ್ತಿದೆ. ಯಾವುದೇ ವಿಷಯವಾದರೂ ದೂರದಲ್ಲಿರುವಾಗ ಅಥವಾ ಗಮ್ಯವಾಗಿರುವಾಗ ಅದನ್ನು ಪಡೆಯಬೇಕು, ಕಾಣಬೇಕು, ನೋಡಬೇಕು ಎನ್ನುವುದು ಆಶಯ ಇರುವುದು ತಪ್ಪಲ್ಲ. ಇದು ಅನುಭವಿಸಬೇಕು ಎಂಬ ಮಾತು ಅಲ್ವೇ? ಹಾಗಿದ್ರೆ ಅದನ್ನು ಪಡೆಯುವುದಕ್ಕೆ ಕಾಲಘಟ್ಟ ಯಾವುದು ಎನ್ನುವುದನ್ನು ನೋಡಬೇಕು. ನೀನೇ ಹೇಳಿದ ಹಾಗೆ ನಿನ್ನೊಟ್ಟಿಗೆ ಇದ್ದವರೆಲ್ಲ ಹೋಗಿದ್ದಾರೆ, ಹೌದು. ಕೆಲವಾರು ಮಂದಿ ಬಂದಿದ್ದಾರೆ, ಹೌದು. ಅವರು ಸ್ವಲ್ಪ ಬೆಳೆದು ದೊಡ್ಡವರಾದವರು. ನಿನ್ನದಾದಂತಹ ಪ್ರಾಯವನ್ನು ನೋಡೋಣವೇ, ಅವರಿಗಿಂತ ನೀನು ಕಿರಿಯವ. ಸಣ್ಣವ ಅಂತಲ್ಲ, ಅವರಿಗಿಂತ ನೀನು ಕಿರಿಯವ. ಅವರಷ್ಟಕ್ಕೆ ಪ್ರಾಯಕ್ಕೆ ನೀನು ಬರುವಾಗ ಹೋಗುವಿ ಅಂತೆ. ಅಥವಾ ಇನ್ನೊಂದು ದಿವಸ ಬಿಡುವಿನ ವೇಳೆಯಲ್ಲಿ ನಾವು 3 ಮಂದಿ ಸೇರಿಕೊಂಡು ನಿನ್ನ ಅಮ್ಮನನ್ನು ಜೊತೆಯಾಗಿ ಸೇರಿಸಿಕೊಂಡು ಹೋಗೋಣ. ಹಾಗಾಗಿ ಹೇಳುತ್ತಾ ಇರುವುದು ಕಂದ, ನಮಗೀರುವರೆಗೆ ಇರುವುದು ನೀನೋರ್ವನೇ ಮುದ್ದಿನ ಕಂದ. ನಿನ್ನನ್ನು ಬಿಟ್ಟಿರುವುದಕ್ಕೆ ನಮಗೂ ಆಗುವುದಿಲ್ಲ. ಈ ಆಶ್ರಮದ ಮಕ್ಕಳೊಂದಿಗೆ ನೀನು ನಲಿದು ಬೆಳೆಯುತ್ತಾ ಇರುವುದನ್ನು ಕಾಣುವಾಗಲೇ ನಮಗೊಂದು ಆನಂದವಾಗುತ್ತದೆ. ಅಂತಹ ಆನಂದವನ್ನು ಅನುಕ್ಷಣವೂ ನಮ್ಮಿಂದ ತೊರೆಯುವುದಕ್ಕಾಗುವುದಿಲ್ಲ. ಮತ್ತೇನು ಗೊತ್ತ, ಪ್ರಭಾಸ ಕ್ಷೇತ್ರ ಹೌದು, ನಾನು ನೋಡಿದವನೇ. ಈಗ ಹೋಗಿ ಅಲ್ಲಿ ನಿನಗೇನು ಗೊತ್ತಿಲ್ಲದಂತಹ ಪರಿಸರದಲ್ಲಿ ನೀನು ಹೋಗಿ ಬರುವುದು ಕಷ್ಟಕರವಾದೀತು, ಅಥವಾ ನೀನು ಹೋಗುವುದರಿಂದಾಗಿ ಇತರರಿಗೆ ತೊಂದರೆಯಾದೀತು ಎನ್ನುವ ನಿಟ್ಟಿನಲ್ಲಿ ಹೇಳುತ್ತಾ ಇರು. ಈಗ ಬೇಡ ಕಂದ, ಬೇಡ.
ಮುಂದೊಂದು ದಿನ ನೋಡೋಣ. ಆಗದು ಜನಕ. ನಗುದನು ಜನ ಸಂದನಿಯಲ್ಲಿರೆ ತುಗುಡಬೇಕೆ ಕೆಡುಕೇನಲ್ಲಿ ನಗುದನು ಜನ ಸೋದನಿಯಲ್ಲಿರೆ ತುಗುಡಬೇಕೆ ಕೆಡುಕೇನಲ್ಲಿ ತುಗುಡಬೇಕೆ ಕೆಡುಕೇನಲ್ಲಿ ನಿಗೆ ನಾನವರಿಗೆ ಬಾಧೆಯದೆನಿಸೆನು ನಿಗೆ ನಾನವರಿಗೆ ಬಾಧೆಯದೆನಿಸೆನು ಬಾಧೆಯದೆನಿಸೆನು ಸ್ವಗತಿ ಮೀವೆ ತೊಸು ದೂರದಲ್ಲಿ ಮಿಗೆ ನಾನವರಿಗೆ ಬಾಧೆಯದೆನಿಸೆನು ಸ್ವಗತಿ ಮೀವೆ ತೊಸು ದೂರದಲ್ಲಿ ನಗುತ್ತದನು ಜನಸಂದನಿಯಲ್ಲಿರೆ ತುಗುಡಬೇಕೆ ಕೆಡುಕೆ ನಲ್ಲಿಗೆ ತಂದೆಯಲಾಲಿಸೋದು ಗೋಗೋದು ಹೋಗೋದು ಜನಕ ವರ. ಆ ಕಡೆಗೆ ಹೋಗಿ ಬರುತ್ತೇನೆ ಎಂಬಾಗ ಈ ಹೊತ್ತೇ ನಾನು ಬೆಳೆದು ನಿಂತ ನನಗೆ ಬರೇ ಚಿಕ್ಕವನಿಗೇನು ನಾನು ಅಲ್ಲವಲ್ಲಪ್ಪ. ನನಗೂ ಉಳಿದ ವಿಚಾರಗಳೆಲ್ಲ ಅರ್ಥವಾಗಿದೆ. ಹೌದು. ಎಲ್ಲಿ ಕಷ್ಟ ಎಲ್ಲಿ ನಷ್ಟ, ಎಲ್ಲಿ ಇಳಿಬೇಕು ಎಲ್ಲಿ ಹತ್ತಬೇಕು ಎಂಬುದಾಗಿ ಆ ನೀರಿನಲ್ಲಿ ನನಗೆ ಅರ್ಥವಾಗುತ್ತಾ ಇದೆ. ನೀವು ಹೇಳಿದಂಥ ಪಾಠ ಮಾಡುವಾಗ ನಾನು ಕೂಡ ಕಿವಿ ಕೊಟ್ಟು ಕೇಳಿದ್ದೇನೆ. ಹೌದು. ರಭಸದ ನೀರಿಗೆ ಎದುರಿಗೆ ಈಜಬಾರದು ತಿಳಿಯಿತಲ್ಲ. ಹೌದು. ಇಂಥದ್ದೆಲ್ಲವೂ ನನಗೆ ಗೊತ್ತಾಗಿದೆ. ಆ ನೀರಿನ ಎದುರಿಗೆ ಈಜುವುದಲ್ಲ, ನೀರಿನ ಬದಿಯಲ್ಲೇ ಸ್ನಾನ ಮಾಡಿ ಬರುತ್ತೇನೆ, ಆ ಕ್ಷೇತ್ರದಲ್ಲಿ ಮಿಂದು ಬರುತ್ತೇನೆ ಎಂಬ ಹಾಗೆ ಹೇಳಿದರೆ ನಿಮಗಾದ ಆ ರೀತಿ ಹೆದರಿಕೆಗಳೆಲ್ಲ ಇದ್ದರೆ ಅದನ್ನು ಬಿಟ್ಟು ನೇರಾಗಿ ನನ್ನನ್ನು ಕೊಟ್ಟು ಕಳುಹಿಸುವುದು ಒಳ್ಳೆಯದು. ನೀರಿನೊಂದಿಗೆ ಆಟ ಕಾಯ್ತಾ ಇದ್ದಾರೆ. ನಾನಲ್ಲಿ ಹೋಗಿ ನೀರಿಗೆ ಇಳಿಯುವುದಕ್ಕಿಂತ ಮೊದಲು ನೀರಿನಲ್ಲಿ ನಿಂತುಕೊಂಡು ನಾನೇನಾದರೂ ಮಾಡಬೇಕಿದ್ರೆ ಗಂಗೆ ಚ ಯಮುನೆ ಚ ಗೋದಾವರಿ ನರ್ಮದೆ ಇಂದು ಕಾವೇರಿ ಅಂತ ಹೇಳುವ 9 ನದಿಗಳನ್ನು ಒಂದು ನದಿಯಲ್ಲಿ ಕೂಡ ನಾವು ಹೇಳುವಂತ ಕ್ರಮಗಳು ಇರುತ್ತದೆ ನಮಗೆ. ಹಾಗಿದ್ರೆ ಅಂಥದ್ದೇನಾದರೂ ಆಚಮನ ಇತ್ಯಾದಿಗಳನ್ನು ಮಾಡಬೇಕು ಅಂತ ಇದ್ದಾಗ ಅದನ್ನು ನನಗೆ ಎಚ್ಚರಿಸಿ ನೀವು ಕಳುಹಿಸಿಕೊಡೋದು ಒಳ್ಳೆಯದಪ್ಪ. ನಾನು ಹೋಗಿ ಬರ್ತೇನೆ, ಪ್ರಭಾಸ ಕ್ಷೇತ್ರಕ್ಕೆ ಹೋಗುತ್ತೇನೆ. ನಾವು ಬ್ರಾಹ್ಮಣರು ಹೋಗದಿದ್ರೆ, ತೀರ್ಥದಲ್ಲಿ ಮಿಳುಗದಿದ್ರೆ ಮತ್ತೆ ಬ್ರಾಹ್ಮಣರು ಅಂತ ಆಗುದು ಹೇಗೆ? ಇದ್ದಲ್ಲೇ ಒಂದು ಕವಳಿಗೆ ನೀರಿಟ್ಕೊಂಡು ತಲೆಗೆ ಹಾಕೊಂಬತ್ತು ನದಿ ನೀರು ಅಂತ ಹೇಳೋದ? ಬೇರೆ ಬೇರೆ ನದಿ ಮುಳುಗಿಗಪ್ಪ, ನನಗೆ ಹೋಗ್ಬೇಕಪ್ಪ, ನನಗೆ ಹಠ ಮಾಡುತ್ತೀಯೋ ಕಂದ? ಹೋಗ್ಬೇಕಪ್ಪ. ಇಳಿದು ಗೆಳೆಯರೊಂದಿಗೆ ಹೋಗೆ ಮಿಂದ ಪುಣ್ಯ ತೀರ್ಥದೊಳ್ಳು ಅಗ್ನಿಹೋತ್ರವಗೈದು ಶ್ರದ್ಧೆಯಲಿ ಅದೇನು ಅಗ್ನಿಹೋತ್ರ ಅಂದ್ರೆ? ಸಾಗರದ ದೊಡ್ಡದೊಂದು ಕಡೆ ಲೇಸಾಗಿ ಸಲ್ಲಿಸು ಪಿತೃತರ್ಪಣ ಹೋಗಿ ಬಾರೆಂದೆನು ಹರಸಲು ನಡೆದನುಲ್ಲದೀಗೆ ನಮ್ಮ ಹಿರಿಯರಾದ ಪಿತೃಗಳೇ ತರ್ಪಣವನ್ನು
ಆಗಲುಳಿದು ಗೆಳೆಯರೊಂದಿಗೆ ಹೋಗಿ ಮಗನೇ, ಜನಕ ಹಠ ಯಾವತ್ತೂ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಆದರೆ ನನ್ನ ಮಗ ಹಠ ಮಾಡ್ತಾನೆ ಏನೋ ಹಾಗೆ. ಹಾ. ಅಷ್ಟು ಚಿಕ್ಕವ ನೀನಲ್ಲ. ಹಾ ಎಷ್ಟಾದರೂ ನಮಗೆ ನೀನು ಮಗುವೆ. ನೀನು ಬೆಳೆದು ಇನ್ನಷ್ಟು ದೊಡ್ಡವನಾದರು ನಮಗೆ ನೀನು ಯಾವತ್ತೂ ಮಗನೇ ಅಲ್ವೇ. ಜನಕ ಆ ಮಮಕಾರದಿಂದ ನಾನು ಹೇಳಿದೆ. ನೀವು ಹೇಳುದು ಸರಿ, ಆಟ ಒಳ್ಳೇದಲ್ಲ, ಈ ಕೂಟವೇ ಒಳ್ಳೇದು. ಹೌದು, ಮಕ್ಕಳ ಕೂಟದಲ್ಲಿ ಹೋಗಿ ಬರ್ತೇನೆ. ಯಾವತ್ತೂ ಇದ್ರೂ ನೀರಿನೊಂದಿಗೆ ಆಟವಾಡಬಾರದು, ಬೆಂಕಿಯೊಂದಿಗೆ ಆಟವಾಡಬಾರದು. ಹಾಗೆ ಆಟ ಆಡುವಂತಹ ಪ್ರಮೇಯ ಬಂದರೂ ಜಾಗರೂಕರಾಗಿರಬೇಕು ಎನ್ನುವ ಸೂಚನೆಯನ್ನಷ್ಟೇ ನಾನು ಕೊಟ್ಟಿದ್ದು. ಅದು ಹೊರತಾಗಿ ನಿನ್ನನ್ನು ಎಲ್ಲಿಗೂ ಕಳುಹಿಸಬಾರದು, ಎಲ್ಲಿಯೇ ಕಟ್ಟಿ ಹಾಕಬೇಕು ಎನ್ನುವಂತಹ ನೆಲೆಯಲ್ಲಿ ಹೇಳಿ ಬಂದಿದ್ದೇನೆ, ಕಳುಹಿಸಿಕೊಡೆಪ್ಪ. ಹೌದಾ? ಆದಿ ಹೋಗುವಿಯ ಹೋಗಿ ಬಾ, ಎಲ್ಲರೊಂದಿಗೆ ಸೇರಿ ಮಿಂದು ಬಾ. ಅಲ್ಲಿ ನೀರು ಪಾವನವಾಗು. ಯಾವ ಪ್ರವಾಸ ಕ್ಷೇತ್ರ ಉಂಟು ಅಲ್ಲಿ ಎಲ್ಲರೂ ಮಿಂದು ಪುನೀತರಾಗಿ ಹೋಗುವ. ಹಾಗಾಗಿ ಯಾವುದೇ ತೊಂದರೆಯನ್ನು ಇತರರಿಗೆ ನೀನು ಮಾಡಬಾರದು. ಎಲ್ಲರೂ ಮಾಡುವ ತೆರದಲ್ಲಿ ನಾನಾವ ರೀತಿಯಲ್ಲಿ ನಿನಗೆ ಕಳುಹಿಸಿದ್ದೇನೋ ಈ ಆಶ್ರಮದಲ್ಲಿ. ಹಾಗಾಗಿ ಅಲ್ಲಿ ಅಗ್ನಿಹೋತ್ರಾದಿಗಳನ್ನು ಮಾಡಿ ಸಾಧ್ಯ ಆದರೆ ನಮ್ಮ ಹಿರಿಯರಿಗೆ, ನಿನ್ನ ಹಿರಿಯರಿಗಿಂತಲೂ ನಮ್ಮ ಹಿರಿಯರಿಗೆ ಅವರಿಗೆ ಬೇಕಾಗುವಂತಹ ಹವಿಸುಗಳನ್ನು ನೀನು ಅಲ್ಲಿ ಸಮರ್ಪಿಸಿ ಬಾ. ನಮ್ಮ ಹಿರಿಯರು ಅಂತ ಹೇಳಿದ್ರೆ ನಮಗೆ ಪಿತೃ ಸಮಾನ. ನೀವು ಹೌದು, ಪಿತೃಗೆ ಸಮಾನದರು, ಪಿತೃಗಳು ಬೇರೆ ಇರ್ತಾರೆ ಮುಂದೆ. ನಾನು ಹೇಳಬಾರದು ಅಂತ ಇದ್ದೆ, ನೀನೇ ಎದೆಯಲ್ಲಿ ತೆಗೆದು ಹಾಕಿರುವುದರಿಂದಾಗಿ ಹೇಳಬೇಕು, ಇಲ್ಲದೆ ಗೊತ್ತಾಗುದಿಲ್ಲ. ಹೌದು, ಹಾಗೆ ಅದೇ ಅವರಿಗೆ ಏನು ಮಾಡಬೇಕು? ಅವರಿಗೆ ಪಿತೃ ಪ್ರಧಾನ ತರ್ಪಣ. ಹೌದು, ತರ್ಪಣ ಅದೆಲ್ಲ ಕೊಡುವ, ನೀವು ಹೇಳಿ ಕಲಿಸ್ಕೊಟ್ಟಿದ್ದೀರಿ. ಆಗ್ಲಿ, ಅದನ್ನು ಆದರೆ ನೀನು ಪೂರೈಸುವ. ಆಗ್ಲಿ, ಆದಷ್ಟು ಬೇಗ ಬರಬೇಕು. ಸೂರ್ಯನನ್ನು ನೋಡಿಯೇ ಕೊಡ್ಬೇಕಲ್ಲ. ಹೌದು, ಇದಕ್ಕೆ ಇನ್ನು ಕತ್ತಲಾಗ್ತದೆ, ಬೇಗ ಹೋಗ್ತೇನೆ. ಹೌದು, ಕತ್ತಲಾಗೋದಕ್ಕೆ ಬರುವಾಗಲೂ ಬೇಗ ಬರಬೇಕು ಅಂತ ಹೇಳಿ. ಹೌದು, ಹೋಗಿ ಬರ್ತೇನೆ. ಶರದೆಯೋ ಬೆಗೆ ನನಗೆ ಕಾಯುವುದೀದಳು ದ್ವಿಜರಂದದಿ ನಡೆಸುತ್ತ ದೂರದಿ ಹರುಷದೊಳೋರುವ ದ್ವಿಜಮಾಲನವು ಕಂಡಾಗಲು ನದಿಯ ಬದಿಗೆ ಬಂದಿದ್ದೆ. ಬಂದ ಈ ಕ್ಷಣದಲ್ಲೇ ನೇರಾಗಿ ಪಿತೃತರ್ಪಣವನ್ನು ಕೊಟ್ಟು ನದಿಯಲ್ಲಿ ಸ್ನಾನ ಮಾಡಬೇಕೆಂಬುದಾಗಿ ಹೇಳಿದ್ದಾರೆ. ಹಾಗೆ ಉಳಿದಾದ ಯಾವುದೇ ದೇವತಾ ಕರ್ಮಗಳೆಲ್ಲ ಉಂಟೋ ಅದನ್ನು ಮಾಡುತ್ತಾ 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 ಇರುತ್ತೇನೆ. ವರುಣನಿಂದಾಜ್ಞೆಯನ್ನು ಪಡೆದು ಅವನ ಅಪ್ಪಣೆ ಮೇರೆಗೆ ಬ್ರಾಹ್ಮಣ ರೂಪದಿಂದ ಗುಹೆಯನ್ನು ಪ್ರವೇಶಿಸಿದಂತಹ ನಾನು ನನ್ನ ಮೂಲ ಸ್ವರೂಪ ಏನುಂಟು ಆ ರಾಕ್ಷಸ ಪ್ರವೃತ್ತಿಯನ್ನೇ ತೋರಿಸುತ್ತಾ ಬಂದವನು. ಪುಣ್ಯಕ್ಷೇತ್ರ ಇದು ಪ್ರವಾಸ. ಇಲ್ಲಿಗೆ ಅನೇಕ ಮಂದಿಗಳು ಯಾತ್ರಾರ್ಥಿಗಳಾಗಿ ಬರುತ್ತಾರೆ. ಬಂದಂತಹ ಯಾತ್ರಾರ್ಥಿಗಳನ್ನೇ ಹಿಡಿದು ತಿಂದು ನನ್ನ ಉದರ ಪೋಷಣೆಯನ್ನು ಮಾಡುತ್ತಾ ಬಂದವನು ನಾನು. ಈಗೊಬ್ಬ ಬ್ರಾಹ್ಮಣ ಕುಮಾರ ನೀರಿನ ಮಧ್ಯಕ್ಕೆ ಬಂದು ನಿಂತಿದ್ದಾನೆ. ಕೈಯಲ್ಲಿ ತರ್ಪಣವನ್ನು ಹಿಡಿದು ಅರ್ಪಿಸುವುದಕ್ಕೆ ಮುಂದಾಗಿದ್ದಾನೆ. ಇದು ಸಕಾಲವಾದಂತಹ ಸನ್ನಿವೇಶ. ಅದಕ್ಕೆ ಬೇಕಾಗಿ ಅವನ ಕಾಲನ್ನು ಹಿಡಿದು ಎಳೆದು ತಿರುಗಿಸುತ್ತೇನೆ. ತರಳನ ಸೆಳೆದೆಮ್ಮನು ಗುರುತರ ಶೋಕದಿ ಮುಳುಗಿದ ಒರೆಯುವದರೊಡನೆ ಹರ ಹರ ದೊರ್ವಿದಿಯೇ ಪರಿ ತರಳನ ಸೆಳೆದೊಯ್ದಮ್ಮನು ಹರನೇ ಹರ ಹರ
ಕೇಳುತ್ತಾ ಇದ್ದೇನೆ ನಾನು. ನನ್ನ ಕಿವಿಗಳಿಂದ ಆಲಿಸಲಾಗದಂತಹ ಶಬ್ದಗಳನ್ನು ಒಟ್ಟುಕಲು ಬಂದು ನನಗೆ ತಿಳಿಸಿದರಲ್ಲ. ಗುರುಗಳೇ, ನಿಮ್ಮ ಮಗನು ನಮಗೆ ಆ ಪ್ರಭಾಸ ಕ್ಷೇತ್ರದಲ್ಲಿ ಹುಡುಕಿದರೆ ಎಲ್ಲಿಯೂ ಸಿಗಲಿಲ್ಲ. ಅವ ಕಾಣೆಯಾಗಿದ್ದಾನೆ. ಅಯ್ಯೋ ಸ್ಥಿತಿ, ಹುಡುಕಿದೆವು ಎಲ್ಲೂ ಕಾಣ ಸಿಗದ ಕಂದನನ್ನು ಹುಡುಕುವುದೆಲ್ಲಿಗೆ? ಎಲ್ಲಿಗೆ ಹೋದ? ಆ ಸ್ಥಿತಿಯಲ್ಲಿಯೇ ಕುಮಿದಿನಿಯು ಶೋಕದಿಂದ ದರಾಶಾಯಿಯಾಗಿ ಹೋದಲಲ್ಲ. ಆ ದುರುವಿದೆಯೇ ಏನ ಮಾಡುವನು? ಇದ್ದೊಬ್ಬ ಮಗನನ್ನು ಈ ರೀತಿಯಾಗಿ ಬೇಡವೆಂದರೂ ಅವನ ಇಚ್ಛೆಗೆ ವಿರುದ್ಧವಾಗಿಸುವುದು ಬೇಡ ಎನ್ನುವುದಕ್ಕಾಗಿ ಕಳುಹಿಸಿದರೆ ಮಗನೇ ಇಲ್ಲದ ಸ್ಥಿತಿಯಾಗಿ ಹೋಯಿತಲ್ಲ ಈ ಹೊತ್ತು. ಇನ್ನು ಮಾಡುವುದೇನನ್ನು? ಬದುಕುವುದು ಯಾಕೆ ಹೀಗಾಗಿ ಹೋಯಿತಲ್ಲ ವಿಧಿಯೇ. ಗತ ಜನ್ಮನೊಳ್ ಯೋಗಃ ದುಷ್ಕೃತ ಗೈದೇವೋ ಮೇಣಾರಿಗೆ ಸುತ ಶೋಕವ ನಿತ್ಯವೋ ದುರ್ಗತಿ ಗಿಳಿಸಿದೇವರಿಗೆ ಹರನಿ ಕಂದ ಮಣಿಕರ್ಣ, ಎಷ್ಟು ಕೂಗಿದರು ಬಾರದೆ ಅವರು ಹಾಗಾಯಿತಲ್ಲ. ಹಾಗಿತ್ತು ಕಂದ ಏನಾಗಿ ಹೋದ? ಕಂದ ನಮಗಿನ್ನ ಇಲ್ಲವೇ? ಇಂತಹ ಸ್ಥಿತಿಯಲ್ಲಿ ಬದುಕನ್ನು ದುಸ್ತರವಾಗಿ ಸಾಗಿಸುವುದಾದರೂ ಎಂತು? ವಿಧಿಯ ಹಟ್ಟಹಾಸಕ್ಕೆ ಪಡೆದಂತಹ ಓರ್ವ ಮಗನನ್ನೂ ಬಲಿಪಶುವನ್ನಾಗಿ ಮಾಡಬೇಕಾಯಿತು. ಇನ್ನುಳಿದ ಜೀವನವನ್ನು ಕಳೆಯುವುದೆಂತು? ಮಗನೇ ನಮಗೆ ಜೀವನಕ್ಕೆ ಸರ್ವಸ್ವ, ಜೀವನಾಧಾರ ಎಂದು ಭಾವಿಸಿದಂತಹ ನಮಗೆ ನೋಡಿದರೆ ಕುಮಿದಿನಿ ಬಿದ್ದವಳು ಇನ್ನೂ ಚೇತರಿಸಿಕೊಂಡಿಲ್ಲ. ಸಮಾಧಾನವನ್ನು ಅವನಿಗೆ ಹೇಗೆ ಹೇಳಲಿ ನಾನು ಅವಳಿಗೆ? ದುಃಖದ ಮಡುವಿನಲ್ಲಿ ನಾನು ಕೇಳುತ್ತಾ ಇದ್ದರೆ ಏನೂ ಇಲ್ಲದೆ ಹಲವಾರು ವರ್ಷಗಳವರೆಗೆ ದಾಂಪತ್ಯದಲ್ಲಿ ಮಗುವೊಂದಿಲ್ಲ ಎಂದು ಬೇಡುತ್ತಾ ಇದ್ದಂತಹ ಸನ್ನಿವೇಶದಲ್ಲಿ ದೇವರು ನಮಗೆ ಪ್ರಸಾದವಾಗಿ ಒದಗಿಸಿದ ಎಂದು ಭಾವಿಸಿದರೆ ಈ ಹೊತ್ತು ಅದೇ ಬೆಳಕನ್ನು ನಮ್ಮಿಂದ ಒಂದು ಕೈಯಲ್ಲಿ ಕೊಟ್ಟು ಬಲ ಕೈಯಲ್ಲಿ ಕೊಟ್ಟು ಎಡ ಕೈಯಲ್ಲಿ ಕಿತ್ತುಕೊಂಡನೇ ದೇವ. ಹಾಗಿದ್ರೆ ಯಾಕೆ ಹೀಗಾಗುತ್ತಾ? ಹಲವರ ಬಾಳಿಗೆ ದಾರಿದೀಪವಾಗಿ ಬೆಳಗಬೇಕಾಗಿದ್ದ ಗುರುವಿನ ಸ್ಥಿತಿ ಹೊತ್ತು ಮಗನನ್ನು ಕಳೆದುಕೊಂಡ ಹಾಗಾಯಿತು ಎನ್ನುವ ಹಾಗಿದ್ರೆ ಕಾರಣ ಏನು? ಏನಾಗಿರಬಹುದು? ನನ್ನ ಈ ಜೀವನದಲ್ಲಿ ನಾನೊಂದೇನೂ ತಪ್ಪನ್ನೂ ಮಾಡದೇ ಇರುವ, ಯಾರಿಗೂ ಮೋಸವನ್ನು ಮಾಡಿದವನಲ್ಲ. ಹಾಗಿದ್ರೆ ಪೂರ್ವ ಜನ್ಮದ ಬಾಧಿತವಾಯಿತೆ. ಯಾವುದೋ ಜನ್ಮದಲ್ಲಿ ನಾನು ಅದಾರಿಗೋ ದ್ರೋಹವನ್ನು ಬಗೆದಿರಬೇಕು. ಆ ಪಾಪ ನನ್ನ ಬೆನ್ನಟ್ಟಿ ಜನ್ಮಾಂತರದಲ್ಲಿ ಈ ಜನ್ಮಕ್ಕೆ ನನಗೆ ಸಿದ್ಧಿಸಿ ಹೋಯಿತೆ. ಗುರುವಿದೇ ಬಾಳುವುದೆಂತು? ಮಗನನ್ನು ಕಳಕೊಂಡು ಜೀವಿಸುವುದೆಂತು? ಇನ್ನು ಹೇಗೆ ಬಾಳಲಿ ಎನ್ನುವ ಯೋಚನೆಯಲ್ಲೇ ತೊಡಗಿಕೊಳ್ಳಬೇಕಾಯಿತಲ್ಲ. ಮಗನೇ 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 ವಸುದೇವ ಸುತರಾಮ ಕೃಷ್ಣರುದಾಗಿ ರಾಮ ಕೃಷ್ಣರುದಾಗಿ ಖಳನಸು ಹೀರಿ
ಮಧುರೆಯೋಡೆ ತನ ಭಾಗ್ಯ ವಸುದೇವ ಸುತ ರಾಮ ಕೃಷ್ಣನುಂದಾಗಿ ಖಳನಸುವ ಹೀರಿ ಮಧುರೆಯೋಡೆ ತನವಾ ವಸುಮತೀಶ್ವರಗಿತ್ತು ಬೆತ್ತವರ ಹರಕೆಯು ಕೌಶಲದಿ ಪಡೆದು ಮುದಗೊಂಡು ವಸುದೇವ ಸುತ ರಾಮ ಕೃಷ್ಣನುಂದಾಗಿ ತಮ್ಮ ಹಿರಿಯರ ಅನುಭವದ ಒಂದು ಮಾತಿದೆ. ಮಕ್ಕಳಿಗೆ ತಂದೆ ಬಾಲ್ಯದೊಳು ಅಕ್ಕರ ವಿದ್ಯೆಗಳ ಅರಿಪ ದಿರ್ದಡೆ ಕೊಂದ ಲಕ್ಕ ಧನವಿರಲು ಕೆಡುಗು ಚಿಕ್ಕಂದಿನ ವಿದ್ಯೆ ಬರೆದು. ಯಾಕಂದ್ರೆ ಮಕ್ಕಳಿಗೆ ಎಳೆಯ ವಯಸ್ಸಿನಲ್ಲಿ ಯಾವುದಾದ್ರೂ ವಿದ್ಯೆಯನ್ನು ನಾವು ಕಲಿಸಿದೆವು ಅಂತಾದರೆ ಆ ವಿದ್ಯೆ ಅವರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ, ಸಂದರ್ಭ ಬೇಕಾದಾಗ ಉಪಯೋಗಕ್ಕೆ ಬರ್ತದೆ. ಸತ್ಯ. ಆದರೆ ಏನು ಮಾಡೋಣ ಹೇಳು, ನಮಗೆ ಆ ಯೋಗ ಇಲ್ಲ. ಬಲರಾಮಕೃಷ್ಣನಿಗೆ ಗುರುಗಳು ಯಾರು ಅಂತ ಕೇಳಿದರೆ ನಮ್ಮಲ್ಲಿ ಉತ್ತರ ಇಲ್ಲ. ಹೌದು. ಹಾಗಿದ್ರೆ ಇದಕ್ಕೆ ಕಾರಣ ಯಾರು ಅಂತ ಕೇಳಿದರೆ ಹಲವಾರು ಇದೆ. ವಸುದೇವ ದೇವಕಿಯರ ವಿವಾಹ ಮಹೋತ್ಸವದ ವೈಭವದ ಮೆರವಣಿಗೆ ಸಾಗುತ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಮಾವನ ಅಂತ ಕಂಸನಿಗೆ ಅಶರೀರವಾಣಿ ಆಯ್ತಂತೆ. ನಿಮ್ಮ ತಂಗಿ ಅಂತ ದೇವಕಿ ದೇವಿ ಹಡೆಯಲಿರುವಂಥ ಅವಳ ಗರ್ಭದಲ್ಲಿ ಹುಟ್ಟಲಿರುವಂಥ 8ನೇ ಮಗುವಿನಿಂದ ನಿನಗೆ ಮರಣ. ಹೌದು. ಆ ಹೊತ್ತಿನಲ್ಲಿ ಅಷ್ಟರವರೆಗೆ ಕುದುರೆಗಳ ವಾಗೆಯನ್ನು ಕೈಯಲ್ಲಿ ಹಿಡಿದಂತ ಅವನ ಕೈಯಿಂದ ವಾಗೆಗಳು ಜಾರಿ ಕೆಳಗೆ ಬಿತ್ತು, ಕೈಗೆ ಕಠಾರಿ ಬಂತು. ನನ್ನ ಶತ್ರುವಿಗೆ ಜನ್ಮ ನೀಡಲಿರುವಂಥ ಈ ದೇವಕ್ಕೆ ತಲೆಗದಿದ್ದೇನೆ ಅಂತ ಹೊರಟನಂತೆ. ಆವಾಗ ಮದುಮಗನಂತ ವಸುದೇವ ತಡೆದನಂತೆ. ಈ ಹತ್ಯೆ ಒಳ್ಳೆಯದಲ್ಲ. ಆದರೆ ಅವನು ಯಾವ ಮಾತು ಕಂಸನಿಗೆ ರುಚಿಸಲಿಲ್ಲ. ಕೊನೆಗೆ ಒಂದು ಮಾತು ಹೇಳಿದನಂತೆ, ದೇವಕಿ ಹೆತ್ತಂತ ಎಲ್ಲ ಮಕ್ಕಳನ್ನು ನಿನಗೆ ತಂದು ಕೊಡ್ತೇನೆ. ಆ ಮಾತಿಗೆ ಒಪ್ಪಿದಂಥ ಕಂಸ ವಸುದೇವ ದೇವಕಿಯರನ್ನು ಸೆರೆಮನೆಗೆ ತಳ್ಳಿದ. ಮಾತ್ರವೇ ಅಲ್ಲ, ಹುಟ್ಟಿದಂಥ ಮಕ್ಕಳು ತಂದು ಒಪ್ಪಿಸತಕ್ಕಂಥನ್ನು ಕಟ್ಟಾಜ್ಞೆ ಮಾಡಿದರು. ದಾಂಪತ್ಯ ಜೀವನದ ಪ್ರತೀಕವಾಗಿದ್ದ ದೇವಕಿ ಗರ್ಭವತಿಯಾದಳು. ಒಂದಲ್ಲ ಎರಡಲ್ಲ 6 ಮಕ್ಕಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ 6 ಮಕ್ಕಳನ್ನು ಹೆತ್ತಳು. 6 ಮಕ್ಕಳನ್ನು ವಸುದೇವ ಕಂಸನಿಗೆ ಒಪ್ಪಿಸಿದ. ಕೈಗೆ ಬಂದಂಥ ಮಕ್ಕಳನ್ನು ಒಂದೊಂದಾಗಿ ನೆಲಕ್ಕೆ ಅಪ್ಪಳಿಸಿ ಕೊಂದ ಕಂಸ. ಆದರೆ 7ನೆಯ ಮಗು ಏನಾಯಿತು ಅಂತ ಗೊತ್ತಾಗಲಿಲ್ಲ. 8ನೇ ಮಗು ಕೈಯಿಂದ ಜಾರಿ ಹೋಯಿತು. ಅಂಬರ ಮತದಲ್ಲಿ ನಿಂತು ಹೇಳಿತು, ನಿನ್ನ ವೈರಿ ಬೆಳೆಯುತ್ತಾ ಇದ್ದಾನೆ. ಆವಾಗ ಕಂಸನಿಗೆ ಇನ್ನೇನು ಮಾಡುವುದನ್ನು ಚಿಂತೆ ಕಾಡತೊಡಗಿ. ಶತ್ರು ನನ್ನ ಕೈಯಿಂದ ಜಾರಿ ಹೋದನಲ್ಲ, ಅದಕ್ಕಾಗಿ ತನ್ನಲ್ಲೇ ಇರುವಂಥ ಒಬ್ಬ ವಿಷಕನ್ಯೆ ಭೂತನೆಯನ್ನು ಕಳಿಸಿಕೊಟ್ಟ. ಈ ವಯಸ್ಸಿನ ಎಲ್ಲ ಮಕ್ಕಳನ್ನು ಕೊಂದು ಬಿಡುವ ಹಾಗೆ ಅವಳು ತನ್ನ ವಿಷದ ಮಲೆಯನ್ನು ಉಣಿಸುತ್ತಾ ಅದೆಷ್ಟೋ 100 ಶಿಶುಗಳನ್ನು ಸಂಹಾರ ಮಾಡಿದಳು. ಆದರೆ ಅವಳೂ ಸತ್ತು ಹೋದಳು. ತನ್ನಿಂದ ಅಪ್ಪಣೆಯನ್ನು ಪಡೆದಂಥ ಭೂತನಿ ತಿರುಗಿ ಬರಲಿಲ್ಲ ಎನ್ನುವುದರಿಂದ ಕ್ರೋಧನ ಅಂತ ಕಂಸ ತನ್ನ ಅನುಚರ ಒಬ್ಬೊಬ್ಬರನ್ನಾಗೆ ಕಳಿಸಿಕೊಟ್ಟ. ಶಕಟ, ಧೇನುಕ, ಬಕ, ವತ್ಸ, ರಸಲಂಬಾಬು, ಆತಾಸುರ ಇತ್ಯಾದಿಗಳು ಎಲ್ಲರೂ ಕಂಸನಿಂದ ಆಜ್ಞೆ ಪಡೆದಿದ್ದಾರೆ ಕೊಂದು ಬರುತ್ತೇವೆ ಎಂಬುದಾಗಿ. ಆದರೆ ಯಾರೂ ತಿರುಗಿ ಬರಲಿಲ್ಲ. ಆವಾಗ ಕಂಸನ ಮನಸ್ಸಿನಲ್ಲಿ ಒಂದು ಬೇರೆ ಯೋಚನೆ ಹುಟ್ಟಿದ್ದು ನೋಡು. ಇವರು ಹೀಗೆ ಕೊಲ್ಲಿಕ್ಕೆ ಆಗುವುದಿಲ್ಲ, ಬಿಲ್ಲ ಹಬ್ಬ ಎನ್ನುವಂಥ ಸಂಭ್ರಮವಾದ ಒಂದು ಹಬ್ಬವನ್ನು ಏರ್ಪಡಿಸಿ ಆ ಮೂಲಕವಾಗಿ ಕೃಷ್ಣ ಬಲರಾಮನನ್ನು ಕರೆಸಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಿ ಅಕ್ರೂರನ ಮೂಲಕ ಸಂದೇಶ ಕಳಿಸಿದೆ ನಮಗೆ. ಅಕ್ರೂರನ ಸಂದೇಶ ಮನವಿಗೆ ಹೋಗೊಟ್ಟು ಅಕ್ರೂರನ ಜೊತೆಯಲ್ಲಿ ಹೋದಂಥ ನಾವು ಕಂಸನನ್ನು ಗುದ್ದಿ ಕೊಂದೆವು. ಮಾತ್ರವೇ ಅಲ್ಲ, ಕಂಸನ ದೌರ್ಜನ್ಯಕ್ಕೊಳಗಾಗಿ ಸೆರೆಮನೆಯಲ್ಲಿ ಇದ್ದಂಥ ನಮ್ಮ ಅಜ್ಜ ಉಗ್ರಸೇನನ್ನು ಸೆರೆಮನೆಯಿಂದ ಬಿಡಿಸಿ ಅವನನ್ನು
ಮತ್ತೆ ಸಿಂಹಾಸನದಲ್ಲಿ ಕುಳ್ಳಿರಿಸಿದೆವು. ಆದರೆ ಉಗ್ರಸೇನನಿಗೆ ಅಭಿಷೇಕವನ್ನೇನು ಮಾಡಿದ್ದು ಹೌದು. ಆದರೆ ಕಂಸನ ಸಾವಿನ ಸುದ್ದಿ ಕೇಳಿದಂಥ ಅವನ ಕೂಟದವರಿದ್ದಾರೆ. ಜರಾಸಂಧ, ಶಿಶುಪಾಲ, ಭಗದತ್ತ ಇತ್ಯಾದಿಗಳೆಲ್ಲ ಯಾವ ಸಂದರ್ಭದಲ್ಲಿ ಮತ್ತೆ ಮಧುರೆಗೆ ದಾಳಿ ಮಾಡ್ತಾರೆ ಎಂದು ಹೇಳಲಿಕ್ಕಾಗುವುದಿಲ್ಲ. ಆದ್ದರಿಂದ ಇನ್ನೂ ಸ್ವಲ್ಪ ಸಮಯ ನಾವು ಅಲ್ಲೇ ಉಳಿತೇವೆ. ನಾವು ನಂದಗೋಪಾಲದಲ್ಲಿರುವಾಗ ಗಾರ್ಗ್ಯಾಚಾರ್ಯರ ಮೂಲಕವಾಗಿ ಸ್ವಲ್ಪ ವಿದ್ಯಾಭ್ಯಾಸವನ್ನು ನಾವು ಪಡೆದದ್ದು ಹೌದಾಗಿದ್ದರೂ ಕೂಡ ನಮಗೆ ಗುರುಪದೇಶ ಆಗಿರಲಿಲ್ಲ. ಕಂಸ ವಧೆ ಆ ಸಂದರ್ಭದಲ್ಲೇ ನಮಗೆ ವರ್ಷ 12 ಆಗಿತ್ತು. 12 ವರ್ಷವರೆಗೆ ವಿದ್ಯಾಭ್ಯಾಸವಾಗಲಿಲ್ಲ. ಆನಂತರದಲ್ಲಿ ಇನ್ನೇನು ಮಾಡೋಣ ಅನ್ನೋ ಚಿಂತೆಯಲ್ಲಿದ್ದಾಗ ಒಂದು ದಿವಸ ನಾರದರ ಆಗಮನ ಆಯಿತು. ಅವರು ಹೇಳಿದ್ದೇನು, ನೀವು ಗುರು ಇಲ್ಲ ಎನ್ನೋ ಕಾರಣ ಚಿಂತಿಸಬೇಕಾಗಿಲ್ಲ, ಇನ್ನು ಮುಂದಕ್ಕೂ ನೀವು ಶಿಷ್ಯತ್ವವನ್ನು ಅಂಗೀಕರಿಸಿ ಗುರು ಮೂಲಕವಾಗಿ ವಿದ್ಯೆಯನ್ನು ಪಡೆಯಬಹುದು. ನಮಗೆ ಸೂಕ್ತ ಗುರುಗಳು ಯಾರು ಅಂತ ಅವರನ್ನೇ ಕೇಳಿದಾಗ ಅವರೇ ಹೇಳಿದ್ರಲ್ಲ, ಅವಂತಿ ದೇಶದಲ್ಲಿ ಸಾಂದೀಪನಿ ಎನ್ನುವರಿದ್ದಾರೆ, ಗುರುಕುಲವನ್ನು ನಡೆಸ್ತಾ ಇದ್ದಾರೆ, ಅನೇಕ ಮಂದಿ ಶಿಷ್ಯರಿಗೆ ಉಪದೇಶ ಮಾಡುತ್ತಾ ಇದ್ದಾರೆ. ಆದ್ದರಿಂದ ನಿಮಗೆ ಅವರೇ ಸೂಕ್ತ ಗುರುಗಳು ಅಂತ ನಾರದರು ಹೇಳೋದು. ಹಾಗಿದ್ದರೆ ನಾವು ಕಾಲ ವಿಳಂಬ ಮಾಡಲಿಲ್ಲ. ನಾರದರ ಸೂಚನೆಯಂತೆ ಅವಂತಿ ದೇಶವನ್ನು ಸೇರಿ ಗುರುಗಳಂಥ ಸಾಂದೀಪನಿ ಅವರ ಪಾದಗಳಿಗೆ ವಂದಿಸಿ ನಮಗೆ ಗುರುವಾಗಿ ಶಿಷ್ಯತ್ವವನ್ನು ಅಂಗೀಕರಿಸಬೇಕು, ವಿದ್ಯಾದಾನ ಮಾಡಬೇಕು ಅಂತ ಕೇಳಿಕೊಂಡೇವೆ. ಅವರೇನು ಒಪ್ಪಿಕೊಂಡ್ರು, ನಮಗೆ ವಿದ್ಯಾಭ್ಯಾಸ ಪ್ರಾರಂಭವೂ ಆಯಿತು. ಆದರೆ ಮೊನ್ನೆ ಅವರು ನಮ್ಮನ್ನು ಕರೆದು ಹೇಳಿದ್ರಲ್ಲ, ನೀವು ಇನ್ನೂ ಇಲ್ಲಿದ್ದು ಕಲಿಯುವಂಥದ್ದೇನಿಲ್ಲ, ನೀವು ಏಕಪಾಠಿಗಳು, ನಾನು ಒಮ್ಮೆ ಹೇಳಿದಂಥ ವಿದ್ಯೆಯನ್ನು ಒಂದೇ ಬಾರಿಗೆ ನೀವು ಗ್ರಹಿಸಿಕೊಂಡಿದ್ದೀರಿ. ಆದ್ದರಿಂದ 64 ದಿನದಲ್ಲಿ 64 ವಿದ್ಯೆಯನ್ನು ಕಲಿತಾಯಿತು, ಇನ್ನು ನೀವು ನಿಮ್ಮ ಮನೆಗೆ ಹೋಗ್ಬೋದು ಅಂತೇಳಿ. ಆವಾಗ ಹಾಗಾದರೆ ನಾವು ನಮ್ಮ ಮನೆಗೆ ಹೋಗಬೇಕಂತ ತುಡಿತ ನಮ್ಮಲ್ಲಿ ಉಂಟೇ ಹೌದು. ಆದರೂ ಗುರುಗಳಿಗೆ ಒಂದು ಸಂಪ್ರದಾಯ ಉಂಟಲ್ಲ, ನಾವು ಗುರುಕುಲದಲ್ಲಿ ಗುರುಗಳಿಂದ ಕಲಿತ ವಿದ್ಯಾಭ್ಯಾಸ ಪೂರೈಸಿ ನಮ್ಮ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಗುರುಗಳು ನಮ್ಮಿಂದ ಯಾವುದನ್ನು ಬಯಸುತ್ತಾರೋ ಅದನ್ನು ಗುರುದಕ್ಷಿಣೆಯಾಗಿ ಕೊಡುವಂಥ ಕ್ರಮ ಉಂಟು. ಅವರು ಏನು ಕೇಳ್ತಾರೆ ಅನ್ನೋ ಮುಖ್ಯ ಅಲ್ಲ, ನಮ್ಮಿಂದ ಏನು ಸಾಧ್ಯವೋ ಅದನ್ನು ಗುರುಗಳ ದಕ್ಷಿಣೆಯಾಗಿ ಕೊಡಬೇಕಾದ್ದು ನಮಗೆ ಧರ್ಮ. ಹೌದು. ಆದ್ದರಿಂದ ಗುರುಗಳಲ್ಲಿ ವಿಷಯ ತಿಳಿಸಿ ಹೋಗೋಣ ಅಂತ ಕಾಯ್ತಾ ಇದ್ದೇನೆ. ಆದರೆ ಗುರುಗಳಿಗೆ ಯಾವಾಗ ಸಮಯ ಸಿಗ್ತದೆ ಅನ್ನೋ ನಿರೀಕ್ಷೆಯಲ್ಲಿ ಗುರುಕುಲದೊಳಗೋಜ ವಿಪ್ರಸಾದಿ ಬಲಿಗೆ ಗುರುಕುಲದೊಳಗೋಜ ವಿಪ್ರಸಾದಿ ಬಲಿ ಪುತ್ರ ನಡಿವನು ನೆನೆದು ವರ ಪುತ್ರ ನಳಿವನು ನೆನೆದು ಕೊರಗುವ ಸತಿಯ ಸೌತೈಸುತ್ತಲಿರುತ್ತಿರೆ ಕೊರಗುವ ಸತಿಯ ಸಂತೈಸುತ್ತಲಿರುತ್ತಿರೆ ಹರಿಬಾದು ಮನಿದು ಬೇಡಿದನು ಗುರುಕುಲದೊಳಗೋಜ ವಿಪ್ರಸಾದಿ ಬನಿಗೆ ನನ್ನವಳನ್ನು ಸಮಾಧಾನಿಸಬೇಕು ಎನ್ನುವ ಹಾಗಿದ್ದರೆ ಹಲವಾರು ದಿನ ಹೋಯಿತು. ಮಗನನ್ನು ಕರೆದು ತನ್ನಿ ಅಂತ ನನ್ನಲ್ಲಿ ವಿನ್ನವಿಸುವುದು, ನಾನು ಸಮಾಧಾನಿಸುವುದು, ಆಯಿತು ಅಂತ ಹೇಳು. ಸ್ವಲ್ಪ ಸಮಯ ಕಳೆದ ಮೇಲೆ ಮತ್ತೆ ಅಳುವುದು.
ಮಗ ಬೇಕೇ ಬೇಕು ಅಂತ ಹೇಳು. ಏನು ಅಂತ ಆಳದೆ ಕೊನೆಗೂ ಒಂದು ಸಮಾಧಾನ ಪಡಿಸಿ ಈ ಎಷ್ಟೊಂದು ಸಮಯದಿಂದ ದುಃಖದ ಕಣ್ಣೀರಿನಲ್ಲಿಯೇ ಅವಳು ಬೇಕಾದಂತಹ ತಿನಿಸುಗಳನ್ನು ಮಾಡಿದ್ದಾಯಿತು ಗುರುಕುಲದಲ್ಲಿರುವಂತಹ ಶಿಷ್ಯರಿಗೆ. ಅಂತೂ ಶಿಷ್ಯರೊಂದಿಗೆ ಹೊಂದಾಣಿಕೆಯನ್ನು ಮಾಡಿ ಅಂತೂ ಇದ್ದಾಲೆ ಇನ್ನೂ ಹೊರಗೆ ಬರುವುದಿಲ್ಲ ಅಂತ ನೋಡೋಣ. ಸಾಗ್ತಾ ಇದೆ, ಸಾಗಲಿ ಸಾಗಲಿ. ಗುರುಭ್ಯೋ ನಮಃ. ಆಹಾ, ಯಾರು? ನಾವು ಸ್ವಾಮಿ. ವಂದಿಸುವೆ ಗುರು ದೇವ ತವ ಪದಕ್ಕೆ ದ್ವಂದ್ವಕ್ಕಿದು ನಾ ಭಕ್ತಿಯಿಂದಲೇ ತವ ಪದ ದ್ವಂದ್ವಕ್ಕಿದು ನಾ ಭಕ್ತಿಯಿಂದಲೇ ಎಂದು ವೇದ್ಯ ಪೂರ್ಣ ಸುದಿನವು ವಂದಿಸುವೆ ಗುರುದೇವ ಗುರುಗಳೇ. ಓಹೋ, ಕೃಷ್ಣ ಬಲರಾಮ. ಹೌದು ಸ್ವಾಮಿ. ಬನ್ನಿ ಬನ್ನಿ, ಬರಬೇಕು. ಜನ್ಮದಿಂದ ಜಂತುವೇ ಆಗಿದ್ದಂಥ ಜೀವಿಯನ್ನು ವಿದ್ಯೆ ಎನ್ನುವಂಥ ಪ್ರಕಾಶವನ್ನು ಬೀಳುವುದರ ಮೂಲಕವಾಗಿ ಅವರಲ್ಲಿ ಕವಿದಿರುವಂಥ ಅಜ್ಞಾನವನ್ನು ಕತ್ತಲೆಯನ್ನು ಹೋಗಲಾಡಿಸಿ ಸುಜ್ಞಾನ ಎನ್ನುವಂಥ ಬೆಳಕನ್ನು ಕರುಣಿಸುವವನ್ನೇ ಗುರುವಲ್ವೇ. ಹೌದು. ಆದ್ದರಿಂದಲೇ ಅಜ್ಞಾನದ ಕತ್ತಲೆ ಕವಿದಿದ್ದಂತಹ ನಮ್ಮ ಜೀವನವನ್ನು ಸುಜ್ಞಾನ ಎನ್ನುವಂಥ ವಿದ್ಯೆಯನ್ನು ಕರುಣಿಸುವ ಮೂಲಕವಾಗಿ ನೀವು ನಮ್ಮ ಬೆಳಕನ್ನು ಕರುಣಿಸಿದ್ದೀರಿ. ನಮ್ಮ ಜನ್ನ ಪಾವನಗೊಳಿಸಿದ್ದೀರಿ. ಮೊನ್ನೆ ತಾನೇ ಹೇಳಿದಿರಿ, ನೀವು ಇನ್ನು ಇಲ್ಲಿದ್ದು ಕಲಿಬೇಕಾದ್ದು ಏನೂ ಇಲ್ಲ, ನನ್ನಲ್ಲಿರೋದನ್ನೆಲ್ಲ ಕಲಿಸಿ ಆಯಿತು ಅಂತ. ಆದ್ದರಿಂದ ನಮ್ಮ ಮನೆಗೆ ಅಂತ ಹೊರಟು ನಿಂತಿದ್ದೇವೆ. ಆದರೆ ನಿಮ್ಮ ಒಪ್ಪಿಗೆಯನ್ನು ಪಡೆಯುವುದರ ಮೂಲಕ ನೀವೇ ನಮ್ಮಿಂದ ಏನನ್ನಾದರೂ ಬಯಸುವುದಾದರೆ ಗುರುದಕ್ಷಿಣೆಯನ್ನು ನೀಡಿ ಹೋಗಬೇಕು, ಅದು ನನ್ನ ಕರ್ತವ್ಯ ಅಲ್ವೇ. ಆದ್ದರಿಂದ ತಮ್ಮ ಪಾದಗಳಿಗೆ ಪ್ರಣಾಮ ಸಲ್ಲಿಸ್ತಾ ಇದ್ದೇನೆ. ನಾವು ಹೊರಟು ಹೋಗುವುದಕ್ಕೆ ಅಪ್ಪಣೆಯೇ. ಕೃಷ್ಣ, ನೀವಿರುವರು ಇಲ್ಲಿಗೆ ಬರುವುದಕ್ಕಿಂತ ಮುಂಚೆ ಈ ಗುರುಕುಲ ಹೇಗಿತ್ತು? ನಲಿವಿನಿಂದಲೇ ಇತ್ತು, ಅಂದ ಚಂದದಿಂದ ಸೊಗಸಿನಿಂದಲೇ ಇತ್ತು. ಹೌದು. ಆದರೆ ನೀವು ಯಾವಾಗ ಇಲ್ಲಿ ಬಂದು ಸೇರಿದಿರೋ ಅದರ ಮೆರುಗು ಇನ್ನಷ್ಟು ಹೆಚ್ಚಿತು. ಯಾವ ನಿಮ್ಮಲ್ಲಿ ಹುರುಪಿದೆ, ನಾನೇನನ್ನು ಬೋಧಿಸುತ್ತೇನೆ, ಏನನ್ನು ತೋರಿಸುತ್ತೇನೋ ಅದಷ್ಟನ್ನು ಅರ್ಚಿಸಿಕೊಳ್ಳುವಲ್ಲಿ ನಿಮ್ಮಲ್ಲಿ ಎಂತಹ ಆ ನೈಪುಣ್ಯತೆ ಉಂಟೋ ಅದನ್ನು ಕಂಡು ನನ್ನಲ್ಲಿರುವಂತಹ ಇತರ ಗುರುಗಳು, ಇತರ ಶಿಷ್ಯಂದಿರು ಕೂಡ ನಿಮ್ಮೊಂದಿಗೆ ತಾಮುಂದು ಬರಬೇಕು ಎನ್ನುವಂತಹ ತವಕದಲ್ಲಿ ಉತ್ಸುಕರಾಗಿದ್ದಾರೆ. ಅದೇ ರೀತಿಯಲ್ಲಿ ಒಂದು ಲವಲವಿಕೆ, ಆ ಚೈತನ್ಯ, ಹೊಸ ಹುರುಪನ್ನು ತಂದವರು ನೀವಿರುವರು. ಹೌದು. ಈ ಗುರುಕುಲಕ್ಕೆ ಮತ್ತೆ ಒಂದುಂಟಲ್ಲ, ನಾನು ಕಳುಹಿಸಿದ್ದೇನೆ, ನಾನು ಕಲಿಸಿದ್ದಲ್ಲ. ನಿಮ್ಮಲ್ಲಿ ಯಾವುದು ಅಂತರ್ಗತವಾಗಿದೆಯೋ
ಅದನ್ನು ಹೊರದಾರಿಗೆ ತರುವಲ್ಲಿ ನಾನು ಮಾರ್ಗಸೂಚಿಯಾಗಿದ್ದಷ್ಟೇ. ಅಷ್ಟನ್ನಾದರೂ ಹೊರ ತರುವುದಕ್ಕೆ ಬೆಳಕು ತೋರಿಸಿದವರು ನಿಮಗೆ ಯಾವುದು ಬೇಕು ಎನ್ನುವುದನ್ನು ತೋರಿಸುವುದಕ್ಕೆ ಮಾತ್ರ. ಮತ್ತೆ ನಾನೇ ನಿಮ್ಮನ್ನು ತಿದ್ದಿ ತೀಡಿದ್ದು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಗುರುವಿನ ಸ್ಥಾನವನ್ನು ಮಾತ್ರ ನಾನು ಅಲಂಕರಿಸಿ ಇಲ್ಲಿ ಗುರುವಾಗಿದ್ದೇನೆಯೇ ಹೊರತು ಇಲ್ಲಿರುವಂತಹ ಎಲ್ಲ ಶಿಷ್ಯರಿಗೂ ನನ್ನಲ್ಲಿರುವಂತಹ ಯಾವ ವಿದ್ಯೆಯುಂಟು ಅದನ್ನು ಬೋಧಿಸಬಲ್ಲೆನೇ ಹೊರತು ನಿಮಗೆ ಇಂತಹುದನ್ನು ಹೀಗೇ ತೋರಿಸಬೇಕು ಹೀಗೇ ಮಾಡಿಸಬೇಕು ಅಂತ ಆಗುವುದಿಲ್ಲ. ನಿಮ್ಮಲ್ಲಿರುವಂತಹ ಅದಮ್ಯವಾದ ಆ ಚೇತನಾ ಶಕ್ತಿಯನ್ನು ಹೊರತರುವುದಷ್ಟೇ ನನ್ನ ಕೆಲಸ. ಗುರುವಾದವನು ದಾರಿಯನ್ನು ಮಾತ್ರ ತೋರಿಸಬಹುದೇ ಹೊರತು ದಾರಿಯಲ್ಲಿ ನಡೆಯುವವನು ಅವನೇ ಆಗಿರ್ತಾನೆ. ಆದರೂ ಜೀವನದ ಪಾಠವೂ ಅದೇ ಅಲ್ವೇ. ಆದರೂ ಕೃಷ್ಣ ಬಲರಾಮರ ಗುರುಗಳು ಯಾರು ಅಂತ ಕೇಳಿದರೆ ಪ್ರಪಂಚಕ್ಕೆ ತೋರಿಸಬೇಕಿರುವ ನೀವೇ ಅಲ್ವೇ? ಹೌದು. ಆದ್ದರಿಂದ ನಮ್ಮ ಅಣ್ಣ ಏನನ್ನೋ ಹೇಳ ಬಯಸ್ತಾನೆ. ಏನು ಮುದದೊಳಿ ಗುರು ಪದಗೆ ಕಾಣಿಕೆ ಒದಗಿಸುವೆ ಬೆಂದಾವೋ ಬಂದಿರೆ ಒದಗಿಸುವೆ ಎಂದಾವೋ ಬಂದಿರೆ ವದನ ಮಾಡಿದು ದೇಗೆ ಚಿಂತೆಯ ಹದನವೇನು ಬೋಗು ವದನ ಬಾಡಿದು ದೇಕೆ ಚಿಂತೆಯ ಹದನವೇನು ಮುದದುಳಿ ಗುರುಪದಕ್ಕೆ ಕಾನಿಗೆ ಒದಗಿಸುವೆ ಎಂದಾವೋ ಬಂದಿರೆ ಗುರುವೇ ಗುರುಗಳೇ ಬಲರಾಮ, ನಮಗೆ ಸರ್ವ ವಿದ್ಯೆಗಳನ್ನು ಇಟ್ಟಿದ್ದೀರಿ. ಕಲಿಸಿದಂಥ ವಿದ್ಯೆಗೆ ಪ್ರತಿರೂಪವಾಗಿ ಏನಾದರೂ ಕೊಡಬೇಕು. ಹಾಗಾಗಿ ನಮ್ಮಲ್ಲಿರುವಂತಹ ವಿದ್ಯೆಗೋಸ್ಕರ ನಿಮಗೆ ಗುರುದಕ್ಷಿಣೆಯನ್ನು ಇಟ್ಟಿದ್ದೇವೆ. ಗುರುಗಳೇ, ಗುರುದಕ್ಷಿಣೆಯನ್ನು ಕೊಡಬೇಕು ಅಂತ ಇದುವರೆಗೂ ಲವಲವಿಕೆಯಿಂದ ಇದ್ದಂಥ ತಮ್ಮ ಮುಖ ನಾವು ಗುರುದಕ್ಷಿಣೆಯನ್ನು ಕೊಡುತ್ತೇವೆ ಏನು ಬೇಕು ಅಂತ ಕೇಳಿದಾಗ ಇದ್ದಕ್ಕಿದ್ದಂತೆ ಮುಖ ತಪ್ಪಗಾಯ್ತಲ್ವಾ? ಯಾಕಂತ ಅರ್ಥ ಆಗಲಿಲ್ಲ. ಏನು ಸ್ವಾಮಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ವ್ಯಸನವೇ? ಬಾಲಮುರಾರಿ ಗೋಪಾಲಕ ಶೌರಿ ಮುರಾರಿ ಗೋಪಾಲಕ ಶೌರಿ ಹೇಳುವುದೇ ನಿನ್ನ ಕೋಳದೈ ಜಾರಿ ಬೀಳುವುದೇ ನಿನ್ನ ಗೋಳದೈ ಜಾರಿ ಬಾಲನ ಮರಣವ ನೆನೆ ನಿನ್ನ ಸತಿಯು ಬಾಲನ ಮರಣವ ನೆನೆದೆನ್ನ ಸತಿಯೋ
ಗೋಳಿಡುತ್ತಿಹಳಲ್ಲಿ ನಿತ್ಯ ದುರ್ಗತಿಯೋ ಬಾಲಮುದಾರಿ ಗೋಪಾಲಕ ಶೌರಿ ಬೀಳುವುದೇ ನಿನ್ನ ಗೋಳದೆ ಯಾರಿಗೆ ಗೋಪಾಲಕ ಶೌರಿ, ನಿಮ್ಮ ಶೌರ್ಯ ಈ ಎಳವೆಯಲ್ಲಿ ಇಷ್ಟು ಬಿತ್ತರವಾಗಿದೆ ಎನ್ನುವ ಹಾಗಿದೆ. ಮುಂದೊಂದು ದಿನ ಎಷ್ಟು ಎತ್ತರಕ್ಕೆ ಏರಳಿದೆ ಎನ್ನುವುದು ಊಹೆ ನನಗೂ ಇಲ್ಲ. ಅಂತೂ ಒಳಿತಿಗೆ ಅದು ಅಂತ ಭಾವಿಸು. ಯಾವುದದು? ನಿಮ್ಮ ಯಾವ ಈ ವಿದ್ಯೆಯುಂಟು ಅದನ್ನು ಕಲಿತಿರುವಂತಹ ಯಾವ ವೇಗ ಉಂಟು ಅಲ್ಲ. 64 ವಿದ್ಯೆಗಳನ್ನು ಕೇವಲ 64 ದಿನವೊಂದಕ್ಕೆ ಹಾಗೆ ನೀವು ಹೇಳಿದ್ದೀರಿ, ನಾವು ಕಲಿತುಕೊಂಡಿದ್ದೇವೆ ಅಷ್ಟೇ. ಅಷ್ಟು ಕಡಿಮೆ ಸಮಯದಲ್ಲಿ ಕಲಿತವರು ಯಾರು? ನೀವೇ ಹೇಳಿದ್ರಲ್ಲ, ಏಕಪಾಠಿಗಳು. ಹೌದು, ಆ ಬಿರುದನ್ನು ನಾನು ನಿಮಗೆ ಕೊಟ್ಟವನು. ಹೌದು, ಅಂತಹ ವೇಗದಲ್ಲಿ ನೀವು ಅರಿತವರು ಇದ್ದೀರಿ. ಹಾಗಿರುವಾಗ ನೀವೀಗ ಇಲ್ಲಿಂದ ಈ ಗುರುಮಠದಿಂದ ಹೊರ ನಡೀಬೇಕಾಗಿರುವುದು ಇದೆಯೇ? ಸರಿಯೇ? ಆದರೆ ನಡೀತೀರಿ ಎನ್ನುವಾಗ ಎಲ್ಲವೂ ನೋಡಿ, ಆ ಶಿಷ್ಯಂದಿರೆಲ್ಲರೂ ಕೊರಳನ್ನು ಮೇಲೆತ್ತಿ ನೋಡ್ತಾ ಇದ್ದಾರೆ. ಏನು ಕೇಳ್ತಾರೆ? ನಮಗೆ ಇನ್ನು ಸಹಪಾಠಿಗಳಿಲ್ಲ ಅಂತಾರೆ. ಅದರರ್ಥ ನಿಮ್ಮಂತಹ ಸಹಪಾಠಿಗಳು ಅವರಿದುವರೆಗೆ ಸಿಗಲಿಲ್ಲ ಅಂತಾರೆ. ಗುರುಗಳು ಏನು ಕೇಳ್ಯಾರು ಕುತ್ತಿಗೆ ಉದ್ದ ಮಾಡಿ ನೋಡ್ತಾ ಇದ್ದಾರೆ. ಅದು ಹೌದು, ಕೃಷ್ಣ ಬಲರಾಮರು ನಮ್ಮೊಂದಿಗೆ ನಾಳೆಯ ದಿನ ನಮ್ಮೊಂದಿಗೆ ಇರುವುದಿಲ್ಲ ಅನ್ನುವಂತಹ ನೋವು ಅವರಲ್ಲಿಯೂ ಉಂಟು. ನಾವು ಮೊನ್ನೆ ತಾನೇ ಬಂದದ್ದು, ಅವರಿಗೆ ಎಷ್ಟು ವೇದನೆ ಆಗಲಿಕ್ಕಿಲ್ಲ. ಹೌದು, ಮತ್ತೆ ನೀವು ಹೇಳಿದಂತಹ ಕೊನೆಯ ಮಾತು ಏನನ್ನಾದರೂ ಕೊಡಬೇಕು ಎನ್ನುವ ಹಾಗೆ ಅದು ಸಂಪ್ರದಾಯವೇ ಮನಸ್ಸಿನಲ್ಲಿ ಉಂಟು, ಸ್ವೀಕರಿಸಬೇಕು ಅಂತ. ನಿಮ್ಮ ಮುಖ ಕಪ್ಪ ಯಾರಲ್ಲಿಯೂ ನಾವು ಕೇಳಿದ್ದದಿಲ್ಲ ಇದುವರೆಗೂ. ಯಾಕೆ? ಏನಾದರೂ ಕೊಟ್ಟರೆ ಅದನ್ನು ಪಡ್ಕೊಳ್ಳದೇ ಬಿಡುವವರು ಅಲ್ಲ. ಗುರುದಕ್ಷಿಣೆ ಅಂದರೆ ಅದೇ ಅಲ್ವೇ? ಹೌದು. ಹಾಗಿದ್ರೆ ನೀವು ಇದಿಷ್ಟು ಬೆಳೆದು ನಿಂತಹ ನೀವು ಗುರುದಕ್ಷಿಣೆಯನ್ನು ಕೊಡುತ್ತೇನೆ, ಸ್ವೀಕರಿಸಲೇಬೇಕು ಎನ್ನುವ ಹಾಗೆ ಹೇಳುತ್ತೀರಿ ಅಂತಾದರೆ ಒಂದು ಮಾತು ಗೊತ್ತಾ? ನೀವು ಬೇಡ ಅಂತ ಹೇಳಿದರೆ ನಾವು ಹೋಗಬಹುದು, ಆದರೆ ನೀವು ಕಲಿಸಿದಂಥ ವಿದ್ಯೆಯಿಂದ ನಾವು ಪ್ರತಿಫಲವನ್ನು ಪಡೆಯುವುದಕ್ಕೆ ಸಾಧ್ಯವೇ? ಹೌದು. ಅಲ್ಲ, ನಾನು ಯೋಚಿಸುವುದು ಇದುವರೆಗೂ ಇಲ್ಲಿರುವಂತಹ ಶಿಷ್ಯಂದಿರನ್ನೇ ನನ್ನ ಮಕ್ಕಳು ಅಂತ ನಾನು ಭಾವಿಸಿದೆವು. ಹೌದು, ಅಂತಹ ಮಕ್ಕಳಾಗಿ ನೀವೂ ನಮಗೆ ಕೊಲ ಸಮಯ ಇದ್ದವರು. ಈಗ ಹೊರಟು ಹೋಗ್ತೀರಿ, ಅದು ತೊಂದರೆ ಅಲ್ಲ. ಈಗ ಕೇಳಬೇಕು ಅಂತಾದರೆ ನಾನು ಯಾರಿಗಾಗಿ ಕೇಳುವುದು? ನಿಮಗಾಗಿ ಕೇಳಬೇಕು. ನನಗೇನೂ ಬೇಡ ಅಂತಲೇ ನಿರ್ಣಯಿಸಿದವನು ನಾನು. ನಿಮಗೆ ಏನು ಅಂತ ಬೇಡ ಅಂತ ಹೇಳಿದರೆ ನಾವು ಕರ್ತವ್ಯ ಚ್ಯುತಿ ಆಗುವುದಿಲ್ಲವೇ? ಅಲ್ಲ, ನನಗೆ ಬೇಡ ಅಂತ ಆದರೆ ನನ್ನ ಮಡದಿಗೆ ಬೇಕಾದೀತು ಅಂತ ನಾನು ಕೇಳಬಹುದು. ಅಮ್ಮನ ಮುಖ ಮಾಡಿತ್ತು, ಏನೋ ಮುಖ ದುಃಖಿಸ್ತಾ ಇದೆ. ಹಲವಾರು ನೀವು ಬಂದಂದಿನಿಂದ ಇಲ್ಲಿ ನೀವು ಸರಿಯಾಗಿ ನೋಡಿದ್ದೀರೋ, ಏನಾದರೂ ಬೇಕು ನಿಮಗೆ ಬಡಿಸ್ತಾಳೆ, ಹೊರಟು ಹೋಗ್ತಾಳೆ. ಹೌದು, ಕರೆ ಅಂದರೆ ಬರ್ತಾಳೆ, ಮುಖಕ್ಕೆ ಮುಖ ಕೊಟ್ಟು ಮಾತನಾಡುವುದೇ ಇಲ್ಲ. ಇಲ್ಲ, ಅದಾವುದೋ ಒಂದು ದುಃಖ ಅವಳನ್ನು ಆವರಿಸಿದ ಹಾಗೂ ಚಿಂತೆ ಬಾಧಿಸ್ತಾ ಉಂಟು. ಹೌದು. ಅಲ್ಲ, ಇದು ನಾನು ಕೇಳುವುದಲ್ಲ. ಮತ್ತೆ ನೀವು ಕೇಳ್ತೇನೆ ಅಂತ ಹೇಳುವಾಗ, ಕೊಡ್ತೇನೆ ಅಂತ ಹೇಳುವಾಗ ಕೊಡಿ ಅಂತ ನನಗೆ ಕೇಳಲಿಕ್ಕೆ ಆಗುವುದಿಲ್ಲ. ನಾನು ಈಗಲೂ ಅದೇ ನಿರ್ಣಯದಲ್ಲಿದ್ದೇನೆ. ಕೇಳುವುದೇನನ್ನು, ಯಾರಿಗಾಗಿ ಕೇಳಿದಾದರೂ ಯಾರಿಗಾಗಿ? ಇಲ್ಲಿ ಇರುವುದು ನಾವಿಬ್ಬರೇ. ನೀವು ಕೇಳದೇ ಇದ್ರೆ ನಾವು ಕರ್ತವ್ಯ ಭ್ರಷ್ಟಲ್ಲ. ಇಲ್ಲಿ ಇರುವುದು ನಾವಿಬ್ಬರೇ, ನಮಗೆ ಇನ್ನೇನು ಬೇಡ. ಹಾಗಂದು ನೀವು ಹೇಳಿದ ಹಾಗೆ ಅವಳು ಯಾಕೆ ದುಃಖದಲ್ಲಿದ್ದಾಳೆ ಅಂತ ಆದರೆ ನಮಗೂ ಒಬ್ಬ ಮಗ ಇದ್ದ. ಹೌದೇ? ಹೌದು. ಎಲ್ಲಿದ್ದಾನೆ ಅವನು? ಅವನು ಈಗ ಕಾಣೆಯಾಗಿದ್ದಾನೆ. ಮರೆಯಾಗಿ ಹಲವು ಸಮಯ ಕಳೆಯಿತು. ಅಂದರೆ ಈ ಹೊತ್ತು ಇಲ್ಲ. ಅದೇ ದುಃಖದಲ್ಲಿ ನನ್ನವಳು ಹಾಗೆ ಯಾರಲ್ಲಿಯೂ ಮಾತನಾಡದೆ ಬೇಕಾದಷ್ಟನ್ನೇ ಮಾತನಾಡಿ ತನ್ನ ಕೆಲಸವಾಯಿತು ತಾನಾಯಿತು ಅಂತ ಅವಳಿದ್ದಾಳೆ. ನಾನಾದರೂ ನಿಮ್ಮೆಲ್ಲರನ್ನು ನೋಡಿ ನಿಮ್ಮ ಮುಖದಲ್ಲಿ ನಗುವನ್ನು ಕಂಡು ನನ್ನ ಮುಖದಲ್ಲಿಯೂ ನಾನು ನಗುವನ್ನು ತರಿಸ್ತಾ ಇದ್ದೇನೆ. ಹೌದು, ಅದು ಹೊರತಾಗಿ ನಮಗೇನೂ ಇಲ್ಲವೇ. ನಿಮ್ಮ ಶಿಷ್ಯರ ಮುಖದಲ್ಲಿ ಸಂತೋಷವನ್ನು ಕಂಡು ನೀವು ಹೊಟ್ಟೆ ತುಂಬಿಸ್ತಾ ಇದ್ದೀರಿ. ಹೌದು. ಈಗ ನಮಗೆ ಮತ್ತೆ ಯಾಕೆ? ಈಗ ಮಗನೇ ಇಲ್ಲ, ಮಗ ಇಲ್ಲದೆ ಇರುವುದಿದ್ರೆ ನಮಗೆ ಯಾಕೆ ಅಂತ ನಾವು ಹಾಗಾದ್ರೂ ಪ್ರಶ್ನೆ ತನ್ನಷ್ಟಕ್ಕೆ ಉದ್ಭವಿಸ್ತದಲ್ಲ. ಹೌದು, ಈಗ ಮಗ ಇದ್ದಾನೆ, ಎಲ್ಲಿದ್ದಾನೆ ಅಂತ ಕೇಳ್ಬೇಕಲ್ವೇ? ಎಲ್ಲಿದ್ದಾನೆ? ಪರಮ
ಪವಿತ್ರ ಪ್ರಭಾತ ತೀರ್ಥದಲ್ಲಿ ವಿರಚಿಸಿ ಸ್ಥಾನವ ಹೋದ ವೇಳೆಯಲ್ಲಿ ವಿರಚಿಸಿ ಸ್ಥಾನವ ಹೋದ ವೇಳೆಯಲ್ಲಿ ತರಳನು ಮರೆಯಾದ ಮರಳಿಲ್ಲ ಮರಳಿ ತರಳನು ಮರೆಯಾದ ಮರಳಿಲ್ಲ ಮರಳಿ ಮರೆಯೊಳಾದನ ಸುಳಿವಿಲ್ಲ ಎನೆ ಕೇಳಿ ಬಾಲಮುರಾರಿ ಗೋಪಾಲಕ ಶೌರಿ ಬಲರಾಮಕೃಷ್ಣರೇ, ಗುರುದೇವ, ಹೊರಟು ನಿಂತಹ ಸಮಯ. ನಿಮ್ಮಲ್ಲಿ ದುಃಖದ ವಿಷಯವನ್ನು ಬಿತ್ತರಿಸುವುದು ಯಾಕೆ ಅಂತ ನಾನು ನನ್ನಷ್ಟಕ್ಕೆ ಇದ್ರೆ ದುಃಖವನ್ನು ನನ್ನ ಮನಸ್ಸಿನಲ್ಲಿ ನೀವು ಮತ್ತೆ ಕೆದಕಿ ಕೆದಕಿ ಏನು ಅಂತ ಕೇಳ್ತಾ ಇದ್ದೀನಿ. ನಿಮ್ಮನ್ನು ನೋಡಿದಾಗಲೇ ಅರ್ಥ ಆಯ್ತು, ನೀವು ಬಹಳ ದುಃಖ ನುಂಗಿದ್ದೀರಿ. ಹೌದು, ಏನು ಮಾಡೋಣ, ಜೀವನವೇ ಆಗಲ್ಲ. ಅದರಲ್ಲಿಯೂ ನಮ್ಮ ಜೀವನದಲ್ಲಿ ನಿಮ್ಮ ಹಾಗೆ ನಲಿದು ಕುಪ್ಪಳಿಸುತ್ತಾ ಇದ್ದಂತಹ ಮಗನೋರ್ವನಿದ್ದ ಮಣಿಕರ್ಣ ಎನ್ನುವಂತಹ ಹೆಸರಿನಿಂದ ನಾವು ಸಾಗುತ್ತಾ ಇದ್ದೀವಿ. ಅದೇ ಈಗ ಕಾಣಿಸುವುದಿಲ್ವಲ್ಲ. ಈಗ ಕೆಲವು ವರ್ಷಗಳ ಹಿಂದೆ ಎಲ್ಲರೊಂದಿಗೆ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ತೀರ್ಥಸ್ನಾನ ಮಾಡಿ ಬರ್ತೇನೆ ಅಂತ ಹೊರಟವನು. ದಿನವೊಂದಕ್ಕೆ ಸಾವಿರಾರು ಜನ ಬರುವಂಥ ಪುಣ್ಯಕ್ಷೇತ್ರ ಅದು ಪ್ರಭಾಸ ಅನ್ನೋದು ಅಲ್ವೇ? ಇವನು ಕೂಡ ಅಲ್ಲಿ ಹೋಗಿದ್ದೇನೆ ಈ ನಮ್ಮ ದುಃಖಕ್ಕೆ ಕಾರಣಕ್ಕೆ. ಹೌದು, ಈಗ ನಾವು ಅನುಭವಿಸುತ್ತಿರುವ ದುಃಖಕ್ಕೆ ಅವನು ನಡೆದು ಹೋದಂತಹ ಪ್ರಭಾಸ ಕ್ಷೇತ್ರವೇ ಕಾರಣ ಆಯಿತು ಅಂತ ಹೇಳುವುದಕ್ಕೆ ನನಗೆ ವಿಷಾದ ಆಗ್ತಾ ಇದೆ. ಯಾಕಂದ್ರೆ ಎಲ್ಲರಿಗೂ ಪರಮ ಪಾವನವಾದಂತಹ ಪ್ರಭಾಸ ಕ್ಷೇತ್ರ ಹೇಳಬಾರದು. ಆ ಕ್ಷೇತ್ರದ ದೋಷ ಅಲ್ಲ, ಅದು ನಮ್ಮ ಪ್ರಾರಬ್ಧ. ನಾವು ಪಡೆದುಕೊಂಡು ಬಂದದ್ದು ಇಷ್ಟೇ ಅಂತ ನಾವು ಭಾವಿಸಿದ್ದು. ಹೋದಂತಹ ಕಂದ ಮರೆಯಾಗಿದ್ದಾನೆ, ಇದುವರೆಗೂ ಕಾಣಿಸಲಿಲ್ಲ. ನನ್ನವಳ ಕೊರಗು ಅವದೇ ಯಾವತ್ತು. ನಮಗೊಬ್ಬ ಮಗ ಇದ್ದವ, ಅವ ಹೋದವ ಬರುತ್ತಿದ್ರೆ ಎಷ್ಟು ಚಂದ ಅಂತ ದುಃಖಿಸ್ತಾಳೆ ಅಷ್ಟೇ. ಸ್ವಾಮಿ, ಒಂದು ಮಾತಿದೆ, ಏನು? ಅಡಿ ತಪ್ಪಿದ್ರೆ ಆನೆಯೂ ಬೀಳುತ್ತದೆ ಅಂತೆ. ಹೌದು. ಸಮುದ್ರ ಇಳಿದವರಿಗೆ ಸಾಮಾನ್ಯ ಹೆಜ್ಜೆ ತಪ್ಪುವುದು ಸ್ವಾಭಾವಿಕ ಅಲ್ವೇ? ಹೌದು. ಆದ್ದರಿಂದ ಏನೋ ಕಾಲು ಜಾರಿ ನೀರಿನಲ್ಲಿ ಬಿದ್ದಿರಬಹುದು. ಇರಬಹುದು. ಬಹುಶಃ ಸ್ವಲ್ಪ ದೂರದಲ್ಲಿ ಎಲ್ಲಾದ್ರೂ ತೇಲಿ ಬರಲಿಲ್ವೇ? ನಿಮ್ಮಲ್ಲಿ ಹೇಳಬಾರದಿತ್ತು. ಮಕ್ಕಳು ಕೇಳಿಕೊಂಡಾಗ ಹೇಳಿದ್ದೇನೆ. ಹೌದು. ಎಷ್ಟಾದ್ರೂ ಹೇಳ್ತಾರಲ್ಲ, ಪುತ್ರ ಶೋಕಂ ನಿರಂತರ ಅಂತ. ಹೌದು. ಅದನ್ನು ಬಿಡುವುದಕ್ಕೆ ಆಗೋದಿಲ್ಲ. ಬಿಟ್ಟು ಬದುಕುವುದು ಹೇಗೆ ಅಂತ ಯೋಚನೆ ಇದುವರೆಗೂ ಬರಲಿಲ್ಲ. ಹಾಗಾದ್ರೆ ನನ್ನವಳ ಮನದಾಳದ ಮಾತನ್ನು ಹೇಳಿದ್ದೇನೆ ಹೊರತು ನೀವು ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದು ಬೇಡ. ಎಲ್ಲ ವರ್ಷಗಳಾಯ್ತು ಅಂತ ಹೇಳಿದ್ರಲ್ಲ. ಹಾಗಾದ್ರೆ ಕೆಲವು ವರ್ಷಗಳಿಂದ ಎಲ್ಲಿಯಾದ್ರೂ ಅವನ ಶವವೂ ತೇಲಿ ಮೇಲೆ ಬರಲಿಲ್ವೇ? ಇಲ್ಲ, ಶವ ತೇಲಿ ಬರಲಿಲ್ಲ. ಯಾರು ತೋರಿಸಿದ್ದೂ ಇಲ್ಲ, ನಾವು ಕಂಡಿದ್ದೂ ಇಲ್ಲ. ಹಾಗಾದ್ರೆ ನಿಮ್ಮ ಮಗ ಏನಾಗಿರಬಹುದು? ನಮ್ಗೆ ಗೊತ್ತಾಯ್ತು. ವಸುತೆ ಮೂರರಳಿರಲು ತರುವೆನು ಬುದಿಯದಲ್ಲ. ಬಲರಾಮ, ನಿಮ್ಮ ಸುಪುತ್ರ ಎಲ್ಲಿದ್ದರೂ ಕೂಡ ಹುಡುಕಿ ತರುವಂತಹ ಜವಾಬ್ದಾರಿ ನಮ್ಮದು. ಚಿಂತಿಸಬೇಡಿ, ನಾವಿದ್ದೇವೆ. ನಮ್ಮ ಅಣ್ಣ ಇಷ್ಟು ಬಲ ಧೈರ್ಯದ ಮಾತು ನಿಮ್ಮ ಭರವಸೆ ಹೇಳಿದ ನಂತರದಲ್ಲಿ ನಿಮ್ಮ ಮಗ ಎಲ್ಲಿದ್ರು ಹುಡುಕಿ ತರುತ್ತೇನೆ. ನಾನು ಹೊರಡ್ತೇನೆ ಈಗ. ಹೌದು, ಹೌದು. ಆದಿ ಅಪ್ಪಣೆ ಕೊಡ್ತೀರಾ? ಹೊರಟು ಬನ್ನಿ, ನನ್ನ ಮಗ ಸಿಗುತ್ತಾನೆ ಎನ್ನುವ ನಿರೀಕ್ಷೆ.
ದೇಹಗಳ ಪರಿಕಿಸುತ್ತ ಸಂಶಯದಿ ಹರಿಯು ಕೆರಳುತ್ತ ಉಗ್ರನಾಗಿ ಅಣ್ಣ, ಅಮ್ಮ. ಗುರುಗಳಿಂದ ಅಪ್ಪಣೆಯನ್ನು ಪಡೆದಿದ್ದೇವೆ. ಹಾ. ಅವರ ಮಗ ಎಲ್ಲಿ ತೀರ್ಥ ಸ್ನಾನಕ್ಕೆ ಎಲ್ಲಿ ಹೋದಂತ ಹೇಳಿದ್ರು? ಪ್ರಭಾಸ ಕ್ಷೇತ್ರದಲ್ಲಿ. ಅದೊಂದು ಪವಿತ್ರ ಕ್ಷೇತ್ರ. ದಿನವೊಂದಕ್ಕೆ ಸಾವಿರಾರು ಜನ ಬರ್ತಾರೆ, ಸಮುದ್ರ ಸ್ನಾನ ಮಾಡಿ ಹೋಗ್ತಾರಂತೆ. ಹೌದು. ಹಾಗಿದ್ರೆ ಅಲ್ಲಿ ಹೋದಂತ ನಮ್ಮ ಗುರುಪುತ್ರ ತಿರುಗಿ ಬರಲಿಲ್ಲ ಎಂದಾಗಿದ್ರೆ ಎಲ್ಲಿ ಹೋಗಿರಬಹುದು ಎನ್ನುವುದನ್ನು ಅವನು ಹುಡುಕುವುದಕ್ಕಾಗಿ ನಾವು ಹೊರಟು ಬಂದು ನಿಂತಿದ್ದೇವೆ. ಹೌದು. ಈಗ ಬಂದು ನಿಂತಹ ಸ್ಥಳ ಇದೇ ಪ್ರಭಾಸ ಕ್ಷೇತ್ರ. ಹಾಗಿದ್ರೆ ಈ ಪ್ರಭಾಸ ಕ್ಷೇತ್ರದಲ್ಲಿ ನಾವು ಅತ್ತಿತ್ತ ದೃಷ್ಟಿ ಹಾಯಿಸಿದರೆ ಅದೇನು ಎಲ್ಲ ಮಾನವ ದೇಹದ ಪಳೆಯುಳಿಕೆಗಳು, ಕೆಲವು ಕಡೆ ಎಲುಬು, ಕೆಲವೆಡೆ ಅಸ್ಥಿಪಂಜರ ಇತ್ಯಾದಿ ಎಲ್ಲ ಕಾಣುತ್ತಾ ಉಂಟು. ಇದು ಹೇಗಿರ್ಬೋದು? ಸಮುದ್ರ ತೀರ್ಥ ಸ್ನಾನ ಪವಿತ್ರ ಕ್ಷೇತ್ರ ಅಂತ ಎಂದ ಮೇಲೆ ಇದೆಲ್ಲ ಇರೋದಕ್ಕೆ ಅವಕಾಶ ಇಲ್ಲ. ಹಾಗಿದ್ರೆ ಏನಾಗಿರ್ಬೋದು? ನಿನ್ನ ಮನಸ್ಸು ಏನು ಅನ್ನಿಸ್ತದೆ? ನಡುಗಿ ವರುಣನೆಂದನು ಭಯದಿ ಕಳೆದೋರ್ವನಿರುವ ಶರಧಿಯಲಿ. ತಮ್ಮ, ಈ ನೀರಿಗೆ ಅಧಿಪತಿ ಆ ವರುಣನಲ್ವೇ? ಹೌದು. ಅವನನ್ನೇ ಕೇಳಿ ನೋಡುವ. ಅವನನ್ನೇ ಕೇಳಿದ್ರೆ ಸಿಕ್ಕೋದಲ್ಲ, ಒಳ್ಳೆ ಉಪಾಯ ಇದು. ನಾನೇ ವಿಚಾರಿಸ್ತೇನೆ. ಎಲ್ಲ ರತ್ನಾಕರ, ಯಾರೋ ನಿನ್ನ ಹಳೆ ಬುದ್ಧಿ ಬಿಡುವುದಿಲ್ವಲ್ಲ? ಹಳೆ ಬುದ್ಧಿ, ಹಳೆ ಚಾಳಿಯನ್ನು ಬಿಡುವುದಿಲ್ವಲ್ಲ? ಯಾಕಂದ್ರೆ ಯಾಕೆ? ಜೀವನದಲ್ಲಿ ಜೀವನ ಪೂರ್ತಿ ಕದ್ದು ತಿಂದೇ ಅಭ್ಯಾಸ ಆದವರಿಗೆ ಮತ್ತೆ ದುಡಿಯುವುದಕ್ಕೆ ಇನ್ನು ಬಗ್ಗುವುದಿಲ್ಲ. ಚಲಾಧಿಪತಿಯಾದಂತ ನಾನು ವರುಣ ತಪ್ಪಿದ್ದೆಲ್ಲಿ? ನಿನ್ ಗೊತ್ತಿಲ್ವಾ? ಎಲ್ಲಿ? ನೀನು ಈ ಹಿಂದೊಮ್ಮೆ ನಮ್ಮ ಸಾಕು ತಂದೆಯನ್ನು ಅಪಹರಿಸಿಲ್ವ ನೀನು? ಅಂದಗೊಬ್ಬನನ್ನೊಮ್ಮೆ ನೀನು ನಿನ್ನ ವರುಣ ಸಮುದ್ರದ ಆಳದಲ್ಲಿ ವೈತಿರಿಸಿದ್ದೀಯ. ಆದ್ದರಿಂದಲೇ ಕೇಳ್ತಾ ಇರುವುದು. ಅದು ನಿನ್ನ ಬುದ್ಧಿ, ಆ ಬುದ್ಧಿ ಇನ್ನೂ ಬಿಟ್ಟಿಲ್ಲ ನೀನು ಅಂತ. ಕೃಷ್ಣ, ಏನು ನೀನು ಬಂದದ್ದು ನನಗೆ ಉಳಿತಾಯ್ತು. ಯಾಕೆ ಗೊತ್ತುಂಟ? ಯಾಕೆ ಬಂದದ್ದಿ ಅಂತ ನನಗೆ ಗೊತ್ತಿಲ್ಲ. ಆದರೂ ನಿನ್ನ ಆಗಮನದಿಂದ ನಾನು ಸಂತೋಷಗೊಂಡಿದ್ದೇನೆ. ಒಂದು ಯಜ್ಞ ದೀಕ್ಷಿತನಾಗಿದ್ದೇನೆ, ಯಜ್ಞ ಕಾರ್ಯವನ್ನು ನಾನು ಕೈಗೊಂಡಿದ್ದೇನೆ. ಅದಕ್ಕೆ ಪ್ರಸನ್ನನಾಗಿ ಯಜ್ಞೋವೈ ವಿಷ್ಣು ಅಂತ ಒಂದು ಮಾತುಂಟಲ್ಲ, ಪ್ರಸನ್ನನಾಗಿ ನೀನು ಬರಬೇಕಿತ್ತು. ಒಂದು ಹಸ್ತವನ್ನು ಮೇಲಕ್ಕೆತ್ತಿ ನನ್ನನ್ನು ಅನುಗ್ರಹಿಸಬೇಕಾಗಿತ್ತು. ಬದಲಾಗಿ ಉಗ್ರಧರನಾಗಿ ನೀನು ಬಂದಿದ್ದೀಯಲ್ಲ, ಏನು ಕಾರಣ? ನಿನ್ನ ಯಜ್ಞಕ್ಕೆ ಮಣ್ಣಾಗಿ ನಾವು ಯಾಕೆ ಬಂದಂತ ಗೊತ್ತಾಯ್ತಾ? ಏನು? ನೀನು ಅಪರಾಧಿ. ಆದರೆ ಅಪರಾಧಿ ಅಂತ ನಿನ್ನನ್ನು ಶಿಕ್ಷೆಗೆ ವಿಚಾರಣೆ ಗುರಿಪಡಿಸಲಾಗುವುದು. ಈಗ ಆರೋಪಿಯೋ ಅಪರಾಧಿಯೋ? ಆರೋಪಿ ಅಲ್ಲ, ಅಪರಾಧಿಯೋ ನೀನು. ತನ್ನದ್ದಾದಂತ ಹೇಳಿಕೆಯನ್ನು ಮಂಡಿಸಲಿಕ್ಕೆ ಒಂದು ಅವಕಾಶ ಬೇಕು. ಹಾಗಾದ್ರೆ ನಾವು ಹೇಳಿಕೆ ಏನುಂಟು ಬರಲಿ. ಅಲ್ಲ, ಮೊದಲಾಗಿ ನಿನ್ನ ಆರೋಪ ಏನುಂಟು ಅದು ಬರಬೇಕು. ಆರೋಪ ನನ್ನ ಗುರುಪುತ್ರನನ್ನು ಇಲ್ಲಿ ಸಮುದ್ರಕ್ಕೆ ಇಳಿದವನನ್ನು ನೀನು ಹಿಡಿದು ತಿಂದಿದ್ದೀಯಲ್ಲ, ಆದ್ದರಿಂದ ಅವನನ್ನು ಕೊಡು. ಓಹೋ, ಅವರನ್ನು ಕೊಂಡೊಯ್ಯಲಿಕ್ಕೆ ಬಂದವ ನಾನು. ಈಗ ನಾನು ನನ್ನಲ್ಲಿ ಕೆಲವೊಂದು ಪ್ರಶ್ನೆಯನ್ನು ಕೇಳುತ್ತೇನೆ, ಗೌರವಪೂರ್ವಕಕ್ಕೆ ಕೇಳುತ್ತೇನೆ. ಒಂದೊಮ್ಮೆ ನಿನ್ನ ಅಪ್ಪನಾದಂತಹ ನಂದಗೋಪನನ್ನು ಅಂದು ನೀನು ವೃಜಭೂಮಿಯಲ್ಲಿದ್ದಂಥ ಅಥವಾ ಆ ವೃಪಲ್ಯದಲ್ಲಿದ್ದಂತಹ ಆ ಕಾಲದಲ್ಲಿ ಪ್ರಮಾದದಿಂದಾಗಿ ನಂದಗೋಪಾಲದಲ್ಲಿ ಒಪ್ಪುತ್ತೇನೆ. ಮತ್ತೆ ಆ ಸಂದರ್ಭದಲ್ಲಿ ನೀನು ಅರುಣಲೋಕಕ್ಕೆ ಬಂದಂತಹ ಆ ಕಾಲದಲ್ಲಿ ಅವನನ್ನು ಗೌರವಪೂರ್ವಕವಾಗಿ ನಿನ್ನನ್ನು ಪೂಜಿಸಿ ಬಿಟ್ಟು ಕೊಟ್ಟದ್ದು ಹೌದು, ಅದು ಪ್ರಮಾದ. ಈಗ ಪ್ರಮಾದವನ್ನೇ ಈಗ ಅಪರಾಧ ಎಂದು ಘೋಷಿಸುತ್ತಾ ಈಗ ಬಂದಂತಹ ಕಾರಣ ನನಗೆ ಅರ್ಥ ಆಗುವುದಿಲ್ಲ. ಯಾಕೆ? ಗುರುಪುತ್ರನನ್ನು ನೀವು ಕಳೆಕೊಂಡಿದ್ದಿ. ಗುರು ಇದುವರೆಗೆ ನನ್ನಲ್ಲಿ ಬಂದು ಕೇಳಿದ್ದಿಲ್ಲ. ಒಂದು ವೇಳೆ ಗುರು ಇಲ್ಲಿಗೆ ಬಂದು ಬರುವಲ್ಲಿ ಅಸಮರ್ಥನಾದರೂ ಕೂಡ ನಾನು ನಿನ್ನಲ್ಲಿ ಕೆಲವೊಂದು ವಿಚಾರಗಳನ್ನು ನನಗೆ ಕೇಳಬೇಕಾಗ್ತದೆ. ಯಾಕೆ ಗೊತ್ತುಂಟ? ಏನು? ಮೊದಲಾಗಿ ನಿನ್ನದ್ದಾದಂತಹ ಗುರುಪುತ್ರ ಕಾಣೆಯಾದದ್ದು ಎಲ್ಲಿ? ಪ್ರಭಾಸ ಕ್ಷೇತ್ರ. ಯಾಕೆ ಬಂದಿದ್ದ? ತೀರ್ಥ ಸ್ನಾನಕ್ಕೆ ಪ್ರವಾಸ ಕ್ಷೇತ್ರಕ್ಕೆ ಬಂದಂತಹ ಅವನು ನಾನು ನಿನ್ನಲ್ಲಿ ಕೇಳಿದ ನಿನ್ನ ಗುರುವನ್ನು ಸರಿಯಾಗಿ ನೀನು ವಿಚಾರಣೆ ಮಾಡಿದ್ದೇನೆ, ಕೇಳಿ ಬಂದದ್ದು. ಇಲ್ಲಿ ಪ್ರಭಾಸ ಕ್ಷೇತ್ರದಲ್ಲಿ ಕಾಣೆಯಾಗಿದ್ದೇನೆ. ಪ್ರಭಾಸ ಕ್ಷೇತ್ರ ತೀರ್ಥ ಸ್ನಾನಕ್ಕೆ ಬಂದವನನ್ನೇ ನೀನು ಅವನು ಅಡಗಿಸಿಕೊಂಡಿದ್ದೀನಿ. ಆತ್ಮಹತ್ಯೆಯ ಕೊನೆಯ ಪ್ರಯತ್ನವಾಗಿ ಯಾಕೆ ಅವನು ಸಮುದ್ರಕ್ಕೆ ಹಾರಿರಬಾರ್ದು? ಅವ ಆತ್ಮಹತ್ಯೆ ಮಾಡಿದ್ದೇ ಹೌದಾಗಿದ್ರೆ ಅವನ ಹೆಣವಾದ್ರೂ ಸಿಕ್ಕಬೇಕಿತ್ತಲ್ವ? ಹೆಣವನ್ನು ತಿಮಿಂಗಿಲ ತಿಂದು ಅವನು ವಸ್ತ್ರಾವಧಿಗೆ ಸಿಕ್ಕಿದ.
ಇಲ್ಲ ಇಲ್ಲ. ಮೀನು ತಿನ್ನುತ್ತದೆ, ಮನುಷ್ಯರ ದೇಹವನ್ನು ಮೀನು ತಿನ್ನುತ್ತದೆ ಎನ್ನುವುದಕ್ಕೆ ಯಾವ ಆಧಾರವೂ ಇಲ್ಲ. ಅದಕ್ಕೆ ವರುಣ ಕಾರಣ ಅಂತ ನೀನು ಯಾವ ರೀತಿಯಲ್ಲಿ ತಪ್ಪಿಸಿಕೊಂಡೆ? ನನ್ನೇ ನೀವು ಮುಳುಗಿದ್ದರಿಂದ, ಅವು ಇದೇ ಸ್ಥಳದಲ್ಲಿ ಮುಳುಗಿದ್ದರಿಂದ ನೀನೇ ಅವನನ್ನು ಅಡಗಿಸಿಟ್ಟದ್ದು ನಿನ್ನ ಗರ್ಭದಲ್ಲಿ. ಎರಡು ವಿಭಾಗ. ರತ್ನ ಗರ್ಭ ಅಲ್ವಾ? ರತ್ನಾಕರ ಹೌದು ನಾನು. ಇಲ್ಲಿ ಜಲಾಧಿಪತಿಯಾದಂತಹ ವರುಣ ನಾನು. ಪಡುವನ ದಿಕ್ಕಿಗೆ ನನ್ನದ್ದು ಅಂತ ಒಡೆತನ ಹೌದು. ಸಮುದ್ರಕ್ಕೆ ನಾನು ಒಡೆತನಲ್ಲ, ಇದಕ್ಕೆ ಸಮುದ್ರ ರಾಜ ಅಂತ ಮತ್ತೊಬ್ಬ ಇದ್ದಾನೆ ಆ ವಿಭಾಗಕ್ಕೆ. ಈಗ ನೇರವಾಗಿ ನನ್ನನ್ನು ಜಲಾಧಿಪತಿ ಆದಂತ ನನ್ನಲ್ಲಿ ನೀನು ಕೇಳುತ್ತೀಯ ಹೌದು ಎಂದಾದರೆ, ಒಂದು ವೇಳೆ ನನ್ನನ್ನು ಅಪರಾಧಿ ಸ್ಥಾನಕ್ಕೆ ನಿಲ್ಲಿಸ್ತೀಯ ಹೌದು ಎಂದಾದರೆ, ನಾನು ನಿನ್ನಲ್ಲಿ ಕೇಳುವುದು ಅದು ನನ್ನಲ್ಲಿಯೇ ಇದ್ದಾನೆ ಎಂಬುದನ್ನು ಯಾವ ರೀತಿಯಲ್ಲಿ ನೀನು ತರ್ಕಿಸಿದೆ ಅಂತ. ನಿನ್ನಲ್ಲಿ ಈಗ ನಾವು ಮೋಸಗೊಂಡಾಗ ಪ್ರಕಟಗೊಂಡು ನನ್ನ ಕಣ್ಣ ಮುಂದೆ ಕಾಣಿಸಿಕೊಂಡವ ನೀನೇ ಅಲ್ವಾ? ಹೌದಪ್ಪ. ಯಾಕೆ ಪ್ರಕಟಗೊಂಡಿದ್ದೇನೆ ನಾನು? ಕುಂಬಳಕಾಯಿ ಗದ್ದವನನ್ನೇ ಹೆಗಲು ಹೌದು. ನಿನ್ನಲ್ಲಿ ಬಂದು ಗೌರವಪೂರ್ವಕವಾಗಿ ನಾನು ಆಗಲೇ ಹೇಳಿದ್ದೇನೆ, ಹರಿಯೇ ಅವತರಿಸಿ ಬಂದಂತಹ ಲೀಲಾಮಾನುಷ ವಿಗ್ರಹ ನೀನಾದುದರಿಂದ ನಿನ್ನನ್ನು ಕಂಡು ನಿನ್ನ ದರ್ಶನ ಭಾಗ್ಯವನ್ನು ಪಡೆದು ನಿನ್ನ ಅನುಗ್ರಹವನ್ನು ಸಂಪಾದಿಸಬೇಕು ಎಂಬ ಕಾರಣದಿಂದ ನಾನು ನಿನ್ನಲ್ಲಿಗೆ ಬಂದಿದ್ದೇನೆ ವಿನಃ ಕೇವಲ ಅಪರಾಧಿ ಸ್ಥಾನದಲ್ಲಿ ನಿನ್ನಲ್ಲಿಗೆ ನಾನು ಬಂದದ್ದಲ್ಲ. ಈಗ ನಾನು ನಿನ್ನಲ್ಲಿ ಕೇಳುವುದು ಕೆಲವು ಮಾಹಿತಿಯನ್ನು ಸಂಗ್ರಹಿಸಿ ಅದರ ಆಧಾರದ ಮೇಲೆ ನಿನಗೊಂದು ಮಾರ್ಗದರ್ಶನವನ್ನು ನಾನು ಕೊಡಬಹುದು ದೇವ. ಒಳ್ಳೆ ಮಾತಿನಲ್ಲಿ ನನ್ನ ಗುರುಪುತ್ರನ್ನು ತಿರುಗಿಸಿ ಕೊಟ್ಟರೆ ಲೇಸು, ಇಲ್ಲವಾದ್ರೆ ಸಮುದ್ರ ನೀರನ್ನು ಕುಡಿಯುತ್ತೇನೆ ಈಗ. ಹಾಗೆ ಕೇಳುತ್ತಿರುವ ಶರದಿಯಲಿ ದುರುಳನಾಥನೆ ಪಂಚ ಜನನವನು ನರರನೆತ್ತಡಗುವನು ನಿರದಾಗ ಗುರುಪುತ್ರ ನನ್ನವನು ತಿಂದು ಮುಗಿಸಿ ಹನರವು ಹರಿಯು ಗೋಬಿಗು ತಂದರಾಗ. ನೀನು ದೇವರ ದೇವ, ಸರ್ವನ್ನೂ ಬಲ್ಲಂತಹ ಮಹಾಮಹಿಮ ನೀನು. ನಿನಗರಿಯಿಲ್ಲದ ಅರಿಯದೇ ಇರುವಂತಹ ವಿಷಯವೇ ಈ ಪ್ರಪಂಚದಲ್ಲಿ ಇಲ್ಲ ಅಂತ ನಾನು ತಿಳ್ಕೊಂಡೆ. ಅರಿತುದರಿಂದಲೇ ಬಂದದ್ದು. ಆದರೆ ಯಾಕೆ ನಾನು ಇಷ್ಟೆಲ್ಲ ವಿಷಯವನ್ನು ವಿಶದೀಕರಿಸಿದೆ ಅಂತ ಹೇಳಿದ್ರೆ, ನನಗೆ ಬೇಕಿತ್ತು. ನಾನು ತಿಳಿದ ಮಟ್ಟಿಗೆ ನನ್ನಲ್ಲಿ ಒಬ್ಬ ಬ್ರಾಹ್ಮಣ ವೇಷಧಾರಿಯಾಗಿ ಒಬ್ಬ ರಕ್ಕಸ ಇಲ್ಲಿ ಬಂದಿದ್ದ. ಬ್ರಾಹ್ಮಣ ವೇಷಧಾರಿ ಯಾಗಿ ಅವನು ಬ್ರಾಹ್ಮಣ ವೇಷಧಾರಿ ಅಂತೀನಿ ಹೇಗೆ ಹೇಳಬಲ್ಲೆ? ಆಗ ನನಗೆ ಗೊತ್ತಾಗ ಸಾವಿರಾರು ಮಂದಿ ಬ್ರಾಹ್ಮಣರು ಬರ್ತಾರಲ್ಲ ಇಲ್ಲಿಗೆ. ಕಪಟಿ ರಾಕ್ಷಸನು ಕಪಟ ವೇಷವನ್ನು ಧರಿಸಿ, ಅಂದ್ರೆ ಬ್ರಾಹ್ಮಣ ವೇಷದ ಕಾಪಟ್ಯವನ್ನು ಧರಿಸಿ ಬಂದಿದ್ದ. ಆಗ ಅರಿಯದೆ ನಾನು ಹೋದದ್ದು. ಹಾಗಾದ್ರೆ ಮತ್ತೆ ಗೊತ್ತಾಯ್ತು, ನನಗೆ ಗೊತ್ತಾಯ್ತು. ಅವನಿಗೆ ನನ್ನಲ್ಲಿ ಆಶ್ರಯವನ್ನು ನಾನು ಕೊಟ್ಟೆ. ಇದೇ ಗುಹೆ ಶರದಿಯ ಅಡಿಯಲ್ಲಿ ಶಂಕಾಕೃತಿಯಲ್ಲಿರುವಂತಹ ಒಂದು ಗುಹೆಯಲ್ಲಿ ಪಂಚಜನನೆಂಬಂತಹ ಒಬ್ಬ ರಕ್ಕಸನಿದ್ದಾನೆ. ಒಂದು ಪ್ರಮಾದದಿಂದಾಗಿ ಅರಿಯದೆ ಮಾಡಿದಂತಹ ನನ್ನ ತಪ್ಪದು ಅವನಿಗೆ ಆಶ್ರಯ ಕೊಟ್ಟದ್ದು. ಈಗ ಅರಿವಾಗಿದೆ ನನಗೆ, ಆದರೆ ಅವನನ್ನು ಎದುರಿಸುವಂತಹ ಸಾಮರ್ಥ್ಯ ನನ್ನಲ್ಲಿ ಇಲ್ಲ. ಆನಂತರ ಗೊತ್ತಾಯ್ತು. ಈಗ ನಾನು ನಿನ್ನಲ್ಲಿ ಹೇಳಿದ್ದೆ, ನಿನ್ನಲ್ಲಿ ನೀನು ಹೇಳುತ್ತಿರುವಂತಹ ಗುರುಪುತ್ರನನ್ನು ಪಂಚಜನನೆಂಬ ರಾಕ್ಷಸನು ತಿಂದು ತೇಗಿದ್ದಾನೆ. ನೀನು ಅವನಲ್ಲಿಗೆ ಹೋದರೆ ಆ ದೇಹ ಅಂತೂ ಸಿಗ್ಲಿಕ್ಕಿಲ್ಲ. ಯಾಕೆಂತ ಕೇಳಿದರೆ ರಾಕ್ಷಸರದ್ದು ಅಂತಂದು, ಆದರೆ ಏನಾದರೂ ಒಂದು ಸುಳಿವು ಸಿಕ್ಕಿತ್ತು. ಆದ್ದರಿಂದ ಅಲ್ಲಿ ಹೋದರೆ ಉತ್ತಮ. ಹಾಗಾದರೆ ನಿನ್ನ ಮಾತಿನ ಮೇಲೆ ವಿಶ್ವಾಸವನ್ನು ಇಟ್ಟು ನನ್ನ ಗುರುಪುತ್ರರನ್ನು ಹುಡುಕುತ್ತಾ ಎಲ್ಲಿಗೆ? ಪಂಚಜನಲ್ಲಿ ಮೇರು ವರಿದು ಉಕ್ಕುವ ಕಲರ್ ಆರ್ಬಡಿದು ಇಂತನ್ನ ಚಾರಕರು ಬಂದು ಹೇಳಿದಂತಹ ಮಾತು, ಯಾರೋ ಇರುವರು ಬಾಲಕರು ಶಂಕಾಕೃತಿಯ ಗುಹೆ ಒಳಗಿದ್ದು ನನಗೆ ಬೇಕಾಗಿ ಅರಸುತ್ತಾ ಇದ್ದಾರೆ, ಏನನ್ನು ಹುಡುಕಾಡುತ್ತಾ ಇದ್ದಾರೆ ಅಂತ ಹೇಳಿದ. ಅವರು ಏನು ಎನ್ನುವುದನ್ನು ತಿಳಿಯುವುದಕ್ಕೆ ಬೇಕಾಗಿ ವೃಷ್ಟಿ ಕಡೆ ಬೇರುವುದನ್ನು ಮೊದಲುಗೊಂಡಂತಹ ರಾಕ್ಷಸರನ್ನು ಪ್ರಮುಖರನ್ನು ಕಳುಹಿಸಿಕೊಟ್ಟೆ. ಆದರೆ ಆ ಈರ್ವರು ಬಾಲಕರು ಅವರನ್ನೆಲ್ಲರನ್ನು ಕೊಂದು ಮುಗಿಸಿದರು ಎನ್ನುವಂತಹ ವರ್ತಮಾನವನ್ನು ನಾ ಕೇಳಿದ್ದೇನೆ. ಪ್ರಚಂಡ ಬಲಶಾಲಿಗಳಾದಂತಹ ವೃಶ್ಚಿಕಾದಿಗಳೇ ಈ ಹೊತ್ತಿಗಾಗುವ ಆ ಬಾಲಕರಿಂದ ಮರಣವನ್ನಪ್ಪಿದರು ಅಂತಾದ್ರೆ ಬಂದವರು ಯಾರೋ ಅಪ್ರತಿಮಗಳಿರಬೇಕು ಅಂತ ಭಾವಿಸಿದ್ದೇನೆ. ಹಾಗಾಗಿ ತಡ ಮಾಡುವುದಿಲ್ಲ, ಕೈಯಲ್ಲಿ ಕೈದುವನ್ನು ಹಿಡಿದು ಕಾದುವುದಕ್ಕೆ ಬೇಕಾಗಿ ಮುಂದೆ ಸಾಗುತ್ತೇನೆ.
ಕಾಣದೆ ಪಕ್ಕದೊಡನ ಕಳರ ಹೊಯ್ದ ವೀರರಾರು ಗಲು ಹಿರನ್ನನು ಕಳರ ಹೊಯ್ದ ವೀರರಾರು ಗಲು ಹಿರನ್ನನು ಎಲ್ಲ ನೊರಜುಮಾನವರೇ ಹೀರುವರು ನೆಲನೋಟಕರಾಗಿ ನನ್ನ ಮುಂದೆ ಬಂದು ನಿಂತಿದ್ದೀರಿ. ನಿಮ್ಮ ಜೊತೆ ಕಳುಹಿಸಿಕೊಟ್ಟಂತ ನಿಮ್ಮ ಜೊತೆ ಹೋರಾಟಕ್ಕಾಗಿ ಕಳುಹಿಸಿಕೊಟ್ಟಂತ ನನ್ನ ಅನೇಕ ಮಂದಿ ವೀರರನ್ನು ಕೊಂದು ಯಮಸದನ ಕಟ್ಟಿದ್ದೀರಿ. ಕೆಲವರೆಲ್ಲ ಹೋದ್ರು. ಈಗ ಅದು ಯಾವುದೂ ತಮಗೆ ಬರಿವೇ ಇಲ್ಲ ಎನ್ನುವ ಹಾಗೆ ಸೊಂಟಕ್ಕೆ ಕೈಕೊಟ್ಟು ಕಿರುನಗೆಯನ್ನು ಕೇವಲಿಸಿ ನಿಂತುಕೊಂಡಿದ್ದೀರಿ. ದಾನವರ ಆಹಾರ ನೀವು. ನಿಮ್ಮನ್ನು ಈಗೇನು ಬಿಟ್ಟು ಬಿಡುತ್ತೇನೆ ಅಂತ ಭಾವಿಸಬೇಡಿ. ಅಂದ್ರೆ ಹಲ್ಲಿಗೆ ಹಲ್ಲು ತಾಗದ ಹಾಗೆ ತಿಂದು ತೇಗಿಯನು. ಹಾಗಾಗಿ ಬಂದ ಹಾಗೆ ಹಿಂದೆ ಹೋದ್ರೆ ಒಳ್ಳೆಯದು. ಅದು ಅಲ್ಲ ಅಂತ ಆದ್ರೆ ಇಲ್ಲಿಗೆ ಬಂದದ್ದು ಯಾಕೆ, ನನ್ನಿಂದ ಏನಾಗಬೇಕು, ಯಾಕೆ ಬೇಕಾಗಿ ಅವರನ್ನು ಕೊಂದದ್ದು ಎಲ್ಲ ಹೇಳ್ಬೇಕು. ಜೊತೆಯಲ್ಲಿ ನೀನು ಅಲ್ವಾ? ನಾನು ಯಾರಂತ ಹೇಳಿದ್ರೆ ಸಾಗರೇ ನೀನು ನಮ್ಮ ದಿಟ್ಟತನದೊಳ್ಳೆ ನಗೈದ ಥಟ್ಟನು ಹೆರ ನಿನ್ನ ಸ್ವಭಾವ ಅದು. ಕಂಡ ಕೂಡಲೇ ನಿಮ್ಮನ್ನು ನುಂಗಿ ಬಿಡ್ತೇನೆ ಅಂತ ಹೇಳುದು. ಬೇರೆ ಆಹಾರವೇ ಇಲ್ಲ ನನಗೆ, ಮನುಷ್ಯರೇ ಆಹಾರ. ಮನುಷ್ಯರ ಆಹಾರ ನಿನ್ನ ಅದು ಗಂಟಲಲ್ಲಿ ಇಳಿಯುವಂಥದ್ದಾಗಿ ಮಾತ್ರ ಅದು ಸಾಧ್ಯ. ಆದ್ದರಿಂದ ಎಲ್ಲಾ ಮನುಷ್ಯರನ್ನು ನುಂಗಿ ನಡೆಯುತ್ತೇನೆ ಅಂತ ನಿನ್ನ ಮಾತದು ಬಂಡತನದ ಮಾತು ಅಂತ ಹೇಳ್ತಾ ಇದ್ದೀನಿ. ಹೌದು. ಆದ್ದರಿಂದ ನಾನು ಕೇಳ್ತಾ ಇದ್ದೇನೆ, ನಿನಗೆ ಬಂದವರನ್ನೆಲ್ಲ ನುಂಗುತ್ತೇನೆ ಅಂತ ಹೇಳಿದ್ದು ಮಾತ್ರ ಅಲ್ಲ, ನೀನು ನುಂಗಿದ್ದು ಉದಾಹರಣೆ ನಮ್ಮಲ್ಲಿ ನನ್ನ ಕಣ್ಣ ಮುಂದೆ ಉಂಟು. ಗೊತ್ತಿತ್ತು ನನ್ನ ಬಳಿಗೆ ಬಂದಿದ್ದೀರಿ ನೀವು. ನನ್ನ ಗುರುಪುತ್ರನು ನೀನು ನುಂಗಿದ್ದಿ ಎನ್ನುವುದನ್ನು ಸ್ಪಷ್ಟ ಗೊತ್ತು ನನಗೆ. ಗುರುಪುತ್ರನು? ಹೌದು. ಆದ್ದರಿಂದ ನನ್ನ ಉದರವನ್ನು ಸೇರಿದಂತ ನನ್ನ ಗುರುಪುತ್ರವನ್ನು ನಾನು ನಿನ್ನ ಹೊಟ್ಟೆಯನ್ನು ಸೀಳಿ ಹೊರ ತೆಗೆಯುತ್ತೇನೆ. ಸಿಗವರ್ಗನನ್ನು ನಾನು ನಾನು ಮುಕ್ಕಾದೆತ್ತು ಬಿಡುವಾನಲ್ಲ. ಅಕ್ಕನೇ ಬಂದನ್ನ ಕೈಗೆ ಸಿಕ್ಕಿ ನಿಂತಿರಿ. ಇದುವರೆಗೆ ಸಿಕ್ಕಿದವರನ್ನು ನಾನು ಬಿಟ್ಟವನಲ್ಲ, ಬಿಟ್ಟ ಚರಿತ್ರೆಯೇ ಇಲ್ಲ. ಗುರುಪುತ್ರನನ್ನು ತಿಂದಿದ್ದೇನೆ. ನಿನ್ನ ಗುರು ಯಾರು, ಗುರುಪುತ್ರನ ಯಾರು ಎನ್ನುವಂತದ್ದು ಗೊತ್ತಿಲ್ಲ. ನೀನು ಎಲ್ಲ ಬಂದವರನ್ನೆಲ್ಲ ತಿನ್ನುವುದೇ ಅಲ್ಲ. ಇದು ಪ್ರವಾಸ ಕ್ಷೇತ್ರ. ಅನೇಕ ಮಂದಿ ತೀರ್ಥಯಾತ್ರೆಗಳು ಇಲ್ಲಿಗೆ ಬರ್ತಾರೆ. ಬಂದವರನ್ನೆಲ್ಲರನ್ನು ನನಗೆ ಸಿಕ್ಕಿದವರನ್ನು ಒಂದು ಹೊತ್ತಿಗೆ ನನಗೆ ಎಷ್ಟು ಬೇಕು, ಒಂದು ದಿನಕ್ಕೆ ಎಷ್ಟು ಬೇಕು, ಅದಷ್ಟನ್ನು ಕೊಂದು ನಾನು ತಿಂದು ಮುಗಿಸಿದ್ದೇನೆ. ಆದ್ರೆ ಬಂದವರು ಯಾರು ಅಂತ ಗೊತ್ತಿಲ್ಲ. ಮೊನ್ನೆ ಒಂದು ಘಟನೆ ಆಗಿದೆ. ಮೊನ್ನೆ ಅಂದ್ರೆ ಇತ್ತೀಚೆಗೆ ಒಂದು ಘಟನೆ. ಒಬ್ಬ ಬ್ರಾಹ್ಮಣ ಹುಡುಗ ಬಂದಿದ್ದ. ನಿನ್ಗೆ ಬ್ರಾಹ್ಮಣರಾದ್ರೇನು ಇತರರಾದ್ರೇನು ಅವನು ಬಂದವರನ್ನ ನುಂಗುದೇ ಅಲ್ಲ. ಅವನನ್ನು ತಿಂದ ಬಳಿಕ ಹೊಟ್ಟೆ ಸರಿ ಇಲ್ಲ. ಯಾಕೆ ಗೊತ್ತುಂಟ? ಯಾಕೆ? ಒಂದು ಹುಳಿ ತೇಗು. ಯಾಕೆ ಅಂತ ಗೊತ್ತಿಲ್ಲ. ಎಷ್ಟು ಹುಳಿ ತಿಂದಿದ್ದಾನೋ ಏನೋ ಗೊತ್ತಿಲ್ಲ. ಏನೋ ಅವನ ಜೀವಮಾನ ಪೂರ್ತಿ ಹುಳಿಯದಿಂದ ಅವನ ದೇಹದಲ್ಲೇ ಸ್ವಲ್ಪ ಹುಳಿ, ಅವನೇ ಸ್ವಲ್ಪ ಹುಳಿ. ಹಾಗಾಗಿ ಅದು ತಿಂದ ಬಳಿಕ ಸರಿ ಇಲ್ಲ. ಆದ್ದರಿಂದ ನಿನಗೆ ಉದರ ಶೂಲೆ. ಈಗ ನಾನು ಅದಕ್ಕಿಂತ ಮತ್ತೆ ಭಾವಿಸುತ್ತಾ ಇದ್ದದ್ದು, ಸ್ವಲ್ಪ ಖಾರದಿಂದವರು ಯಾರಿದ್ದಾರೆ ಇದಕ್ಕೆ ಸರಿಯಾಗಬೇಕು ಅಂತಾದ್ರೆ ಅದೇ ಬೇಕು ಅಂತ ಭಾವಿಸಿದ್ದು. ಈಗ ಒಳ್ಳೇದಾಯ್ತು. ಅದಕ್ಕೆ ವಿರುದ್ಧವಾದದ್ದು. ಸರಿಯಾಗಿ ಜೀರ್ಣ ಆಗಬೇಕು, ಅದು ಪಚನ ಕ್ರಿಯೆ ಸರಿಯಾಗಿ ನಡೆಯಬೇಕು. ಈಗ ಯಾರಿದ್ದಾರೆ ಅಂತ ನೋಡುದು. ಇಬ್ಬರು ಇದ್ದೀರಿ ನನ್ನ ಬಾಯಿಗೆ ಆಹಾರವಾಗಿ. ಆದಿತ್ತು. ಇದು ಸಿಂಹದ ಬಳಿಗೆ ಒಂದು ಹುಳ್ಳೆಯೊಂದು ಸಿಕ್ಕ ಹಾಗಾಯಿತು. ಸಿಂಹದ ಗುಹೆ ಬಳಿಗೆ ಹುಳ್ಳೆ ಬಂದ ಹಾಗೆ ಆಯ್ತು. ಈಗ ನನ್ನ ಗುಹೆ ಬಳಿಗೆ ಬಂದಿದ್ದೀರಿ. ನಿಮ್ಮನ್ನು ಇಷ್ಟಕ್ಕೆ ಬಿಡ್ತೇನೆ ಅಂತ ಭಾವಿಸಬೇಡಿ. ಬಂದಂತ ನಿಮ್ಮನ್ನು ಕೊಂದು ತಿಂದು ಒಂದು ತೇಗು ಕೊಡದೇ ಇದ್ರೆ ನಾನು ಪಂಚಜನ ಮುಖ ಕೇಳು
ತಲಿ ಮನುಜರ ನೀನು ಮನದೊಳಗತಿ ಮದಿಸಿದೆ ಏನು ಎಲ್ಲ ರಕ್ಕಸನೇ ಅಮಾಯಕರನ್ನು ತಿಂದು ಅಟ್ಟಹಾಸದಿಂದ ಮೆರೆಯುತ್ತಿದ್ದೀಯಲ್ಲ, ನಿನ್ನ ಶಕ್ತಿ ಸಾಮರ್ಥ್ಯ ನಮ್ಮ ಮುಂದೆ ಕೈ ಸಾಗದು. ಒಳ್ಳೆಯ ಮಾತಿನಲ್ಲಿ ಗುರುಪುತ್ರರನ್ನು ನಮಗೆ ಇಟ್ಟರೆ ಸರಿ, ಇಲ್ಲವಾದರೆ ಕೊಂದಾದರೂ ಪಡೆದೆ. ಅವನನ್ನು ತಿಂದು ಮುಗಿಸಿ ಆಗಿದೆ, ಇನ್ನು ಅವನು ಸಿಕ್ಕುವುದಿಲ್ಲ. ಅದೇ ಜಾಗಕ್ಕೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ನಿನ್ನ ಶಿರಬರಿಯುವೆ ಪರಿಗಿದು ಮುಂದ ಅಂತ ಹಾಗೆ ಹಿಂದೆ ಹೋಗಿ ಅಂತ ಕೇಳುವುದಿಲ್ಲ. ಇನ್ನು ಹಾಲುಗಲ್ಲದ ಹಸುಳೆಗಳು ಮುಖದಲ್ಲಿ ಸರಿಯಾಗಿ ಮಿಸೆ ಹುಟ್ಟಿಲ್ಲ. ಅಂಥದ್ರಲ್ಲಿ ಪಂಚಜನವನ್ನು ಎದುರಿಸುವುದಕ್ಕೆ ಬೇಕಾಗಿ ನೀವು ಮುಂದೆ ಬಂದಿದ್ದೀರಿ ಅಂತಾದ್ರೆ ನಿಮ್ಮ ಸಾಮರ್ಥ್ಯ ಎಷ್ಟು ಅಂತ ನನಗೂ ನೋಡಬೇಕು. ಜಾಣರಿಗೆ ಮಾತಿನ ಬೆಟ್ಟು, ಕೋಣಗರಿಗೆ ಚಾಟಿಯ ಬೆಟ್ಟು. ನಿಮ್ಮ ಬಲ ಎಂತದ್ದು ಅಂತ ನಾನು ನೋಡ್ತೇನೆ. ಹರಿಯ ಶಸ್ತ್ರಾದಿಂದಲೇ ಗುರುಳನೆ ತರಕಾರಿಗೆಡೆದಿರೆ ಮರಳಿ ಮನದೇ ಗುಲದಿಯೇ ಜ್ಞಾನದ ಸೊಡರು ಪ್ರಜ್ವಲಿದೆ ಜ್ಞಾನದ ಸೊಡರು ಪ್ರಜ್ವಲಿದೆ ಹರಿಯ ಚರಣಗೆ ಮನಿಯುತ್ತನು ಪರಮ ಪಾದಗೈದೆ ಎಂದನು ಹರಿಯ ಮನಿಸಿ ಮೋಕ್ಷವ ಕರುಣಿಬುದೆನಲು ಹರಿ ನುಡಿದಾಗ ಮೋಕ್ಷವ ಕರುಣಿಸೆನಲು ಹರಿ ನುಡಿದಾಗ ಬಲವಾದಂತಹ ಒಂದು ಕಾತ ನನ್ನ ಬೆನ್ನಿಗೆ ಬಿದ್ದಾವಾಗ ನನ್ನ ಬಾಯಿಂದ ಸರಿದಂತಹ ರುಧಿರಧಾರೆ, ಅದರ ಪರಿಣಾಮವಾಗಿ ನಾ ಇದುವರೆಗೆ ಏನನ್ನು ತಿಂದಿದ್ದೇನೋ ಅದನ್ನೆಲ್ಲವನ್ನು ವಮನ ಮಾಡಿದ್ದೇನೆ. ನನ್ನ ದೇಹ, ನನ್ನ ಒಡಲು ಬರಿದಾಗಿದೆ. ಬರಿದಾದಂತಹ ಒಡಲಿನಲ್ಲಿ ಜ್ಞಾನದ ಸೊಡರೊಂದು ಹುಟ್ಟಿಕೊಂಡಿದ್ದಲ್ಲ, ಈಗ ಸ್ಪಷ್ಟ ಆಯಿತು. ನಾನೇನು ಅವನೇನು ಎನ್ನುವ ಹಾಗೆ ಬದುಕುವುದಕ್ಕೆ ಬೇಕಾಗಿಯೇ ತಿಂದವನು ನಾನು. ಬದುಕಿಗೆ ಎಷ್ಟು ಬೇಕು ಅಷ್ಟನ್ನು ತಿಂದದ್ದಲ್ಲ. ಎಲ್ಲರನ್ನು ಕೊಂದು ತಿನ್ನುವುದರ ಮೂಲಕವಾಗಿ ನನ್ನ ಬದುಕು ನನ್ನದು ಅಂತ ಭಾವಿಸಿಕೊಂಡು ಮತ್ತೊಬ್ಬರ ಬದುಕನ್ನು ಕಸಿದುಕೊಂಡೆ ನಾನು. ಈಗ ಬದುಕು ಏನು ಎನ್ನುವಂತದ್ದು ಸ್ಪಷ್ಟ ನನಗರ್ಥ ಆಯಿತು. ನನ್ನ ಹೃದಯ ದೇಗುಲದಲ್ಲಿ ಜ್ಞಾನದ ಸೊಡಲು ಹುಟ್ಟಿಕೊಂಡ ಬಳಿಕ ಬದುಕು ಏನು ಎಂದು ಅರ್ಥ ಆದ ಮೇಲೆ ಮತ್ತೆ ಆ ಬದುಕಿಗೆ ಒಂದು ಅರ್ಥ ಉಂಟು? ಇಲ್ಲವೇ ಇಲ್ಲ. ಬೇಕೋ ನನಗೆ ಯಾರನ್ನು ಕೊಂದು ತಾನು ಬದುಕಬೇಕು ಎನ್ನುವಂತಹ ಸ್ವಾರ್ಥ ಲೋಲುಪತೆಯ ಬದುಕು ಯಾಕೆ ಬೇಕು ನನಗೆ? ಹಾಗೆ ಬದುಕಿದೆ ಅಂತಾದ್ರೆ ಆ ಬದುಕನ್ನು ಯಾರಾದ್ರೂ ಬದುಕು ಅಂತ ಹೇಳಿಯಾರು ಬೇಡ. ನನಗೆ ಈ ಸ್ಥಿತಿಯನ್ನು ತಂದಂತ ಇವ ಸಾಮಾನ್ಯದವನಲ್ಲ, ಏನೋ ವಿಶಿಷ್ಟವಾದಂತಹ ಶಕ್ತಿಯುತನಲ್ಲಿ ಉಂಟು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಅದುದರಿಂದಲೇ ಆತನಲ್ಲೇ ಕೇಳಬೇಕು. ಅಯ್ಯ ಮಹಾನುಭಾವ, ಯಾಕೆ ನಿಲ್ಲಿಸಿದ್ಯಾಕೆ? ಯುದ್ಧ ಮಾಡು. ನಿಲ್ಲಿಸುವುದಕ್ಕೆ, ಇನ್ನು ಹೋರಾಟ ಮಾಡುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಇಲ್ಲ. ನೀನೆಷ್ಟು ನೀನೇನು ಎಂಬುದನ್ನು ಅರ್ಥ ಮಾಡಿಕೊಂಡ ಬಳಿಕ ಮತ್ತೆ ಆ ಹೋರಾಟಕ್ಕೆ ಅರ್ಥ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಅಂದ್ರೆ ಯುದ್ಧ ನಿಲ್ಲಿಸ್ತೀಯಾ? ಹೌದು. ಕಾಣುವುದಕ್ಕೆ ಎಳೆವೇನಾದರೂ ನೀನು ಮಹತ್ತರವಾದಂತಹ ಸಾಧನೆಯನ್ನು ಮಾಡಿದ ಒಬ್ಬ ಸಾಧಕ, ಒಬ್ಬ ಮಹಾನುಭಾವ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಕೇಳಿದ್ದೇನೆ, ನಾನು ಏನು ನಮ್ಮವರ ಬದುಕಿನ ಚರಿತ್ರೆಯನ್ನು ಅಧ್ಯಯನ ಮಾಡಿದ್ದೇನೆ. ನಾನು
ಒಬ್ಬ ಹಿರಣ್ಯಾಕ್ಷನಿಗೂ ಒಬ್ಬ ಹಿರಣ್ಯಕಶಿಪಿನ ವಧೆಗೂ ಏನು ಬ್ರಹ್ಮನಿಂದ ಅಜೇಯವಾದಂತಹ ವರಬಲವನ್ನು ಪಡೆದರು ಯಾರು ಗಮನಿಸುವುದಕ್ಕೆ ಸಾಧ್ಯ ಇಲ್ಲವೋ ಅಂತವರ ವಧ ಕಾರ್ಯ ಯಾರಿಂದ ಆಯಿತು ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಅವರು ಈ ಲೋಕದ ಯಾತ್ರೆಯನ್ನು ಮುಗಿಸಿ ಹೋದರಲ್ಲ, ಆ ಬಳಿಕ ಪ್ರಹ್ಲಾದನ ಇರಬಹುದು, ವಿರೋಚನೆ ಇರಬಹುದು, ಮಹಾಬಲಿಯೇ ಇರಬಹುದು, ಅಜೇಯವಾದಂತಹ ಅಮೂಲ್ಯವಾದಂತಹ ವರವನ್ನು ಪಡೆದರು ಬದುಕಿನಲ್ಲಿ ಶಾಶ್ವತವಾಗಿ ಭೂಮಿಯಲ್ಲಿ ಅವರಿಗೆ ಬದುಕುವುದಕ್ಕಾಯಿತೆ. ಹಾಗಾದ್ರೆ ಅಂತವರಿಗೆಲ್ಲರಿಗೂ ಮುಕ್ತಿಯನ್ನು ಕರುಣಿಸುವುದಕ್ಕೆ ಬೇಕಾಗಿ ಬಂದಂತಹ ಒಬ್ಬ ಮಹಾನುಭಾವ ನೀನು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಆದುದರಿಂದಲೇ ನಿನ್ನ ಕೈ ಮುಗಿದು ಬೇಡುತ್ತೇನೆ, ಏನು ಸಾಕು ನನಗೆ ಬದುಕು. ಅಂದ್ರೆ ಪತನ ಹೇತುವಾದಂತಹ ಕಾರ್ಯವನ್ನೇ ನಾ ಮಾಡಿದ್ದೇನೆ. ಬದುಕಿದ್ರೆ ಇನ್ನಷ್ಟು ಇಂಥದೇ ಕೃತ್ಯಗಳನ್ನು ಮಾಡುತ್ತಾ ಇರಬೇಕು. ಆದುದರಿಂದಲೇ ಯಾವಾತನು ಪತನ ಹೇತುವಾದಂತಹ ಕಾರ್ಯವನ್ನು ಮಾಡುತ್ತಾನೋ ಅವರನ್ನು ಪಾತಕಿ ಅಲ್ಲದೆ ಬೇರೆ ದಾರಿಯೇ ಇಲ್ಲ, ಹಾಗೇ ಕರೆಯಬೇಕು. ಆ ಕಾರಣಕ್ಕೆ ಬೇಕಾಗಿ ಪಾತಕವನ್ನು ಗೈದೆ ನಾನು. ಆದುದರಿಂದ ನನಗೆ ಇದರಿಂದ ಮುಕ್ತಿಯನ್ನು ಕೊಡಬೇಕು ಅಂತ ನಾನು ಹೇಳುತ್ತೇನೆ. ಮುಕ್ತಿ ಬೇಕು. ಪ್ರಪಂಚ ತಿಳಿದುಕೊಂಡದ್ದು ದಾನವರೆಂದರೆ ದುಷ್ಟರು, ಲೋಕಕಂಟಕರು. ಹೌದಲ್ಲ? ಅದು ಸಾಮಾನ್ಯ ಒಂದು ಪ್ರತೀತಿ ಅದು. ಯಾಕಂದ್ರೆ ಅದು ಆ ವಂಶದಲ್ಲಿ ಹುಟ್ಟಿದವರಲ್ಲಿ ಮಾಡಿದಂಥ ಅವರ ಕೃತ್ಯೆಯಿಂದಾಗಿ, ದೇವತೆಗಳ ಬಾಯಿಂದ ಬಂದ ಮಾತು, ಅವರ ಕ್ರಿಯೆಯಿಂದಾಗಿ ಪ್ರಪಂಚ ಅವರನ್ನು ದುಷ್ಟರು ಎನ್ನುವಂಥ ಸ್ಥಾನಕ್ಕೆ ಸೇರಿಸಿ ಆಗಿದೆ. ಹೌದು, ನೀನು ಕೂಡ ಅದೇ ವಂಶದಲ್ಲಿ ಹುಟ್ಟಿದವನಲ್ವೇ? ಆದರೆ ಕಾಸರ್ಕದ ಕಾಡಿನಲ್ಲಿ ಶ್ರೀಗಂಧದ ಗಿಡವೊಂದು ಹುಟ್ಟಿ ಬೆಳೆದಂತೆ ಆ ಅಸುರ ವಂಶದಲ್ಲಿ ಕೂಡ ಪರಮ ಭಾಗವತೋತ್ತಮನ ಅಂತ ಪ್ರಹ್ಲಾದನಂತವರು ಹುಟ್ಟಿದ್ದಾರೆ. ಅದೇ ವಂಶದಲ್ಲಿ ಬಲಿಚಕ್ರವರ್ತಿ ಅಂತವರು ಹುಟ್ಟಿದ್ದಾರೆ. ಆ ನಂತರದಲ್ಲಿ ಈಗ ನೀನು ನನಗೆ ಮೋಕ್ಷವನ್ನು ಕರುಣಿಸಬೇಕು ಅಂತ ಕೇಳುತ್ತಾ ಇದ್ದೀನಿ. ಕೇವಲ ರಾಕ್ಷಸರು ದುಷ್ಟರು ಎನ್ನ ಕಾರಣಕ್ಕಾಗಿ ಸಮಾಜ ಅವರನ್ನು ಹೊರಗಿಟ್ಟಿದೆಯೇ ಹೊರತು ಅವರಲ್ಲಿರುವಂಥ ಅಂತಸತ್ವ ಏನು ಅದನ್ನು ತಿಳಿಯದವರು ಯಾರು ಅಲ್ಲ. ಆದ್ದರಿಂದ ನೀನು ಕ್ಷಮೆ ಕೇಳ್ತೀ, ಮುಕ್ತಿಯನ್ನು ಕೊಡಬೇಕು ಅಂತ ಕೇಳುತ್ತೀಂತ ಆದರೆ ಮುಕ್ತಿಯನ್ನು ಕೊಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಆದ್ದರಿಂದ ನನ್ನ ಗುರುಪುತ್ರನ ಪ್ರಾಣ ಅದು ಅವನನ್ನು ಕೊಂದದ್ದು ನೀನೇ ಅಲ್ವಾ? ಅವನನ್ನು ಕೊಟ್ಟು ಕಳಿಸಿದ್ರೆ ನಾವು ಇಲ್ಲಿಂದ ಹೋಗುವುದಕ್ಕೆ ಸಿದ್ಧರಾಗಿದ್ದೀವಿ. ನನಗೆ ಮುಕ್ತಿಯನ್ನು ಕರುಣಿಸುವುದಕ್ಕೆ ನೀನು ಸಿದ್ಧನಿದ್ದೆ ಅಂತ ಆದ್ರೆ ಕೊನೆಯವಾಗಿ ಅನ್ನೊಂದು ಮಾತನ್ನು ಕೇಳಬೇಕು. ಏನದು? ಶ್ರೀಧರನೇ ನೀನೆನ್ನ ಕುರುಹಿಗೆ ಶ್ರೀಧರನೇ ಮೋದದಲ್ಲಿ ಹರಿದಿಗೋ ಶಂಖವಾಗ, ಮೋದದಲ್ಲಿ ಹರಿದಿಗೋ ಶಂಖವಾಗ, ಆದಿಮೂರ್ತಿ ವಾಸುದೇವನೇ, ಆದಿಮೂರ್ತಿ ವಾಸುದೇವನೇ ಸಾಧಿಸೊಳಿತ ಶ್ರೀಧರನೇ ಲಾಲಿಸೋ
ಸಂಪತ್ತಿಗೆ ಒಡೆಯನಾದವನು ಯಾವಾತನು ಸಂಪತ್ತನ್ನು ತನ್ನಲ್ಲಿ ಧರಿಸಿಕೊಂಡಿದ್ದಾನೆ ಅವರನ್ನು ಶ್ರೀಧರ ಅಂತಲೇ ಕರೆಯಬೇಕು. ಸಿರಿಯ ದನದಲ್ಲಿ ನೋಡಿ ಧರಣಿ ದೇವಿಗೆ ರಮಣ ಲಕ್ಷ್ಮೀಕಾಂತ. ಹೌದಲ್ಲ? ಶ್ರೀ ಶ್ರೀ ಅಂದ್ರೆ ಸಂಪತ್ತು. ಆ ಸಂಪತ್ತನ್ನು ಧರಿಸಿಕೊಂಡವನು, ಆದುದರಿಂದಲೇ ಅಲ್ವ ಶ್ರೀಧರ. ಶ್ರೀಧರ ನೀನು ಅವನಿಗೆ ಒಡೆಯ, ಆ ಸಂಪತ್ತಿಗೆ ನೀನು ಒಡೆಯ ಅಂತ ನಾನು ಭಾವಿಸಿದ್ದೇನೆ. ವಾಸುದೇವ ಮೂರ್ತಿ, ಆ ತತ್ವಕ್ಕೆ ಪ್ರತೀಕವಾಗಿ, ಆ ತತ್ವಕ್ಕೆ ಅಧಿಷ್ಠಾನ ದೇವತೆಯಾಗಿ ನಿನ್ನನ್ನು ನಾನು ಕಲ್ಪಿಸುತ್ತೇನೆ, ಗುರುತಿಸುತ್ತೇನೆ. ಒಳ್ಳೆಯದು. ಹಾಗಾಗಿ ನನಗೆ ಮುಕ್ತಿಯನ್ನು ಕೊಡುವುದಕ್ಕೆ ನಿನ್ನನ್ನು ಬಿಟ್ಟರೆ ಇನ್ನು ಮತ್ತೊಬ್ಬರಿಂದ ಸಾಧ್ಯ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಆದರೆ ಬದುಕಿನ ಕುರಿತಾಗಿ ಬಹಳಷ್ಟು ಆನಂದವನ್ನು ಹೊಂದಿದವನು ನಾನು, ಬದುಕಿನ ಕುರಿತಾಗಿ ಸಂತೃಪ್ತವಾದಂತಹ ಭಾವನೆಯನ್ನು ಹೊಂದಿದವನು ನಾನು. ಹೌದೇ? ನನ್ನ ಬದುಕಿನ ಕುರಿತಾದಂತಹ ಅದಮ್ಯವಾದಂತಹ ಆಕಾಂಕ್ಷೆಯನ್ನು ಹೊಂದಿದವನು ನಾನು. ಈವರೆಗೆ ಮಾಡಿದಂತಹ ಸಾಧನೆಗಳು. ಹೌದು. ಬದುಕಬೇಕು ಎಂಬ ಹಾಗೆ ಇದ್ದದ್ದೇ ಹೊರತು ನನ್ನಲ್ಲಿ ಬೇರೇನೂ ಇರಲಿಲ್ಲ. ಜೀವಿ ಆದವನಿಗೆ ಬದುಕುದು ಅದಕ್ಕೆ ಬಯಸುವುದು ಅದನ್ನೇ. ನೀರಿಗೆ ಒಂದು ಇರುವೆ ಬಿದ್ದರು ಅದರಿಂದ ಮೇಲೆ ಬರಬೇಕು ಅಂತ ಅದರದ್ದು ಚಡಪಡಿಸ್ತದೆ. ಯಾಕಂದ್ರೆ ಬದುಕಬೇಕು, ಅದರಲ್ಲಿ ಇರುವಂತಹದ್ದು. ಇರುವೆಗಾದ್ರೂ ನಾನು ಬದುಕಬೇಕು ಅಂತ ಆಸೆ ಇರ್ತದೆ. ಅದೇ ಬದುಕನ್ನು ನಾನು ಬದುಕಿದವನು. ಈ ಬದುಕಿನಲ್ಲಿ ಆಶೆಯನ್ನಿರಿಸಿಕೊಂಡಂತ ನಾನು ಸತ್ತ ಮೇಲೆ ಏನಾಗಿದೆ, ಪಂಚಜನನೊಬ್ಬ ಇದ್ದ, ಸತ್ತ ಅಷ್ಟಕ್ಕೆ ಆಗಿ ಹೋಯ್ತಲ್ಲದೆ ಹೊರತು, ಒಂದು ಮರ ಹುಟ್ಟಿ ಮರ ಸತ್ತ ಹಾಗೆ ಆಗಿ ಹೋಯ್ತಲ್ಲ ಹೊರತು ಈ ಬದುಕಿಗೆ ಒಂದು ಅರ್ಥ ಉಂಟು, ಒಂದು ಮೌಲ್ಯ ಉಂಟು. ಅದೇ ಅದಕ್ಕಿಂತ ಹೊರತಾಗಿ ಏನು ಸಾಧ್ಯ ಬಡಗಲಿಕ್ಕೆ? ನನ್ನ ಹೆಸರು ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಯಬೇಕು. ಹೇಗೆ? ಹಿರಣ್ಯಕಶಿಪುಗಳು ಮದ ತುಂಬಿದಂತ ಮತದಾನ ನಡೆದಂತ ದಾರಿಯಾಗಿ ನಡೆದರು, ಆದರೂ ಅವರ ಹೆಸರು ಶಾಶ್ವತವಾಗಿ ಉಂಟು. ಹೌದು. ಪ್ರಹ್ಲಾದನ ಹೆಸರು ಪ್ರಪಂಚದಲ್ಲಿ ಶಾಶ್ವತವಾಗಿ ಉಂಟು. ಬಲಿಯ ಹೆಸರು ಪ್ರಪಂಚದಲ್ಲಿ ಶಾಶ್ವತವಾಗಿ ಉಂಟು. ಅದೇ ವಂಶದಲ್ಲಿ ಸಂಚರಿಸಿದವನು ನಾನು. ಆದಿದೈತ್ಯ ಸಂಲಾದನ ತನಯ ನಾನು. ಹೌದು. ಪಂಚಜನ. ನನ್ನ ಹೆಸರು ಪ್ರಪಂಚದಲ್ಲಿ ಶಾಶ್ವತವಾಗಿ ಇರಬೇಕೋ ಬೇಡವೋ ದೇವರೇ? ಅದಕ್ಕಾಗಿ ಈ ಸಮುದ್ರದಲ್ಲಿ, ಸಾಗರ ಗರ್ಭದಲ್ಲಿ ನಾನು ತಿರುಗಾಡುತ್ತಾ ಇರುವಾಗ ಒಂದು ವಿಶಿಷ್ಟವಾದಂತಹ ಶಂಖವನ್ನು ನನ್ನ ಕೈಗೆ ದೊರಕಿತ್ತು. ಏನೋ ಒಂದು ಮಹತ್ವ ಇರಬಹುದು ಅಂತ ನಾನು ಕಲ್ಪಿಸಿಕೊಂಡಿದ್ದೇನೆ. ಅಂತದನ್ನು ಚೆನ್ನಾಗಿ ಸಂಗ್ರಹಿಸಿಟ್ಟಿದ್ದೇನೆ. ಇದರ ಅವಶ್ಯಕತೆ ನನಗಿಲ್ಲ ದೇವರೇ. ಇನ್ನು ನನಗೆ ಇದ್ರ ಬೇಡ ಇದು. ನಾನೇ ಮುಕ್ತಿಯನ್ನು ಹೊಂದುವುದಕ್ಕೆ ಬೇಕಾಗಿ ಹೊರಟವನು. ಮುಕ್ತಿಯನ್ನು ಹೊಂದಿದಂತ ನನಗೆ, ಹೊಂದಬೇಕೆನ್ನೋ ಒಂದು ಆಕಾಂಕ್ಷೆ ಇದ್ದಂತ ನನಗೆ, ನನ್ನ ಹೆಸರು ಶಾಶ್ವತವಾಗಿ ಇರಬೇಕು ಅಂತಾದ್ರೆ ಏನಾಗಬೇಕು? ಈ ಶಂಕ ಇದು ನಿನ್ನ ಕೈ ಸ್ಮರಣಿಕೆ, ನೆನಪಿನ ಕಾಣಿಕೆಯಾಗಿ ನನಗೆ, ಇದು ನಾನು ಕೊಟ್ಟುದರಿಂದ ನಿನಗೆ ಇದೊಂದು ನೆನಪಿನ ಕಾಣಿಕೆಯಾಗಿ ನೀನು ಇದನ್ನು ಇರಿಸಿಕೊಳ್ಬೇಕು. ಇನ್ನು ಮುಂದೆ ನಿನಗೆ ಇದರ ಅಗತ್ಯ ಇರಬಹುದು. ಯಾವುದಾದ್ರೂ, ಎಲ್ಲಿಯಾದರೂ, ಏನಾದರೂ, ಯಾವುದೇ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮಕ್ಕೋ ಅಥವಾ ಯಾವುದಾದ್ರೂ ಶಂಕದಿಂದ ಹೊರಟಂತಹ ಧ್ವನಿ ಅದು ಮಂಗಲಕರವಾದ, ಅದು ಅಮಂಗಲವನ್ನು ದೂರ ಮಾಡುತ್ತದೆ. ಶಂಕದಿಂದ ಹೊರಟಂತಹ ಧ್ವನಿ ಎಲ್ಲಿ ಅಮಂಗಲ ಉಂಟು ಅದು ಅಮಂಗಲವನ್ನು ದೂರ ಮಾಡುತ್ತದೆ, ಮಂಗಲಕರವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡುತ್ತದೆ. ಕೊಡುವುದಕ್ಕೆ ನಾನು ರಕ್ಕಸನೇ ಹೌದಾಗಿದ್ರು ಕೂಡ ಇದರಿಂದ ಮಂಗಲ ಆಗುತ್ತದೆ ಅಂತ ಭಾವಿಸುತ್ತೇನೆ ಪ್ರಭು. ಆ ಕಾರಣಕ್ಕೆ ಬೇಕಾಗಿ ಇದು ಈ ಶಂಕವನ್ನು ನಿನಗೆ ಕೈಗೊಪ್ಪಿಸಿದ್ದೇನೆ. ಇನ್ನು ಮುಂದೆ ಇದರ ಉಪಯೋಗ ನಿನ್ನದು. ಆದ್ರೆ ಇದಕ್ಕೆ ಹೆಸರು ಪಂಚಜನ ಅಂತ ಬರಬೇಕು. ಯಾವ ಹೆಸರಿನಿಂದ ನೀ ಕರೆದರೂ ಆದೀತು, ಅಂತೂ ಪಂಚಜನ ಅಂತ ಬರಬೇಕು. ನೀನು ಶತ್ರು ನಿನ್ನ ಹೆಸರು ಶಾಶ್ವತವಾಗಿ ಉಳಿಬೇಕು. ಹಾಗಾಗಿ ಇದನ್ನು ನಿನ್ನ ಕೈಗೊಪ್ಪಿಸಿದ್ದೇನೆ. ಇದು ನಿನ್ನ ಮುಂದೆ ಶಿರವಾಗಿ ನಿಂತಿದ್ದೇನೆ. ಈಗ ನೀನು ಇಷ್ಟವರೆಗೆ ಮಾಡಿದಂತ ಮಾತುಗಾರಿಕೆ ಉಂಟು, ಸಂಸ್ಮರಣ ಭಾಷಣ ಆಯಿತು. ಹೌದು. ಯಾಕಂದ್ರೆ ನಾನು ಸತ್ರು, ನನ್ನ ದೇಹ ಅಳಿದ್ರು ನನ್ನ ಹೆಸರು ಶಾಶ್ವತವಾಗಿ ಉಳಿಬೇಕು, ಸ್ಮರಣೆ ಯಾವತ್ತೂ ಇರಬೇಕು ಎನ್ನುವ ಕಾರಣಕ್ಕಾಗಿ ಅಲ್ಲ ಈ ಶಂಖವನ್ನು ನನಗೆ ಕರುಣಿಸ್ತಾ ಇತ್ತು. ಒಳ್ಳೆಯದು, ನೀನು ಕೊಟ್ಟಂತ ಶಂಖವನ್ನು. ಆದ್ರೆ ನೀನು ಬಂದಂತ ಕಾರ್ಯ ಅದು ಹಾಗೇ ಆಗಿ ಹೋಯ್ತಲ್ಲ. ಹೌದು, ಅದಕ್ಕೆ ಪರಿಹಾರ ಏನು? ಆ ಹುಡುಗ ನಾನು ತಿಂದಿದ್ದೇನೆ, ತಿಂದ ಮೇಲೆ ದೇಹ ಹೋಯ್ತು. ಹೌದು. ಆದ್ರೆ ಸತ್ತ ಮೇಲೆ ಏನು? ಆ ಜ್ಯೋತಿಯು ಆತ್ಮ ಇದೆಯಲ್ಲ, ಅದು ಯಮಲೋಕವನ್ನು ಸೇರುತ್ತದೆ, ಅಥವಾ ಪುಣ್ಯಜೀವಿಗಳಾದ್ರೆ ಸ್ವರ್ಗವನ್ನು ಸೇರುತ್ತದೆ. ಇಲ್ಲದಿದ್ರೆ ಯಮ ನರಕಲೋಕವನ್ನು ಸೇರುತ್ತದೆ, ಯಮನಲ್ಲಿಗೆ ಸೇರುತ್ತದೆ. ಹಾಗಾದ್ರೆ ಸ್ವರ್ಗವನ್ನು ಸೇರಬೇಕು ಅಂತ ಆದ್ರೆ ಅದು ಯಮನ ಲೋಕವನ್ನೇ ಸೇರಬೇಕು. ಆ ಬಳಿಕ ಅಲ್ಲಿ ತೂಕ ಹಾಕಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಎನ್ನುವಾಗ ಯಮ ಅಲ್ಲಿಂದ ಬೇರೆ ಬೇರೆ ಆದಂತಹ ಪಥವನ್ನು ತೋರಿಸುತ್ತಾನೆ ಆ ಜ್ಯೋತಿಗೆ, ಆ ಆತ್ಮಕ್ಕೆ. ಹಾಗಾಗಿ ಅದು ಯಮನಾಲಯವನ್ನು ಸೇರಿಬೇಕು. ನಿನಗೆ ಅದು ಬೇಕು ಅಂತಾದ್ರೆ ನೀನು ಯಮಲೋಕಕ್ಕೆ ಹೋಗಿ. ಈಗ ಭೂಮಿಯ ಮೇಲೆ ಹುಟ್ಟಿದಂತ ಪ್ರತಿಯೊಬ್ಬ ಜೀವಿಗೂ ಕೂಡ ಮಗ ಯಾರಿಗೆ? ತಂದೆ ತಾಯಿ. ಹಾಗಾದ್ರೆ ಆ ದೇಹಕ್ಕೂ ಇವರಿಗೆ ಸಂಬಂಧ ಇರುವಂಥದ್ದೇನು? ಆ ದೇಹಕ್ಕೆ ಹೊರತು ಆತ್ಮಕ್ಕಲ್ಲವಲ್ಲ. ಅಲ್ಲ. ಆದ್ದರಿಂದ ನಾನು ನನ್ನ ಗುರುಪತ್ನಿಯರು ಅಳುತ್ತಾ ಇರುವಾಗಲೂ ನನಗೆ ಆ ಬಗ್ಗೆ ಖೇದವಾಗಿತ್ತು. ತತ್ವವಾದಂಥ ಜೀವಿಗಾಗಿ ಇವರೆಲ್ಲ ಹೀಗೆ ಇಷ್ಟೆಲ್ಲ ಪರಿತಾಪ ಕೊಡ್ತಾರಲ್ಲ, ಹಾಗಿದ್ರೆ ಆ ದೇಹವನ್ನು ಮರಳಿ ಬದುಕು ತರಲಿಕ್ಕೆ ಸಾಧ್ಯವೇ?
ಆವಾಗಲೇ ಹೇಳಿದ್ದಾರೆ ಸತ್ತು ಕೆಲವು ತಿಂಗಳಾಯಿತು ಅಂತ. ಹಾ. ಹಾಗಿದ್ರೆ 10 ತಿಂಗಳಾಗಿದ್ರೆ ದೇಹ ಕೊಳೆತು ಹೋಗಿದ್ರೂ ಕೂಡ ಆ ಜ್ಯೋತಿಯನ್ನು ಕಾಣುವುದಕ್ಕೆ ನಮ್ಮಿಂದ ಭೂಮಿಯಲ್ಲಿ ಹುಟ್ಟಿದಂಥ ಮನುಷ್ಯರಿಂದ ಸಾಧ್ಯವೇ? ಹಾ. ಆ ಪ್ರಶ್ನೆಯಾಗಿಯೇ ಇಲ್ಲ, ಉಳಿಲ್ಲ. ಅದಕ್ಕೆ ಉತ್ತರ ನೀನೇ ಹೇಳಬೇಕು. ಅದಕ್ಕಿಂತ ಉತ್ತರ ಇಲ್ಲ ನಮ್ಮಲ್ಲಿ. ಹಾ. ಆದ್ದರಿಂದ ನಮ್ಮ ಗುರುಗಳಿಗೆ ಬೇಕಾದ್ದೇನು ಮಾತುಂಟು. ಕೊನೆಗೆ ಪ್ರಾಣೋತ್ಕರಣ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಸಾಯ್ತಾನೆ ಅಂತಂದು ಆ ಸಂದರ್ಭದಲ್ಲಿ ಅವನಿಗೆ ತುಳಸಿ ದಳದಿಂದ ನೀರು ಹಾಕ್ತಾರೆ. ಭೂಮಿ ಮೇಲೆ ಯಾವ ಆಶೆಯನ್ನೂ ಇಟ್ಕೊಳ್ಬೇಡ, ನೇರವಾಗಿ ವೈಕುಂಠಕ್ಕೋ ಸ್ವರ್ಗಕ್ಕೋ ಹೋಗು ಅಂತ. ಅವು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ, ಆದರೆ ಏನೇನು ನೀನೊಂದು ಕೆಲಸ ಮಾಡಬೇಕು. ಏನು? ಈಗ ಇಲ್ಲಿಂದ ನಿನಗೆ ಅದು ಬೇಕು ಅಂತ ಆದರೆ ಯಮನ ಲೋಕಕ್ಕೆ ಹೋಗಬೇಕು. ಹೋದ್ರೆ ಯಮನಲ್ಲಿ ಕೇಳಬೇಕು. ಕೇಳ್ತೇನೆ. ಯಮನಲ್ಲಿ ನೆನಪಿನಲ್ಲಿ ಕೇಳಬೇಕು. ನಾನು ಹೇಳಿದೆ ಅಂತ ಕೇಳು. ಈಗ ನನಗೊಂದು ಮುಖ್ಯನ್ನು ಕೊಡು. ಆದ್ದರಿಂದ ಈಗ ನೀನು ಶಂಕವನ್ನು ನನಗೆ ಒಪ್ಪಿಸಿದೆಯಲ್ಲ, ಇನ್ನು ನಿನ್ನಲ್ಲಿ ಮಾತಿಲ್ಲ. ನಿನಗೆ ಮುಕ್ತಿ ಅಲ್ವಾ? ಇದು ಚಕ್ರ ಕಳಿತೇನೆ. ತನ್ನಾಲಯದಲ್ಲಿ ಲೋಕಕ್ಕೆ ಕಾಲವನ್ನು ನಿರ್ಣಯಿಸುವವನು ನಮ್ಮಪ್ಪ ಸೂರ್ಯದೇವ. ಭಗವಾನ್ ಸೂರ್ಯನಾರಾಯಣ ಸಂಜ್ಞಾದೇವಿಯ ಮಗನಾಗಿ ಯಮನಾಗಿ ಜನಿಸಿ ಈ ದಿಕ್ಪತಿಯ ಸ್ಥಾನವನ್ನು ಪಡೆಯಲು ಸಹ ಕಷ್ಟವನ್ನೇ ಪಟ್ಟಿದ್ದೇನೆ. ಒಂದೊಮ್ಮೆಗೆ ತಾಯಿ ಛಾಯಾದೇವಿಯಿಂದ ಶಾಪವನ್ನು ಪಡೆದು ಅದನ್ನು ತಂದೆಯಾದಂತಹ ಸೂರ್ಯನಾರಾಯಣ ದೇವರಿಂದ ಪರಿಹರಿಸಿಕೊಂಡು ಗೋಕರ್ಣ ಕ್ಷೇತ್ರದಲ್ಲಿ ದೀರ್ಘಕಾಲದವರೆಗೆ ತಪಸ್ಸನ್ನಾಚರಿಸಿ ಆ ಮೂಲಕ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಲೋಕಪಾಲತ್ವವನ್ನು ಪಿತೃಲೋಕಪಾಲತ್ವವನ್ನು ಪಡೆದವನು. ಹಾಗಾಗಿ ಲೋಕದ ಕಾಲವನ್ನು ನಿರ್ಣಯಿಸುವಂತಹ ಭಗವಾನ್ ಸೂರ್ಯನಾರಾಯಣನ ಮಗನಾಗಿ ಅಗೋಚರ ಚೈತನ್ಯವಾಗಿರುವಂತಹ ವಾಸುದೇವ ತತ್ವದ ಮೂಲಕವಾಗಿ ಲೋಕಕ್ಕೆ ಅನಂತ ದಿಕ್ಕುಗಳಿದ್ದರೂ ಸಹ ಹೆಸರಿಗೆ ಅಷ್ಟ ದಿಕ್ಕುಗಳು ದಶ ದಿಕ್ಕುಗಳು ಎನ್ನುವ ಹಾಗೆ ಆ ಅಷ್ಟ ದಿಕ್ಕುಗಳಿಗೆ ಒಬ್ಬ ದಿಕ್ಪಾಲಕನಾಗಿ ದಕ್ಷಿಣಾ ದಿಕ್ಕಿಗೆ ಅಧಿಪತಿಯಾಗಿ ಯಮಧರ್ಮನಾಗಿ ನನ್ನದೇ ಆದಂತಹ ಯಮ ನಿಯಮವನ್ನು ಪಾಲಿಸುತ್ತಾ ಸುಸೂತ್ರವಾಗಿ ಸುಸಾಂಗವಾಗಿ ಲೋಕದ ಕಾರ್ಯಗಳು ನಡೆಯುವ ಹಾಗೆ ನೋಡಿಕೊಳ್ಳುತ್ತಾ ಇದ್ದೇನೆ. ಒಂದೊಮ್ಮೆಗೆ ಶೈಮಿನಿ ನನ್ನದಾದಂತಹ ಬಹು ವಿಸ್ತಾರವಾದಂತಹ ರಾಜ್ಯ ಲೋಕಮುಖಕ್ಕೆ ದಕ್ಷಿಣಾಭಿಮುಖವಾಗಿ ದಕ್ಷಿಣ ದಿಕ್ಕಿಗೆ ಯಮಧರ್ಮ ಎಂದು ಗೊತ್ತಿದ್ದರೂ ಸಹ ಯಮನ ಈ ಶೈಮಿನಿ ಅರ್ಥಾತ್ ಸಂಯಮಿನಿ ಇದು. ಈ ಸಂಯಮಿನಿಗೂ 4 ದಿಕ್ಕುಗಳು ಇವೆ. 4 ದಿಕ್ಕುಗಳಲ್ಲಿ ಒಂದೊಂದು ದಿಕ್ಕಿನಲ್ಲಿಯೂ ನಾನು ಯಮನಾಗಿ ಬೇರೆ ಬೇರೆ ರೂಪದಲ್ಲಿ ಪ್ರಕಟಗೊಳ್ಳುತ್ತಾ ಇದ್ದೇನೆ. ಅಂತಹ ಪೂರ್ವ ದಿಕ್ಕಿನಲ್ಲಿ ಬಹಳ ಕಾಂತಿಯ ಬಲದಿಂದ ಕೂಡಿದಂತಹ ಕಾಂತಿ ರೂಪದ ಆ ಒಂದು ಪ್ರತೀಕವೇ ಆಗಿ ಲೋಕಕ್ಕೆ ನಾನು ಕಾಣಿಸಿಕೊಳ್ತಾ ಇದ್ದೇನೆ. ಅರ್ಥಾತ್ ನನ್ನನ್ನು ಯಾರೆಲ್ಲ ದೇವತೆಗಳು ಕಾಣಲು ಬರುವವರಿದ್ದಾರೋ ಅವರಿಗೆ ಕಾಂತಿಯ ರೂಪದಲ್ಲಿ ಅಲ್ಲಿ ದರ್ಶನವನ್ನು ಈಯುತ್ತೇನೆ. ಹೀಗಿರುತ್ತಾ ಈ ಶೈಮಿನಿಗೆ ಬರುವವರು ಕೇವಲ ಮಧ್ಯಲೋಕದಿಂದ ಜೀವಾತ್ಮಗಳು ಬರುವವರು. ಇದು ಏಕಮುಖವಾದಂತಹ ಸಂಚಾರ. ಅವರಿಗೆ ಬರಲಷ್ಟೇ ಇಲ್ಲಿಗೆ ಅಧಿಕಾರ. ಅರ್ಥಾತ್ ಅವರ ಯಾವ ಕಾಲಕ್ಕೆ ಏನು ಮಾಡಬೇಕು ಆ ಮಾಡುವುದನ್ನು ಮುಗಿಸಿ ಆದ ಕೂಡಲೇ ನನ್ನದಾದಂತಹ ಯಮಪಾಶದ ಮೂಲಕವಾಗಿಯೋ ಯಮಪುಟರ ಮೂಲಕವಾಗಿಯೋ ಅವರನ್ನಿಲ್ಲಿಗೆ ಕರೆಸಿಕೊಳ್ತೇನೆ. ಹಾಗಿರುತ್ತಾ ಇಂತಹ ಯಮಲೋಕಕ್ಕೆ ಬರುವುದು ಲೋಕಮುಖದಲ್ಲಿ ಯಾರೂ ಇಚ್ಛಿಸುವುದಿಲ್ಲ. ಅರ್ಥಾತ್ ಸಾವನ್ನು ಯಾರೂ ಬಯಸುವುದಿಲ್ಲ. ಅದು ಅಶುಭ ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಆದರೆ ಮನುಷ್ಯ ಜೀವಿಗಳಿಗೆ
ಒಂದಂತೂ ಗೊತ್ತಿದ್ದರೂ ಸಹ ಗೊತ್ತಿಲ್ಲದ ಹಾಗೆ ವರ್ತಿಸುತ್ತಾರೆ. ಯಾರೆಲ್ಲವೂ ಲೋಕದಲ್ಲಿ ಹುಟ್ಟುತ್ತಾರೋ ಅವರಿಗೆ ಒಂದಲ್ಲ ಒಂದು ದಿನ ಸಾವು ಎನ್ನುವುದು ಅದು ಕಟ್ಟಿಟ್ಟ ಬುದ್ಧಿ, ಸಹಜವಾದುದು, ಸಹಜ ಧರ್ಮ, ಅದುವೇ ಲೋಕ ಧರ್ಮ. ಆ ಧರ್ಮವನ್ನೇ ಯಮಧರ್ಮನಾಗಿ ನಾನು ಪಾಲಿಸುವವ. ಹೀಗಿರುತ್ತಾ ಪೂರ್ವ ದಿಕ್ಕಿಗೆ ಈ ರೀತಿಯಾಗಿ ಕಾಂತಿಯ ರೂಪವಾದರೆ ಪಡುವಣ ದಿಕ್ಕಿಗೆ ಬಹಳ ಸದ್ಗುಣದಿಂದ ಕೂಡಿದಂತಹ ಆ ವೈವಸ್ವತನಾಗಿ, ಆ ರೀತಿಯಾಗಿ ಯಮನಾಗಿ, ಶಾಂತರೂಪನಾಗಿ, ದಾರ್ಶನಿಕನಾಗಿ ನಾನು ಕಾಣಿಸಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ಉತ್ತರ ದಿಕ್ಕಿಗೆ ಸದ್ಗುಣಗಳಿಂದ ಕೂಡಿದಂತಹ ಸತ್ಯವಂತರ ಜೊತೆಯಲ್ಲಿ ವಿಚಾರ ಮೂರ್ತಿಯಾಗಿ, ಸತ್ಯಮೂರ್ತಿಯಾಗಿ, ಧರ್ಮರಾಜನಾಗಿ ಕಾಣಿಸಿಕೊಳ್ತೇನೆ. ಈ ರೀತಿಯಾಗಿ ಬೇರೆ ಬೇರೆ ದಿಕ್ಕುಗಳು ಬೇರೆ ಬೇರೆ ರೀತಿಯ ಆಯಾಮವಾದರೂ ನಿಯಮ ಎನ್ನುವುದು ಒಂದೇ. ಆ ಒಂದು ನಿಯಮ ತೆಂಕಣ ದಿಕ್ಕಿನಲ್ಲಿ ಗತಿ ಬಲ ದಂಡದರ ಮೈ ತೋರು ತಂದ ತೆಂಕಣ ದಿಕ್ಕಿನಲ್ಲಿರುತ್ತ ಬಹಳ ಭಯಂಕರವಾದಂತಹ ಕಿನಾಶ ರೂಪ ದಂಡಧರನಾಗಿ ನಾನು ಕಾಣಿಸಿಕೊಳ್ಳುತ್ತೇನೆ. ಯಾಕೆ ಈ ರೂಪ? ಅದು ಲೋಕದ ಅಂಕುಶಕ್ಕಾಗಿ. ಲೋಕದ ಕಾಲವನ್ನು ನಿರ್ಣಯಿಸುವವನು ನಮ್ಮ ಅಪ್ಪ ಆದರೆ ಆ ಕಾಲಗತಿಯನ್ನು ನಿಯಂತ್ರಿಸುವಂತಹ ಶಕ್ತಿಯನ್ನು ಹೊಂದಿದವ. ಅದು ತ್ರಿಮೂರ್ತಿಗಳ ಅನುಗ್ರಹದಿಂದ ಆ ನಿಯತಿಯನ್ನು ಪಡೆದವ ಯಮಧರ್ಮ. ಲೋಕದ ಆ ಜೀವಾತ್ಮಗಳ ಕಾಲಗಣನೆ ಮುಗಿದಾಗ ಅವರಿಗೆ ಪಾಶವನ್ನು ಹಾಕಿ ಅವರನ್ನು ಲೋಕದಿಂದ ಈ ಮುಖಕ್ಕೆ ಎಳೆದು ತರುವಂತಹ ಶಕ್ತಿ. ಹಾಗಾಗಿ ದಂಡಧರನಾಗಿ ಭಯಂಕರ ರೂಪದಿಂದ ಕಾಣಿಸಿಕೊಳ್ತೇನೆ. ದಂಡ ಬೇಕು ಕೈಯಲ್ಲಿ, ಯಾಕೆ? ಅದು ಶಿಕ್ಷಿಸಲೋಸುಗವೇ ಹೌದಾದರೂ ಸಹ ದಂಡವನ್ನು ಹಿಡಿದವನು ಎಲ್ಲ ಕಾಲಕ್ಕೂ ಶಿಕ್ಷಿಸಬೇಕೆಂದು ಏನೂ ಇಲ್ಲ. ಲೋಕದಲ್ಲಿ ಕಾಲಧರ್ಮಗಳು ಸರಿಯಾಗಿ ಇದ್ದರೆ, ಅದು ಸಹಜಗತಿಯಲ್ಲಿ ಇದ್ದರೆ ಅಲ್ಲಿಗೆ ದಂಡನೆ ಅಗತ್ಯ ಇರುವುದಿಲ್ಲ. ದಂಡ ಎನ್ನುವುದು ಎಲ್ಲರ ಕೈಯಲ್ಲಿಯೂ ಇರುತ್ತದೆ. ಅದಕ್ಕೆ ಒಂದೊಂದು ಇರುವವರ ಕೈಯಲ್ಲಿ ಒಂದೊಂದು ರೂಪ. ರಾಜನ ಕೈಯಲ್ಲಿ ಇರುವಂತಹ ದಂಡಕ್ಕೆ ಒಂದು ರೀತಿಯ ಅಧಿಕಾರವಾದರೆ, ಅದೇ ರಾಜಭಟರ ಕೈಯಲ್ಲಿರುವಂತಹ ದಂಡಕ್ಕೆ ಮತ್ತೊಂದು ರೀತಿಯ ಅಧಿಕಾರ. ಈ ರೀತಿಯಾಗಿ ದಂಡವನ್ನು ಹೊಂದಿದವರೆಲ್ಲರೂ ದಂಡಧರ ಅಂತ ಹೇಳಿಸಿಕೊಳ್ಳುವುದಿಲ್ಲ. ಆದರೂ ನನಗೆ ದಂಡಧರ ಎನ್ನುವ ಹೆಸರು ಯಾಕೆ? ದಂಡಿಸುವವನು, ಅರ್ಥಾತ್ ಲೋಕದ ಜೀವಾತ್ಮಗಳ ಆ ಒಂದು ಪಾಪ ಪುಣ್ಯಗಳ ಅವರ ಕರ್ಮಾನುಸಾರದ ಬಂಧ ಮುಗಿದಾಗ ಆ ಬಂಧದಿಂದ ವಿಮುಕ್ತಿಗೊಳಿಸಿ ಅವರನ್ನು ಇಲ್ಲಿಗೆ ಸೇರಿಸುವಂತಹ ಕಾಯಕ, ಅದು ಬಹಳ ದೊಡ್ಡದಾದಂತಹ ಹೊಣೆಗಾರಿಕೆ. ಇದು ಯಮ ನಿಯಮ. ಈ ನಿಯಮವನ್ನು ಇತ್ತವರು ತ್ರಿಮೂರ್ತಿಗಳು. ಅವರನ್ನು ಮೀರಿಸಿ ನಾನು ಹೋಗುವ ಹಾಗಿಲ್ಲವಾದರೂ ನನ್ನ ನಿಯಮವನ್ನು ತಪ್ಪಿಸುವ ಹಾಗಿಲ್ಲ. ಲೋಕದಲ್ಲಿ ಒಂದು ಮಾತಿದೆ, ಪರಿವರ್ತನೆ ಜಗದ ನಿಯಮ. ಹಾಗಿದ್ದರೆ ಎಲ್ಲ ಲೋಕದಲ್ಲಿಯೂ ಕಾಲ ಕಾಲಕ್ಕೆ ಬದಲಾವಣೆಯಾಗುತ್ತದೆ. ಆದರೆ ಯಮಲೋಕದಲ್ಲಿ ಅಂತಹ ಬದಲಾವಣೆ ಇಲ್ಲ. ಯಾವ ಕಾಲಕ್ಕೂ ಇಲ್ಲಿ ಒಂದೇ ನಿಯಮ. ಬಂದ ಜೀವಾತ್ಮಗಳೆಲ್ಲವೂ ನನ್ನ ಆ ಒಂದು ಲೆಕ್ಕದ ಅಧೀನಕ್ಕೆ ಒಳಪಟ್ಟು ಅವರವರ ಕರ್ಮಾನುಸಾರದ ಫಲವನ್ನು ಅನುಭವಿಸಬೇಕೇ ಹೊರತು ಇಲ್ಲಿಂದ ಹೊರ ಹೋಗುವ ಹಾಗಿಲ್ಲ. ಯಾವುದೇ ರೀತಿಯಾಗಿಯೂ ಯಮನ ಲೆಕ್ಕದಿಂದ ತಪ್ಪಿಸಿಕೊಳ್ಳುವ ಹಾಗೆಯೂ ಇಲ್ಲ. ಈ ಲೆಕ್ಕವನ್ನಿಡಲೇ ನನ್ನಲ್ಲಿ ನನ್ನದೇ ಆದಂತಹ ಮಂತ್ರಿ ಕಾರಣಿಕರು ಇದ್ದಾರೆ, ಚಿತ್ರಗುಪ್ತಾದಿಗಳು. ಅವರ ಲೆಕ್ಕದಿಂದಲ ಯಾರ ಕೈಯಿಂದಲೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಎಲ್ಲ ಜೀವಿಗಳ ಪ್ರತಿಯೊಂದು ಕ್ಷಣದ, ಪ್ರತಿಯೊಂದು ದಿನದ, ಪ್ರತಿಯೊಂದು ಹೊತ್ತಿನ ಲೆಕ್ಕಾಚಾರಗಳು ಇಲ್ಲಿ ದಾಖಲಾಗುತ್ತವೆ. ಆದರೆ ಮನುಷ್ಯ ಜೀವಿಗಳು ಅಥವಾ ಜೀವಾತ್ಮಗಳು ಲೋಕದಲ್ಲಿ ಯಾವುದೂ ತಮಗೆ ಪರಿವೇ ಇಲ್ಲದ ಹಾಗೆ, ಪಾಪ ಪುಣ್ಯಗಳ ಲೇಷವೂ ಇಲ್ಲದ ಹಾಗೆ, ನಾಳಿನ ದಿನ ನಮಗೆ ಗತಿಯ ಸಾವಿದೆ ಎನ್ನುವುದನ್ನು ಮರೆತು ತಮ್ಮಷ್ಟಕ್ಕೆ ತಾವು ವರ್ತಿಸುತ್ತಾರೆ. ಆದರೆ ಅವರಿಗೆ ಅರಿಯದ ವಿಷಯ,
ಅವರ ಎಲ್ಲ ದಿನಚರಿಗಳು ಇಲ್ಲಿ ದಾಖಲಾಗುತ್ತವೆ. ಅದರಲ್ಲೂ ಚಿತ್ರಗುಪ್ತನ ದಾಖಲೆಯಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗೆ ದಿನದ ಹೊತ್ತಿನಲ್ಲಿ ಒಟ್ಟೋಲಗವನ್ನಿಟ್ಟಿದ್ದೇನೆ. ಎಲ್ಲರ ಒಟ್ಟೋಲಗವು ಒಂದೊಂದು ರೀತಿಯ ವೈಭವದ ಒಟ್ಟೋಲಗ. ಇಂದ್ರನ ಒಟ್ಟೋಲಗವನ್ನು ಅದು ಸುಧರ್ಮ ಸಭೆ ಅಂತ ಕರೆಯುತ್ತಾರೆ. ಕೈಲಾಸದಲ್ಲಿ ಪಾರ್ವತಿ ಪರಶಿವರ ಒಟ್ಟೋಲಗ ಅದೊಂದು ರೀತಿಯ ವೈಭೋಗ. ಆದರೆ ಯಮಧರ್ಮನ ಒಟ್ಟೋಲಗದ ವೈಭವವನ್ನು ಕಂಡು ಕೇಳಿದವರಿಲ್ಲ. ಕೇಳಿದ್ದರೂ ಅದು ಬಹಳಷ್ಟು ಕಡಿಮೆ ಮಂದಿ. ಹಾಗಾಗಿ ಯಮಧರ್ಮನ ಒಟ್ಟೋಲಗದ ಸಭೆ ಇದು. ಇಲ್ಲಿಗೆ ಈ ಸಭೆಗೆ ಬರುವವರು ಅವರವರ ಯೋಗ್ಯತೆಯನ್ನು ಅನುಸರಿಸಿ ಬರುವವರು. ಎಲ್ಲರನ್ನು ಆಧರಿಸಿ ಸತ್ಕರಿಸಿದ್ದೇನೆ. ಹಾಗಿದ್ದರೆ ಈ ದಿನದ ಕಲಾಪಗಳು ಆರಂಭವಾಗಬೇಕಲ್ಲೇ? ಎಲ್ಲಿ ಚಿತ್ರಗುಪ್ತರು? ಚಿತ್ರಗುಪ್ತಾದಿಗಳ ಚಿತ್ರಗುಪ್ತಾದಿಗಳ ಬಳಿಗರದು ನುಡಿದ ನಿಲ್ದೆವು ತಿಳುಹಿರೈ ಮೃತ ಜೀವ ನಿಲೆಯೊಳಗೆ ಜೀವಿತಲಿ ಗಳಿಸಿರುವ ಪಾಪ ಪುಣ್ಯಗಳ ಚಿತ್ರಗುಪ್ತರೇ, ಯಂ ಧರ್ಮರಾಯ ಯಂ ಧರ್ಮರಾಯ. ಅದೇನು ಹೊಸ ಶಬ್ದ? ಯಂ ಧರ್ಮರಾಯ ಯಂ ಧರ್ಮರಾಯ. ಲೋಕದಲ್ಲೆಲ್ಲರೂ ಕರೆಯುವುದು ಯಮಧರ್ಮರಾಯ. ಅದು ಕಷ್ಟ ಆಗ್ತದೆ. ಆದರೆ ಧರ್ಮರಾಯ ಅಂತಲೇ ಕರಿ. ಯಮ್ಮ ಧರ್ಮರಾಯ ಅಂತ ಹಾಗೆ ನ್ಯಾಯವನ್ನು ಒದಗಿಸುವಂತ ಯಂ ಧರ್ಮರಾಯ. ಅಭಿಮಾನ ಎಮ್ಮಯ ಧರ್ಮರಾಯ. ಸುಪುತ್ರ. ಆದ್ರೂ ಕೇಳುವವರಿಗೆ ಅರ್ಥ ಆಗುವ ಹಾಗೆ ಹೇಳ್ಬೇಕಲ್ವೇ? ಸರಿಯಾಗಿ ಕೇಳ್ಬೇಕು ಇನ್ನೊಂದ್ಸಲ. ಸುಪುತ್ರ ಸುಪುತ್ರ. ಅದೆಂಥದ್ದು? ಮತ್ತೆ ಹ, ಇವ್ಯಾರ ಮಗ? ಭಗವಾನ್ ಸೂರ್ಯನಾರಾಯಣ. ಸೂರ್ಯಪುತ್ರ ಸೂರ್ಯಪುತ್ರ ಸುಪುತ್ರ ಅಂತ ಯಾರ ಊರಲ್ಲಿ ಹೇಳಿದ್ದಾರಂತೆ. ಅದರಲ್ಲಿ ನಡುವಿನ ಕೆಲವು ಶಬ್ದಗಳು ನುಂಗಿ ಹೋಗುತ್ತವಲ್ಲ. ಅಂದ್ರೆ ಅವರು ಗ್ರಾಮ್ಯ ಭಾಷೆಯಲ್ಲಿ ಹೇಳಿದ್ದು ಹ. ಸೂರ್ಯನಲ್ಲಿ ಬೆಂಕಿ ಉಂಟು ಅಂತ. ಹ, ಹಾಗೆ ಹೇಳಿದ ಕಾರಣ ನಿಮ್ಗೆ ಹೀಗೆ ಹೆಸರು ಬಂದದ್ದು ಅಂತ. ಸುಪುತ್ರ ಸುಪುತ್ರ. ಹೌದು, ಅದು ಅಪಾರ್ಥಕ್ಕೆ ಎಡೆ ಮಾಡಿ ಕೊಡ್ತದಲ್ಲ. ಅದು ಆ ಪತ್ರಗಳೆಲ್ಲ ಬಂದದ್ದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಅಲ್ಲ ನಾವಿರುವುದಿಲ್ಲ. ಅಲ್ಲ, ನೀವು ಸರಿ ಮಾಡ್ಲಿಕ್ಕೆ ಇರುವುದರಿಂದ ಧೈರ್ಯ ನನಗೆ. ಅಲ್ಲಲ್ಲ, ನೀವಿದ್ದೀರಿ ಎನ್ನುವ ಧೈರ್ಯದಿಂದಲೇ ಯಮಧರ್ಮ ನಿಶ್ಚಿಂತೆಯಿಂದ ಇರುವುದು. ಯಾರು ಎಲ್ಲಿ ಬೇಕಿದ್ರೂ ತಪ್ಪಿಸಿಕೊಳ್ಬಹುದು. ನಿಮ್ಮ ಕೈಯಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗ್ತದೆ? ಪಾತ್ರಕ್ಕೆ ಸರಿಯಾಗಿ ವರ್ತಿಸದವರು ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಶಿಕ್ಷಿಸ್ಲಿಕ್ಕೆ ಇರುವುದಿಲ್ಲ ಅಲ್ವಾ? ಆಗಿರುವಾಗ ಅವರು ಮಾಡಿದ ತಪ್ಪನ್ನು ನಾವು ಹೇಳಬಾರದು ಅಂತ ಹೇಳಿದ್ರೆ ಉಲ್ಲೇಖ ಇಲ್ಲದೆ ಯಾವುದನ್ನು ನೋಂದಣಿ ಮಾಡ್ಲಿಕ್ಕೆ ಆಗ್ತದೋ? ಅಲ್ಲ, ನಿಮ್ಮ ಕೆಲಸವೇ ತಪ್ಪು ಮಾಡಿದ್ರೆ ತಪ್ಪು ಮಾಡುವುದು, ಒಳ್ಳೆಯದು ಮಾಡಿದ್ರೆ ಪುಣ್ಯ ಕಾರ್ಯದ ಆ ಅಂಕಿ ಅಂಶಗಳು ವಿವರಣೆ ಕೊಡ್ಲಿಕ್ಕೆ ಅಲ್ವೇ ನಿಮ್ಮಲ್ಲಿ ದಾಖಲಾತಿ ಇರುವುದು. ಇಷ್ಟು ಮಾತ್ರವೇ ಅಲ್ಲ, ವಿದ್ಯಾಧರ ಪುತ್ರ ವಿದ್ಯಾಧರ ಪುತ್ರ. ಅದೆಂತದ್ದು ಇನ್ನೊಂದು? ಅದು ಕೇಳಬೇಕು. ವಿದ್ಯಾಧರ ಪುತ್ರ ವಿದ್ಯಾಧರ ಪುತ್ರ ಏನು? ಹೇಳು. ಯಾರಾದ್ರೂ ಜ್ಞಾನಕ್ಕೆ ಬೇಕಾಗಿ ಯಾರನ್ನು ಉಪಾಸನೆ ಮಾಡ್ತಾರೆ? ಯಾರನ್ನು? ಸೂರ್ಯದೇವನ. ಸೂರ್ಯ. ಹಾಗಾದ್ರೆ ಜ್ಞಾನದಲ್ಲಿ ಸಿಗುವುದೆಂತದ್ದು? ಅದು ವಿದ್ಯೆ. ವಿದ್ಯೆ. ಅವರ ಮಗನಿಗೆ ಹೇಗೆ ಹೇಳುದು? ವಿದ್ಯಾಧರ ಪುತ್ರ ವಿದ್ಯಾಧರ ಪುತ್ರ. ಹಾಗೆ ಹೇಳ್ತಾರೆ. ಮತ್ತೆ ಇರ್ಲಿಯಪ್ಪ, ಆಗ್ಲಿ. ಋಷಿಮುನಿಗಳು ಎಲ್ಲರೂ ಸೇರಿ ಸೂರ್ಯನನ್ನೇ ಉಪಾಸನೆ ಮಾಡಿದ ಕಾರಣ ಈಗಲೂ ನಿಮ್ಮನ್ನು ಕರೆಯುತ್ತಾ ಇದ್ದಾರೆ. ಅಲ್ಲ, ನೀವು ಹೀಗೆಲ್ಲ ಕರೆಯುವುದರಿಂದಲೇ ನಾನು ಒಮ್ಮೊಮ್ಮೆ ಅನಿಸುವುದು ನಾನು ಕೂತಲ್ಲಿಯೇ ಇದ್ದೇನೋ ಅಥವಾ ಎತ್ತರಕ್ಕೆ ಏರಿದ್ದೇನೋ ಅಂತ. ನೋಡುವಾಗ ಕೂತಲ್ಲಿ ಇದ್ದೇನೆ ನಾನು. ಹೆಚ್ಚಿಗೆ ಕೋಣದ ಮೇಲೆ ಇರುವುದಲ್ಲ ನೀವು? ಅಲ್ಲ, ಕೋಣದ ಮೇಲೆ ನನ್ನ ಸವಾರಿ. ಇಲ್ಲಿ ಪೀಠ ಎನ್ನುವುದು ಆಸನ ಎನ್ನುವುದು ಬೇರೆ ಇದೆ. ಅಲ್ಲಲ್ಲ, ಆದ್ರೂ ನಿಮ್ಮ ಆಚೆ ಈಚೆ ಲಾಂಛನ ಕೋಣದ್ದಲ್ವೋ? ಅಲ್ಲ, ಅದು ಹೇಳುವಾಗ ಲೋಕದಲ್ಲಿ ಹೇಳುವುದು ಮಹಿಷ ಸಂಚಾರಿ ಯಮಧರ್ಮ ಕೋಣನನ್ನೇರಿಕೊಂಡು ಬಂದ. ಹೌದು, ಹೇಳುವ ಅದೊಂದು ನನ್ನ ಒಂದು ವರ್ಣನೆಗೆ ಒಂದು ರೂಪ ಅದು. ಹೌದೌದು. ಹಾಗಿದ್ದರೆ ಈ ಹೊತ್ತು ನನ್ನನ್ನು ಇಲ್ಲಿಗೆ ಕರೆಸಬೇಕು ಅಂತ ಆದ್ರೆ ಮುಖ್ಯವಾದ ಕಾರಣಗಳೇನು ಅಂತ ಹೇಳಬೇಕು. ಅಲ್ಲ, ಈ ಹೊತ್ತು ಅಂತಲ್ಲ, ನಮ್ಮ ದಿನದ ಕಲಾಪಗಳೇ ಹಾಗೆ. ಒಮ್ಮೆ ಸಭೆಯನ್ನೆಲ್ಲ ಮಾತನಾಡಿಸಿ ಸಭೆಯ ಕುಶಲೋಪಕಾರಿಗಳೆಲ್ಲ ಆದ ನಂತರ ದಿನದ ಲೆಕ್ಕಾಚಾರ, ಯಾರೆಲ್ಲ ಬಂದಿದ್ದಾರೆ,
ಎಂತಹವರು ಬಂದಿದ್ದಾರೆ, ಏನು ಆಗಬೇಕು, ಅವರ ಪಾಪ ಎಷ್ಟು, ಪುಣ್ಯ ಎಷ್ಟು, ಲೆಕ್ಕದ ತುಲನೆ ಹೇಗೆ, ಅವರಿಗೆ ಯಾರಿಗೆ ಯಾವ ರೀತಿಯ ದಂಡನೆ, ಯಾವ ರೀತಿಯ ಅವರಿಗೆ ಮಂಡನೆ ಎಲ್ಲವೂ ಆಗಬೇಕಲ್ವೇ? ಅಲ್ಲ, ದಕ್ಷಿಣ ದಿಕ್ಕಿನಲ್ಲಿ ನೀವು ದಂಡಾಧರನಾಗಿದ್ದುಕೊಂಡು ಕುಶಲೋಪಚಾರ ಉಂಟೆ ಸ್ವಾಮಿ? ಅಲ್ಲ, ಬೇರೆ ಕಡೆಯಲ್ಲಿ ಕುಶಲೋಪರಿ, ಹೌದು. ಇಲ್ಲಿ ದಂಡಧಾರಿಯಾಗಿ ಹೌದು. ಆ ದಂಡನೆಗೆ ಎಷ್ಟು ಮಂದಿ ಹಾ. ನೋಡು ಬರಲಿ ನಿಮ್ಮಿಂದ. ಹಾಗಾದರೆ ಹಾ. ಇವತ್ತು ಯಾರು ಭೂಲೋಕದಲ್ಲಿ ಒಳ್ಳಿತು ಕೆಡುಕು ಮಾಡಿದವರು ಹ ಯಾರೆಲ್ಲ ಇದ್ದಾರೆ ಎಂಬುದಾಗಿ ಹಾ. ಮೊದಲಿನ ಹಾಗೆ ಅಲ್ಲ, ಈಗ ಹ ಬರ್ಕೊಳ್ಬೇಕು ಅಂತ ಇಲ್ಲಿ ಇನ್ನೂ ಒಂದು ಸೂಕ್ಷ್ಮ ಇದೆ. ಹಾ. ಯಮಧರ್ಮನಾಗಿ ನನಗೆ ಎಲ್ಲವನ್ನು ತಿಳಿದುಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಅಲ್ಲ, ಹಾ. ಆದರೆ ಒಬ್ಬನೇ ಎಲ್ಲೋ ಕೆಲಸವನ್ನು ಮಾಡುವುದು ಏನಾಗ್ತದೆ, ಹಾ. ಅದು ಕೆಲವು ಸಲ ಅಷ್ಟು ಸಲ್ಲುವುದಿಲ್ಲ. ಹಾ. ಹಾಗಾಗಿ ಯಾವ ಯಾವ ಕೆಲಸಕ್ಕೆ ಯಾರ್ಯಾರನ್ನು ನೇಮಿಸಬೇಕು ಅದು ತ್ರಿಮೂರ್ತಿಗಳು ನೇಮಿಸಿದ್ದಾರೆ. ಹಾ. ಈಗ ಅವರಿಂದ ಎಲ್ಲವೂ ಆಗುವುದಿಲ್ಲ, ಆಗ್ತದೆ. ಆದರೂ ನನಗೊಂದು ಕೆಲಸ, ಅಷ್ಟ ದಿಕ್ಪಾಲಕರು 7 ಮಂದಿ ದಿಕ್ಪಾಲಕರು ಅವರಿಗೂ ಕೆಲಸ, ಅಲ್ಲಿ ದೇವಲೋಕದಲ್ಲಿ ಅವನಿಗೂ ಕೆಲಸ, ಹಾಗೆ ಕೆಲಸ ಎಲ್ಲರಿಗೂ. ಇಲ್ಲಿ ನನ್ನ ಕೆಲಸದೊಟ್ಟಿಗೆ ನಿಮ್ಮ ಕೆಲಸ. ನನ್ನ ಕೆಲಸ ಆಗಬೇಕು ಅಂತಿದ್ರೆ ಹಾ. ಭೂಲೋಕದಲ್ಲಿ ಆಗುವಂತಹ ವಿಚಾರಗಳನ್ನೆಲ್ಲ ಹಾ. ಇಲ್ಲಿ ಬಂದು ಹೇಳಬೇಕಾದ್ರೆ ಹ, ಕಡಿಮೆ ವಿಚಾರವನ್ನು ಹ. ಸೂಚಿಸಿ ಹೆಚ್ಚಿಗೆ ಅದರ ಬಗ್ಗೆ ಬರೆಯುವುದಕ್ಕೆ ಅಂತ ಹೇಳುದು ಅದು ನಿಮ್ಮ ಲೇಖನ ಅದು. ಅಲ್ಲಲ್ಲ, ಕಡಿಮೆ ವಿಚಾರವನ್ನು ಹೇಳಿ ಹ. ಹೆಚ್ಚಿಗೆ ಅದನ್ನು ಸೂಚಿಸುವುದಕ್ಕೆ ಹ, ಹ. ಅದು ಇಲ್ಲ. ಅದು ಎಲ್ಲವೂ ಇದೆ, ಅಲ್ಲಿ ವ್ಯವಸ್ಥೆಗಳೆಲ್ಲವೂ ಇದೆ. ಹೌದು. ನೀವು ಸೂಚಿಸಿದ್ರೆ ಸಾಕು, ಅದೆಲ್ಲವೂ ಈಗ ಸದ್ಯಕ್ಕೆ ಬೇಡ ನನಗೆ. ನಾನು ಬೆರಳಚ್ಚಿಯಲ್ಲಿ ತೋರಿಸಿದ್ದೀನಿ. ಹೌದಪ್ಪ, ಇದು ಅರ್ಥ ಆಗುದಾದ್ರೆ ನೀವು- ಹಾಗಾದ್ರೆ ಇವತ್ತು ಮೇಲೆ ಕೆಳಗೆ ಕೆಳಗೆ ನೋಡಿದಾಗ ನಮಗೆ ಬೆರಳಚ್ಚು ಅಗತ್ಯವಿಲ್ಲ. ಹಾ. ಮನಸ್ಸು ಮಾಡಿದ್ರೆ ಕಣ್ಣ ಮುಂದೆ ಪರದೆ ಕಾಣುತ್ತದೆ. ಹಾ. ಆ ಪರದೆಯಲ್ಲಿ ಎಲ್ಲವೂ ಅಂಶಗಳು ದಾಖಲಾಗಿ ಬರುತ್ತವೆ. ಹಾ. ಅಷ್ಟು ವ್ಯವಸ್ಥೆ ನಮ್ಮಲ್ಲಿ ಉಂಟು, ಗೊತ್ತುಂಟ. ಆದ್ರೂ ಅದರ ಒಳಗೆ ಬರೆದದ್ದು ಎಂತದಿದ್ರು ಕೂಡ ವಿದ್ವತ್ ಹ. ಒಂದು ಕಡಿಮೆ ಇದೆ, ಕಡಿಮೆ ಅಲ್ಲ, ಓದಲಿಕ್ಕೆ ಅಗತ್ಯ ಇದ್ದವರಿಗೆ ಗೊತ್ತಾಗುತ್ತದೆ. ಗೊತ್ತಾಗುತ್ತೆ. ಅಷ್ಟು ವಿದ್ಯೆ ನನ್ನಲ್ಲಿ ಇದೆ ಅಂತ ನೀನೇ ಹೇಳಿದೆ. ನಾನು ಅಲ್ಲ. ವಿದ್ಯಾಧರ. ಹೌದು, ಹ. ಆದ ಕಾರಣ ಹೇಳ್ತಾ ಇದ್ದೇನೆ. ಹ. ಇವತ್ತಿನ ವಾರ್ತೆ ಓದಂತೆ. ನುಡಿದ ರಾಗರನಿಕರು ಪದವಿಯ ಮರರ ಕುಲದ ಕೊಡರಿ, ಆ ಕೊಡರಿ ನುಡಿದ ರಾಗರನಿಕರು ಪದವಿಯ ಮರರ ಕುಲದ ಕಾಡು ಪಾಪಿಯವನತಿಯ ವಿವರ ನುಡಿದು ತಡೆ ನಿರ್ಭಡೆಯುಳೊಡ ಹುಟ್ಟು ಬಡಿದವರ ಕೆಡಿಸಿದಲ ಮನ ಕೀಳುತನವ ಮಹಾರಾಜರೇ, ಹ. ನಾವು ತೆಗೆಯುವುದು ಕೂಡ ಪ್ರಾರಂಭದಲ್ಲಿ ಕೊಡವಿಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಹೇಳಿದ್ರೆ ಒಂದು 3 ಮಂದಿಯ ವಿಚಾರವನ್ನು ತೆಗೆಯುತ್ತೇನೆ ಇವತ್ತು ಅಗತ್ಯಕ್ಕೆ. ಅಲ್ಲ, ನಮಗೆ ವ್ಯವಸ್ಥೆ. ಕೊಡವಿಯೊಳ್ಳ ಮಾರಾರು ಹ. ಮಾರಾರ ವಿಚಾರವನ್ನು ತೆಗೆಯುತ್ತೇನೆ. ನಮಗೆ ಎಲ್ಲವನ್ನು ಸ್ಥೂಲವಾಗಿ ನೋಡ್ಲಿಕ್ಕೆ ಹೋದ್ರೆ ಹಾ. ನಮಗೆ ಒಂದು ದಿನ ಸಾಕಾಗುವುದಿಲ್ಲ. ಅಂದ್ರೆ? ಹಾಗಾಗಿ ಸಂಕ್ಷಿಪ್ತವಾಗಿ ಹಾ. ಒಬ್ಬೊಬ್ಬರ ಕರ್ಮಗಳು ಒಂದಷ್ಟು ಇರ್ತವೆ, ಎಲ್ಲ ಬೇಡ, ಸೂಕ್ಷ್ಮವಾಗಿ ಒಂದೊಂದು ಎರಡೆರಡು ಹೇಳಿದ್ರೆ ಸಾಕಬಾರದು. ಕೊಡವಿಯ ಮಾರಾರು ಅಂತ ಹೇಳಿದ್ರೆ ಒಬ್ಬನನ್ನು ತೆಗೆದುಕೊಂಡಾಗ ಹ. ಭೂಲೋಕದಲ್ಲಿ ಎಷ್ಟು ಮಂದಿಯನ್ನು ಯಾವ ರೀತಿಯಲ್ಲಿ ಅವರನ್ನು ಒಂದು ರೀತಿಯಲ್ಲಿ ವಂಚಿಸಬಹುದು. ಹ. ಜ್ಞಾನ ಇಲ್ಲದವರನ್ನು ವಂಚಿಸುವುದು ಅಂತ ಒಂದಿದೆ. ಹ. ಮುಕ್ತರನ್ನು ವಂಚಿಸುವುದು. ಮುಕ್ತರನ್ನು ವಂಚಿಸುವುದು ಹ. ಯಾವ ಯಾವ ರೀತಿಯಲ್ಲಿ ಕೂಡ ಒಂದು ಪುರೋಹಿತನಾಗಿದ್ದುಕೊಂಡಾಗಲಿ, ಹ. ಪುರೋಹಿತರು. ಹೌದೌದು, ಹ. ಇಂಥವನಾದ್ರೂ ಕೂಡ ದೇವರ ದೀಪಕ್ಕೆ ತುಪ್ಪ ಬೇಕು ಅಂತ ಹೇಳ್ತಾ ಇತ್ತು. ಮತ್ತೆ ದೇವರ ದೀಪ ತುಪ್ಪ ಬೇಕು ಅಂತ ಹೇಳ್ತಿದ್ರು. ಹ, ಹೇಳಿ. ತುಪ್ಪ ದೀಪ ಉರಿಸ್ತಿರ್ಲಿಲ್ಲ. ಮತ್ತೆ ಅದು ಯಾವುದೋ ಒಂದು ಸಿಗುವಂಥದ್ದು ಹ. 2ನೇ ಪರಿಶುದ್ಧ ಮಾಡಿದಂತೆ ಎಣ್ಣೆ ಅಂತ ಸಿಗ್ತದೆ. ಹ. ಯಾವುದು? ಇರಬಹುದು, ಬೇರೆ ದೀಪದ ಎಣ್ಣೆಗಳು ಇರಬಹುದು. ಹೌದು, 2ನೇ ಪರಿಶುದ್ಧ ಮಾಡಿದಂತ ಎಣ್ಣೆ. ಹ. ಆ 2ನೇ ಪರಿಶುದ್ಧ ಮಾಡಿದಂತ ಎಣ್ಣೆಯನ್ನು ಹ. ಸೇರಿಸಿ ಹ. ಸರಿಯಾಗಿ ಕೊಂಡೋಗಿ ಆ ದೀಪವನ್ನು ಉರಿಸ್ತಾ ಇದ್ರು. ಕೆಲವು ಸಲ ನಾನು ಮೇಲೆ ಕೆಳಗೆ ನೋಡುವುದುಂಟು. ಯಾಕೆ ಹಾ. ಗೊತ್ತಾ, ನೀವೆಲ್ಲ ಭೂಲೋಕದಲ್ಲಿ ಯಾವತ್ತೂ ಸಂಚಾರ ಮಾಡಿ ಬರುವವರು. ಹಾ. ಅಲ್ಲಿ ಸಿಗುವ ಕೆಲವು ಶಬ್ದಗಳು ಹಾ. ಇಲ್ಲಿ ನಮ್ಮ ದೇವಲೋಕದಲ್ಲಿ ಗೊತ್ತಿರುವುದಿಲ್ಲ ಶಬ್ದಗಳು. ಅದನ್ನು ನೀವೇ ಹೇಳಬೇಕು. ಹೌದು, ಹ. 2ನೇ ಪರಿಶುದ್ಧ ಹೌದು. ಮಾಡಿದ ಹ. ಗೊತ್ತಾಯ್ತಲ್ಲ. ಹ. 2ನೇ ಪರಿಶುದ್ಧ ಮಾಡಿದಂತ ಎಣ್ಣೆಯನ್ನು ಹ. ತೆಗೆದು ಹ. ದೀಪಕ್ಕೆ ಉರಿಸುವುದು ಕಂಡಿತು. ಹ. ಈ ತುಪ್ಪವನ್ನು ಸಂಗ್ರಹಿಸಿ ಮನೆಗೆ ಸಾಗಿಸ್ತಾ ಇದ್ರು. ವಂಚನೆ. ವಂಚನೆ, ಹ. ಈ ರೀತಿಯಲ್ಲಿ ವಂಚನೆ. ಒಂದು ಮಾತುಂಟು ಲೋಕದಲ್ಲಿ, ಹಾ.
ಯಾವತ್ತಿನವರೆಗೆ ಮೋಸಗೊಳ್ಳುವವರು ಮೋಸ ಹೋಗುವವರು ಇರ್ತಾರೋ ಹಾ. ಅಲ್ಲಿಯವರೆಗೆ ಮೋಸ ಮಾಡುವವರು ಇರ್ತಾರೆ ಎನ್ನುವುದು ಸಾಮಾನ್ಯ ಮಾತದು. ಅದೇ ರೀತಿಯಲ್ಲಿ ಯಾವುದೆಲ್ಲ ಸುವಸ್ತುಗಳು ಬೇಕೋ ಅದನ್ನೆಲ್ಲವನ್ನೂ ಸಂಗ್ರಹಿಸುವುದು, ಅದನ್ನು ಮತ್ತೆ ಮನೆಗೆ ಸಾಗಿಸುವುದು, ಹ, ಈ ಕೆಲಸವನ್ನು ಮಾಡುತ್ತಾ ಇದ್ರು. ಹ, ಅಷ್ಟು ಮಾತ್ರವೇ ಅಲ್ಲ, ಇದ್ದ ಯಾವುದೇ ವಸ್ತುಗಳಾದರೂ ಕೂಡ ಆ ಪ್ರಮಾಣದಲ್ಲಿ ದೇವರಿಗೆ ಉಪಯೋಗ ಮಾಡದೆ ಹ. ವಂಚನೆ ಮಾಡುತ್ತಾ ಜನರ ಅರ್ಥಾತ್ ದೇವರಿಗೂ ಮಾಡುದವರು ವಂಚನೆ, ಹೌದೌದು ದೇವರ ಹೆಸರಿನಲ್ಲಿ ವಂಚನೆ. ಹೌದೌದು ಹ. ಹೀಗೆ ಮಾಡುತ್ತಾ ದಿನವನ್ನು ಕಳೆದು ಹ. ಉಸಿರೆಳದು ಇಲ್ಲಿಗೆ ಬಂದಿದ್ದಾರೆ. ಹ. ಅಷ್ಟು ಪಾಪಾತ್ಮರವರು. ಹೌದೌದು ಹ. ಅವರಿಗೆ ಏನು ಶಿಕ್ಷೆಯನ್ನು ಕೊಡಬಹುದು? ಆ ರೀತಿಯ ಪಾಪಾತ್ಮರಿಗೆ ಹಾ ನಾವು ಯಾವಾಗಲೂ ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ. ಹಾ ಯಾವ ರೀತಿಯಲ್ಲಿ ಅವರು ಲೋಕದ ಮುಗ್ಧ ಜನರನ್ನು ಅಮಾಯಕರನ್ನು ವಂಚಿಸ್ತಾರೋ ಹಾ. ಅವರು ಅದನ್ನು ಪ್ರತಿ ಕ್ಷಣವೂ ನೆನೆಯುವ ಹಾಗೆ ಹಾ. ಕುಂಬಿ ಪಾಕದ ಶಿಕ್ಷೆ ಅವರಿಗೆ, ಹಾ. ಅರ್ಥಾತ್ ಕೊದೆಯುವ ಕುತ ಎಣ್ಣೆಯಲ್ಲಿ ಹಾಕಿ ಹಾ. ಅವರನ್ನು ಮೇಲಕ್ಕೆ ಕೆಳಕ್ಕೆ ಎಬ್ಬಿಸುವಾಗ ಹಾ. ತಾವು ಮಾಡಿದ ಒಂದೊಂದು ಪಾಪವನ್ನು ಅವರು ಲೆಕ್ಕ ಹಾಕಬೇಕು. ಆ ರೀತಿಯ ಕುಂಬಿ ಪಾಪ ಅಂಧತಾಮಶ್ರೀ ಅಂದ್ರೆ ಕತ್ತಲೆಯ ರೌರವ ಕೋಣಕ್ಕೆ ಅವರನ್ನು ತಳ್ಳಬೇಕು. ಮಹಾರಾಜರು, ಹ. ಇನ್ನೊಬ್ಬ ಮಹಾರಾಜನೊಬ್ಬ ಇದ್ದಾನೆ. ಹ. ಆ ಮಹಾರಾಜರು ಮಾಡುವಂತ ಅನ್ಯಾಯಗಳಾದ್ರೆ ಏನು ಅನ್ಯಾಯ? ಲೋಕದಲ್ಲಿ ಯಾವ ವಿಚಾರವನ್ನು ಮಾಡಿದ್ರು ಕೂಡ ಅವನಲ್ಲಿ ಅದರ ಹ. ಯಾವುದು ನೋಂದಾವಣೆ ಮಾಡಬೇಕಂತೆ ಅವನಿಗೆ. ಹ. ಎಲ್ಲದಕ್ಕೂ ಹ. ಎಂತ ಮಾಡುವುದಿದ್ರು ಕೂಡ ಎಲ್ಲದರಲ್ಲೂ ಪಾಲು ಕೇಳುವ ಅಭ್ಯಾಸ. ಹೌದು. ಹ. ಈಗ ತಿಂದದ್ದು ಕರಗಿದ್ದು ಹೋಗುವುದಕ್ಕೂ ಕೂಡ ಹ. ನೋಂದಾವಣೆ ಆಗಬೇಕಂತೆ ಅವನಿಗೆ. ಹ. ಇದ್ದದಕ್ಕೂ ಇಲ್ಲದಕ್ಕೂ ಎಲ್ಲವೂ ದಂಡ ಹಾಕುತ್ತಾ ಹ. ಆತನೂ ದಂಡ ಹಾಕಿ ಹ್ಮ್. ಎಲ್ಲದಕ್ಕೂ ದಂಡ ಹಾಕುದು ಒಂದೇ. ಹ. ದಾರಿಯಲ್ಲಿ ಹೋಗುವವರಿಗೆ ದಂಡ ಹಾಕುದು, ಹ. ಕುಳಿತಾರೆ ತಿಳಿತಲ್ಲ, ಹ. ಕುಳಿತ ವಿಚಾರ ಎಲ್ಲದಕ್ಕೂ ದಂಡ ಹಾಕುದು. ಹ. ದಂಡ ಹಾಕುತ್ತಾ ಒಬ್ಬ ದಂಡಾಧಾರ ಹೊಂದಿದ್ದಾನೆ ಇಲ್ಲಿ. ಹ. ಅದರ ರಾಜ್ಯ ದಂಡಾಧಾರ ಹೊಂದಿದ್ದಾನೆ. ಹ. ಆ ದಂಡಾಧಾರನಿಗೆ ನೀವು ಶಿಕ್ಷೆ. ಅವನಿಗೆ ಹಾ ಅಂತಹವನಿಗೆ ವಜ್ರಕಂಟಕ ಹಾ ಅಸುಭಾಷಣದ ಲೇಪನ ಅವರಿಗೆ. ಹಾ ಆ ರೀತಿಯಾಗಿ ಅವನನ್ನು ಹೊರಲಾಡಿಸಿ ಮುಳುಗಿಸಬೇಕು. ಇನ್ನೊಬ್ಬ ವ್ಯಾಪಾರಿ, ಹ. ವ್ಯಾಪಾರಿಯಾದವನು ವ್ಯಾಪಾರದಲ್ಲಿ ಯಾವ ರೀತಿಯಲ್ಲಿ ವಂಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಹ. ಅಳತೆ ಮಾಡಿ ಕೊಡುವುದರಲ್ಲೇ ವಂಚನೆ ಅವನು. ಹ. ಮತ್ತೆ ಅಳತೆ ಮಾಡಿ ಕೊಡುವುದರಲ್ಲೇ ವಂಚನೆ ಅಂತ. ಹ. ತಕ್ಕಡಿಯನ್ನು ಮೊದಲೇ ಒಂದು ಬದಿ ಅಂತ ಅಗ್ಗಿಸಿ ಹೇಳು. ಹ. ಹಾಗಿದ್ರೆ ಹ್ಮ್. ಎಲ್ಲರಿಗೂ ಕೂಡ ಹ್ಮ್. ತೆಗೆಯುವುದರಲ್ಲಿ ಚೀಪರಿಸುವಾಗ ಹ. ಅಣ್ಣ ಅಂತ ಹೇಳುದವ. ಹ. ಯಾವುದು? ಹ. ದೊಡ್ಡ ಸೇರುತ್ತಾ ಅಂತ. ಹ. ಕೊಡುವಾಗ ತಮ್ಮ ಅಂತ ಹೇಳುದು ಕೊಡುವವನಿಗೆ, ಕೆಲಸದವನಿಗೆ. ಹ. ಅರ್ಥವಾದ್ರೆ ಹೇಳಿ. ಅದು ಸಂಜ್ಞಾ ಭಾಷೆ ಅವರದ್ದು. ಸಂಜ್ಞಾಭಾಷೆ ಹ. ಅಂದ್ರೆ ಅಂದ್ರೆ ಕಡಿಮೆ ಕೊಡು ಅಂತ. ಹ. ತಗೊಳ್ಳುವಾಗ ಹ. ಅಣ್ಣ ಹ್ಮ್. ಮರಳಿ ಕೊಡುವಾಗ ಹ. ತಮ್ಮ ಅಂತ ಹ. ಎರಡು ಬಗೆಯ ಸೇರುತ್ತವನಲ್ಲಿ. ಹ. ಆ ರೀತಿಯಲ್ಲಿ ಅಳೆದೆಳೆದು ಕೊಡುವುದು. ಹ. ಅವ ಅಳೆದು ಇಲ್ಲಿಗೆ ಬಂದಿದ್ದಾನೆ. ಇರ್ಲಿಯಪ್ಪ, ಆ ರೀತಿಯ ಮೋಸ ಮಾಡುವವರು ಹಾ. ಲೋಕದಲ್ಲಿ ಇದೊಂದು ಪಾಠವಾಗಬೇಕು. ಹಾ. ಅವರು ಯಾವ ರೀತಿಯಲ್ಲಿ ತಮ್ಮ ಕಲಬೆರಕೆಯ ವಸ್ತುಗಳನ್ನು ಮಾಡ್ತಾ ಇದ್ರು, ಹಾ. ಅದೇ ರೀತಿಯಲ್ಲಿ ಅವರನ್ನು ಕ್ರಿಮಿ ಭೋಜನ ಅಂದ್ರೆ ಕ್ರಿಮಿ ಕೀಟಗಳು ಇರುವಂತಹ ದೊಡ್ಡ ಕೂಪಕ್ಕೆ ತಳ್ಳಿ ಬಿಡಬೇಕು ಅವರನ್ನು. ಹಾಗೆ ಅದೆಷ್ಟೋ ಮಂದಿಗಳು ಅಂತ ಆಯ್ತು. ಹಾ. ಈ ಮೋಹ, ಆ ಮೋಹ, ಈ ಮೋಹಕ್ಕೆ ಒಳಪಟ್ಟ ಹಾ. ಕೆಲವು ಮಂದಿಗಳಿದ್ದಾರೆ. ಹಾ. ಇವರನ್ನು ಕೂಡ ಒಂದೊಂದು ಶಿಕ್ಷೆಗೆ ತಳ್ಳುವುದಲ್ಲ. ಎಲ್ಲರಿಗೂ ಒಂದೊಂದು ರೀತಿಯ ಶಿಕ್ಷೆ ಕೊಡ್ತಾ ಇದ್ದಾಗೆ ಅದೇನು ಶಬ್ದ ಕೇಳಿ ಬರ್ತಾ ಇರುವುದಲ್ಲಿ. ಅಣ್ಣ ದಂಡವ ಮಹಿಷವೇರುದ ಬರುದ ಕಂಡ. ಅಣ್ಣ, ವಾಂಛನಗೊಂಡಿರುವಂತಹ ಶಂಖದ ಬಳಕೆಯನ್ನು ಇವತ್ತಿನಿಂದಲೇ ಪ್ರಾರಂಭಿಸಬೇಕೀಗ. ನಾವು ಚೈಮಿನಿಗೆ ಬಂದಿದ್ದೇವೆ ಎನ್ನುವುದನ್ನು ಯಮರಾಯನಿಗೆ ಗೊತ್ತಾಗಬೇಕಲ್ಲ. ಆದ್ದರಿಂದ ಅವ ಕೊಟ್ಟಂತಹ ಪಾಂಚಜನ್ಯವನ್ನು ಒಳಗಿಸ್ತೇನೆ ನೋಡು. ಅರಳೆ ಏನದು ಶಬ್ದ? ಶೈಮಿನಿಯಲ್ಲಿ ಇದುವರೆಗೆ ಕೇಳರಿಯದಂತಹ ಶಬ್ದ. ಸೂಕ್ಷ್ಮವಾಗಿ ಆಲಿಸಿದರೆ ಶಂಖಾನಾದದ ಶಬ್ದ ಇದು. ಯಾಕೋ ಇದನ್ನು ಗಮನಿಸಿದಾಗ ಒಂದೊಮ್ಮೆಗೆ ದೇಹದಲ್ಲಿ ಚೈತನ್ಯ,
ಯಾವುದೋ ರೀತಿಯ ಕಾಂತಿಯ ತತ್ವದ ಸೆಳೆತದ ಶಬ್ದ ಅಗೋಚರವಾಗಿ ತಮ್ಮೆಡೆಗೆ ಈ ಶಬ್ದ ನಮ್ಮನ್ನು ಸೆಳೆಯುವ ಹಾಗೆ, ಮತ್ತೊಂದೆಡೆಯಲ್ಲಿ ನಮ್ಮನ್ನು ಎಚ್ಚರಿಸುವ ಹಾಗೆ. ಹಾಗಿದ್ದರೆ ಶೈಮಿನಿಯಲ್ಲಿ ಇದುವರೆಗೆ ಶಬ್ದ ಮಾಡಿದವನು ಈ ಧರ್ಮರಾಯ, ಯಮಧರ್ಮನಿಗೂ ಸವಾಲೊಡ್ಡುವಂತಹ ಒಂದು ಶಬ್ದ ಇಲ್ಲಿ ಕೇಳಿ ಬರುತ್ತದೆ ಎಂದಾದರೆ ಅದು ಎಲ್ಲಿಂದ? ಉತ್ತರ ದಿಕ್ಕಿನಿಂದಲ್ಲವೇ? ಮಹಿಷವನ್ನೇರಿ ಯಾರು ಶಬ್ದ ಮಾಡಿದವರು ಅಂತ ತಿಳಿದು ನೇರವಾಗಿ ನಾನೇ ಹೋಗ್ತೇನೆ. ಬಂದವರು ಯಾರು ಎಂದು ನೇರವಾಗಿ ನಿಂತು ಗಮನಿಸಿದರೆ ಕಾಣಿಸುವುದು ಇಬ್ಬರು ಸಣ್ಣ ಬಾಲಕರು. ಶಬ್ದ ಮಾಡಿದವರು ನೀವೇಯೋ? ನಾವೇ. ನಿಮ್ಮನ್ನು ನೋಡುವಾಗ ಇಷ್ಟು ಸಣ್ಣದಾಗಿ ಕಾಣಿಸ್ತಾ ಇದ್ದೀರಿ. ಅದರಲ್ಲೂ ನಿನ್ನ ಕೈಯಲ್ಲೊಂದು ಶಂಖ. ಹೌದು, ಇದೇ ಧ್ವನಿ, ಇದರದ್ದೇ ಧ್ವನಿ ಅದು. ಇದೇ ಶಂಖದ ಧ್ವನಿ ನೀನು ಮಾಡಿ. ಶಂಖಧ್ವನಿ ನಿನ್ನ ಆಕಾರಕ್ಕೂ ಈ ಶಂಖ ನಿನಗಿಂತ ಎತ್ತರವಾಗಿರುವ ಹಾಗಿದೆ. ನಿನ್ನ ಆಕಾರಕ್ಕೂ ಈ ಶಂಖದ ಧ್ವನಿಗೂ ಬಹಳವಾದಂತಹ ವ್ಯತ್ಯಾಸ. ನಿಮ್ಮನ್ನು ಗಮನಿಸಿದರೆ ಇನ್ನೂ ಸರಿಯಾಗಿ ಹಾಲುಗಳ್ಳದ ಹಸುಳೆಯರ ಹಾಗೆ ಸರಿಯಾಗಿ ಹಲ್ಲೂ ಬಲಿತಿಲ್ಲ ನಿಮ್ಮದು. ಅಂತಹವರು ಇಬ್ಬರು ಹುಡುಗರು ಶೈಮಿನಿಯನ್ನು ಪ್ರವೇಶಿಸಿದ್ದೀರಿ. ಉತ್ತರ ದ್ವಾರದಲ್ಲಿ ನಿಂತು ಈ ರೀತಿಯ ಶಬ್ದಬೇರಿಯನ್ನು ಮಾಡಿದ್ದೀರಿ. ನೀನು ನೋಡುವಾಗ ಕಪ್ಪಗಿದ್ದಿ, ಅದು ಪೂರ್ತಿ ಕಪ್ಪೂ ಅಲ್ಲ, ಸ್ವಲ್ಪವಾಗಿ ನೀಲಿ ಕಾಣುತ್ತಾ ಇದೆ. ನೀಲಮೇಘ ಶ್ಯಾಮ ನೀನು ಹಾಗೆ. ಇವನು ನೋಡಿದರೆ ಬೆಳ್ಳಗೆ ಬೆಳ್ಳಗೆ, ಕೆಂಪಗೆ ಕೆಂಪಗೆ. ನಿನ್ನನ್ನು ನೋಡಿದರೆ ತಿನ್ನದೆ ಅದೆಷ್ಟು ದಿವಸ ಆಯಿತೋ ಏನೋ ಹಾಗೆ ಭಾಸವಾಗುತ್ತದೆ. ಇವನನ್ನು ನೋಡಿದರೆ ಒಳ್ಳೆ ದಷ್ಟಪುಷ್ಟವಾಗಿದ್ದಾನೆ. ಬಾಚಿ ತಪ್ಪಿಕೊಳ್ಳಿಕ್ಕೆ ಎರಡು ಕೈಗಳು ಸಾಕಾಗ್ಲಿಕ್ಕಿಲ್ಲ. ನಿನ್ನನ್ನು ಒಂದು ಹಿಡಿಯಲ್ಲಿ ಮುಷ್ಟಿ ಎತ್ತಿ ಹಿಡಿಯಬಹುದು, ಆ ರೀತಿಯಾಗಿದ್ದಿ. ಈ ರೀತಿಯ ವ್ಯತ್ಯಾಸಗಳು, ವೈರುಧ್ಯಗಳ ಮಧ್ಯದಲ್ಲಿ ಮತ್ತೊಂದು ವೈರುಧ್ಯವಾಗಿ ಬಾಲಕರು ನೀವು ಶೈಮಿನಿಯನ್ನು ಪ್ರವೇಶಿಸಿದ್ದು ಮಾತ್ರವೇ ಅಲ್ಲ, ನಿಮ್ಮ ಬರೋಣವನ್ನು ಸಾರೋಣವೆನ್ನುವ ರೀತಿಯಲ್ಲಿ ಶಂಖಧ್ವನಿಯನ್ನು ಮೊಳಗಿಸಿದ್ದು. ಯಾರೆಲ್ಲವೋ ನೀವು, ಯಾರೆಲ್ಲವೋ? ಮತ್ತೆ ಕೇಳು ಗುರುವೆಡೆಗೆ ಮರಳಿ ದಯದಿ ಮರುಗುದಿಹ ಗುರುವೆಡೆಗೆ ಮರಳಿ ದಯದಿ ಯಮಧರ್ಮರಾಯನೇ, ಬಾಲಕರಿನ ವಿವಸ್ವಂತನ ಮಗನಾದರೆ ನೀವೆಲ್ಲರೂ ವೈವಸ್ವತರು, ಸೂರ್ಯಪುತ್ರರು. ಎಲ್ಲರಿಗೂ ಸಮಾನವಾದಂತಹ ಪದನ. ಸೂರ್ಯಪುತ್ರನಂತ ನಿನ್ನಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟದೊಂದು ಕಥೆ ಹೇಳಬೇಕು ಅಂತ ಇದ್ದೇನೆ. ಯಾವ ಕಥೆ ಅದು? ನಿನ್ನ ಅಪ್ಪನ ವಂಶದಲ್ಲಿ ಹುಟ್ಟಿದ ಒಬ್ಬ ಪರಮ ಭಾಗವತ ಅಂತ ಅನಿಸಿಕೊಂಡಂತ ಒಬ್ಬ ಧ್ರುವ ಅಂತ ಇದ್ದ.
ಆ ಧ್ರುವ ತನ್ನ ಅಪ್ಪನ ತೊಡೆಯನ್ನು ಏರುವಂತ ಆ ಸಂದರ್ಭದಲ್ಲಿ ಹ, ಅಪ್ಪನ ಎರಡನೇ ಪತ್ನಿ ಸುರುಚಿಯನ್ನು ಅವಳನ್ನು ಹೊರಗೆ ದೂಡಿದಳಂತೆ. ಹ. ನಿನಗೆ ಅಧಿಕಾರ ಇಲ್ಲ. ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ, ಆದ್ದರಿಂದ ಅಪ್ಪನ ತೊಡೆಯನ್ನು ಏರುವುದಕ್ಕೆ ನಿನಗೆ ಅಧಿಕಾರ ಇಲ್ಲ ಎನ್ನುವ ಹ, ಹಾಗೆ ಅಲ್ಲಿಂದ ಮನೆಯಿಂದ ಹೊರಟಂತ ಧ್ರುವ ಹ. ಕಾಡಿನಲ್ಲಿ ಅಲೆದಾಡುತ್ತಾ ಇರುವಂತ ಸಂದರ್ಭ ಹ. ದೇವಋಷಿಗಳಂತ ನಾರದರು ಸಿಕ್ಕಿದ್ರಂತೆ. ಹ, ಅವನು ನೀನು ಎಲ್ಲಿಗೆ ಹೋಗ್ತೀವಿ, ಏನನ್ನು ಹುಡುಕ್ತಾ ಇದ್ದೀನಿ ಕೇಳಿದ್ರೆ ನಾನು ದೇವರನ್ನು ಕಾಣಬೇಕು ಅಂತ ಹೇಳಿದ್ರಂತೆ. ಹ. ಹಾಗಾದ್ರೆ ನೀನು ದೇವರನ್ನು ಕಾಣಬೇಕಿದ್ರೆ ಹ. ನಿನಗೊಂದು ಮಂತ್ರವನ್ನು ಉಪದೇಶ ಮಾಡ್ತೇನೆ, ಹ. ಆ ಮಂತ್ರವನ್ನು ಜಪಿಸುತ್ತಾನೆ ಮುಂದೆ ಹೋಗು ಅಂತ ನಾರದರು ಹೇಳಿದ್ರಂತೆ. ಹ, ಹ. ಓಂ ನಮೋ ಭಗವತೆ ವಾಸುದೇವ ಎನ್ನುವಂತ 14 ಅಕ್ಷರಗಳುಳ್ಳ ಹ. ದ್ವಾದಶಾಕ್ಷರಗಳ 12 ಮಂತ್ರ. ಅಕ್ಷರಗಳುಳ್ಳಂತ ಮಂತ್ರವನ್ನು ಹ. ನಾರದರು ಉಪದೇಶ ಮಾಡಿದ್ರಂತೆ. ಹ್ಮ್. ಅಂತ ಆ ದ್ವಾದಶಾಕ್ಷರಿ ಮಂತ್ರದ ಅಧಿರ್ರಾಷ್ಟ್ರ ದೇವತೆ ಯಾರು ಅಂತ ಕೇಳಿದ್ರೆ ಹ. ನಾನೇ. ನೀನು? ಹೌದು. ಹ, ಹ. ನಾನು ಬಂದದ್ದು ಯಾಕೆ ಅಂತ ಕೇಳಿದ್ದೆಲ್ಲ. ಅಲ್ಲ, ಕೆಲವರೆಲ್ಲ ಹೇಳಿಕೊಳ್ಳುವುದುಂಟು ಲೋಕದಲ್ಲಿ, ಹೇಗೆ? ನಾನು ಅಂತಹವರ ಮಗ, ಹ. ನಾನು ಇಂತಹವರ ಕಡೆಯಿಂದ ಬಂದದ್ದು, ಮಗ ಅಲ್ಲ. ಅರ್ಥಾತ್ ನಮ್ಮ ಬರುವಿಕೆಗೆ ಆ ದೊಡ್ಡವರನ್ನು ಜೋಡಿಸಿಕೊಳ್ಳುವುದು. ಹ. ಒಂದು ಸುಳ್ಳು ಹೇಳಿದ್ರು ಹ. ಒಂದಷ್ಟು ಸಮಾಧಾನ, ಅವರ ಹೆಸರು ಹೇಳಿ ನಾನು ದೊಡ್ಡವನಾಗಿ ನೋಡಿಕೊಳ್ಳುವುದು. ಆದ್ರೆ ನೀನು ಹಾಗಲ್ಲ, ನಾನು ನಾನೇ. ಹ, ಹ. ಇದು ವಿಶೇಷ. ವಾಸುದೇವ ಹ. ಅನ್ನರ್ಥ ನನಗೆ ಅದು. ಹ. ವಾಸುದೇವ ಎಂದರೆ ಹೆಸರಿನ ನಾಮಕರಣ ಅಂತ ನಾನು ಏನು, ನಾನು ಅರಿಯದವನೇ ವಾಸುದೇವನ. ಇಲ್ಲಿ ಬಂದಿದ್ದೇನೆ ನಾನು. ಹ. ಯಾಕೆ ಬಂದಿದ್ದೇನೆ? ಯಾಕೆ ಬಂತವ? ನನ್ನ ಗುರುಗಳ ಅಂತ ಸಾಂದೀಪನಿ ಮಹರ್ಷಿಗಳ ಮಗನನ್ನು ಹ. ಅವ ಸತ್ತಿದ್ದಾನೆ. ಹ. ಅವನ ಆತ್ಮ ನಿನ್ನಲ್ಲಿ ಉಂಟಲ್ಲ, ಅದಕ್ಕೆ ಲೋಕದಲ್ಲಿ ಯಾವುದೇ ಜೀವಾತ್ಮಗಳು ಸತ್ತ ನಂತರ ಬಂದು ಇಲ್ಲಿ ಸೇರುವುದು ಜೀವಾತ್ಮರಾಗಿ ಜ್ಯೋತಿ ಸ್ವರೂಪಿಯಾಗಿ. ಆದ್ದರಿಂದಲೇ ಹ. ನಮ್ಮ ಅಮ್ಮನಿಗೆ ನಾನು ಭರವಸೆ ಮಾತು ಹೇಳಿದ್ದೇನೆ, ಹ. ನಿಮ್ಮ ಮಗ ಎಲ್ಲಿದ್ರು ಹುಡುಕಿ ತರ್ತೇನೆ. ಯಾರ ಹತ್ರ ಕೇಳಿಕೊಟ್ಟದ್ದು ನೀನು? ನನಗೆ ಅವರ ಮಾತನ್ನು ಈಡೇರಿಸಬೇಕಾದ. ನೀನು ನೋಡಿದ್ರೆ ಚೋಟುತ್ತ ಹುಡುಗ, ಹೇಳಲಿಕ್ಕೆ ಅವನ ಹೆಸರು ಹೇಳ್ತಿ ಭಗವತೆ ಅಂತ ಹೇಳಿಕೊಂಡು. ಅಂತ ನೀವು ಹೇಳ್ತಾರೆ, ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಕ್ಕಾಗುತ್ತೆ. ನನಗೆ ಈಗ ವಯಸ್ಸು ಎಷ್ಟು ಗೊತ್ತಾ? ಎಷ್ಟು? ಸುಮಾರು 14 ವರ್ಷ. ಹ. ಆಗಿರಬಹುದು, ಅದು ಭೂಲೋಕದ ಲೆಕ್ಕ. ಹ. ನಮ್ಮ ಕ್ಷಣಗಣನೆ ಬೇರೆ ಅಲ್ಲ. ಹ. ಹ. ಅದು ನಿಮ್ಮ ಕ್ಷಣಗೆ ಬೇರೆ, ಸ್ವರ್ಗಲೋಕಕ್ಕೆ ಸಂಬಂಧಪಟ್ಟ ದಿನಗಣನೆ ಬೇರೆ ಉಂಟು. ಹ. ಆದ್ದರಿಂದ ನನ್ನ ಗುರುಪುತ್ರನ ಆತ್ಮ ಇಲ್ಲಿ ನಿನ್ನಲ್ಲಿ ಉಂಟಲ್ಲ, ಅದನ್ನು ಬಿಟ್ಟುಕೊಡು. ಈಗ ಗುರುಪುತ್ರನ ಆತ್ಮವನ್ನು ಕೇಳಲಿಕ್ಕೆ ಬಂದಲ್ಲ ನೀನು? ಎಲ್ಲರೂ ಧರಣಿಯೊಳಗೆ ಧರಣಿಯೊಳಗೆ ಅಳಿದ ಜೀವಿಗಳನ್ನು ನಿಲಯದಿಂದ ಬಿಟ್ಟು ಕೊಡನು ತಿಳಿಯಲಾದೆಯ, ನಿಲಯದಿಂದ ಬಿಟ್ಟು ಕೊಡನು ತಿಳಿಯಲಾದೆಯ. ಗುರುಪುತ್ರನನ್ನು ಹುಡುಕಿಕೊಂಡು ಬಂದದ್ದು ನೀನು ಶೈಮಿನಿಗೆ. ನಿನ್ನ ಹೆಸರು ಏನು ಅಂತ ಹೇಳಲಿಲ್ಲ ನೀನು, ಅವನ ಹೆಸರು ಹೇಳಿದ್ದೆ, ಅವನ ನಾನು ಅಂತ ಹೇಳಿಕೊಂಡು. ಹ. ನಿನಗೊಂದು ನಾಮ ಇರಬೇಕಲ್ವೇ? ಉಂಟು. ಏನು ಹೆಸರು? ಕೃಷ್ಣ. ಮತ್ತೆ ಇವ ಜೊತೆಗಿರುವವ? ನಾನು ಹೇಳಿದ್ದಲ್ಲ, ಹ. ವಾಸುದೇವ ಅಂತ. ಹ. ಅದು ನನ್ನ ಪೂರ್ವದ ಹೆಸರು, ಅದು ವಾಸುದೇವ. ಹ. ಆ ನಂತರದಲ್ಲಿ ಭೂಮಿಯ ಮೇಲೆ ಬೇರೆ ಬೇರೆ ಹೆಸರುಗಳಿಂದ ನಾನು ಕರೆಸಿಕೊಂಡವ. ಹ. ಆದ್ದರಿಂದ ಇವ ನಮ್ಮ ಅಣ್ಣ ಬಲಭದ್ರ. ಕೃಷ್ಣ ಅಂತ ಹೇಳಿದ್ರೆ ನಿನ್ನ ಆ ಒಂದು ರೂಪಕ್ಕೆ ಒಪ್ಪುವ ಹೆಸರು, ಅದು ಬಣ್ಣಕ್ಕೆ ಒಪ್ಪುವ ಹೆಸರು. ಹೌದೌದು. ಹಾಗಾಗಿ ನೀನು ಕೃಷ್ಣ ಆಗಿರಬಹುದು. ಇವ ನೋಡ್ಲಿಕ್ಕೆ ದಷ್ಟಪುಷ್ಟ, ಹಾಗಾಗಿ ಬಲರಾಮನೂ ಇರಬಹುದು. ನಿನ್ನ ಆ ಮಾತುಗಳೇನೋ ಸರಿ ಇರಬಹುದು, ಆದ್ರೆ ನೀನು ನಾನು ವಾಸುದೇವ ನಾನೇ ಅಂತ ಹೇಳ್ತೀನಿ. ಹೌದು. ಏನು ವಾಸುದೇವನನ್ನು ನಾನು ಅರಿಯದವನು. ಗೊತ್ತುಂಟು ನಿನಗೆ? ಯಮನಾಗಿ ನನಗೂ ಒಂದು ನಿಯತಿ ಇದೆ. ಹೇಗೆ? ಯಮನಾಗಿ ನನಗೂ ಒಂದು ಧರ್ಮವಿದೆ. ನನ್ನನ್ನು ನಿರೂಪಗೊಳಿಸಿದವರೇ ಸಾಕ್ಷಾತ್ ತ್ರಿಮೂರ್ತಿಗಳು. ಅದರಲ್ಲೂ ಪಾಲನಾಕರ್ತವಾಗಿ ಸಾಕ್ಷಾತ್ ವಾಸುದೇವನೇ ನಮಗೆ ನಿಯುಕ್ತಿಗೊಡೆಯ. ಅವನ ಪಾಲನೆಯನ್ನು ಮೀರಿ, ಅವನ ಆಜ್ಞೆಯನ್ನು ಮೀರಿ ನಾವು ಯಾವುದೇ ಕಾರ್ಯವನ್ನು ಮಾಡುವ ಹಾಗಿಲ್ಲ. ಹಾಗಾಗಿ ಆ ಒಂದು ನಿಯತಿಗೆ ಒಳಪಟ್ಟು ಯಮನಾದರೂ ನನಗೊಂದು ಯಮ ನಿಯಮ ಅನ್ನುವುದಿದೆ. ನಿನಗೆ ಗೊತ್ತಿದ್ದೋ ಗೊತ್ತಿದೆಯೋ ಗೊತ್ತಿಲ್ಲ, ಇಲ್ಲಿಗೆ ಬರಬೇಕಿದ್ರೆ ನೀವಾಗಿ ಬರುವ ಹಾಗಿಲ್ಲ. ಯಾಕೆ? ಅರ್ಥಾತ್ ನಿನ್ನ ಹಾಗೆ ಸಶರೀರಿಯಾಗಿ ಬರುವ ಹಾಗಿಲ್ಲ, ಜೀವಂತವಾಗಿ ಬರುವ ಹಾಗಿಲ್ಲ. ಆದರೂ ನೀನು ಬಂದಿದ್ದೇನಲ್ಲ. ಆದರೆ ಬಂದವ ಹಿಂದೆ ಹೋಗುತ್ತಿ ಎನ್ನುವ ಭರವಸೆ ನನಗಿಲ್ಲ. ಯಾಕೆ? ಒಮ್ಮೆ ಶೈಲಿಗೆ ಅದು ಅಪೇಕ್ಷೆ ಪಟ್ಟಾಗ್ಲಿ ಅಪೇಕ್ಷೆ ಪಡದೇ ಆಗ್ಲಿ, ಅಪೇಕ್ಷೆ ಯಾರೂ ಪಡುವುದಿಲ್ಲ ಈ ಲೋಕಕ್ಕೆ ಬರಲಿಕ್ಕೆ.
ಅವರ ಗತಿ ತೀರಿದಾಗ ಅವರನ್ನು ಕರೆಸಿಕೊಳ್ಳುವ ಅಧಿಕಾರದಿಂದ ನಾವು ಕರೆಸಿಕೊಳ್ತೇವೆ. ನೀವು ತೀರದೆ ಬಂದಿದ್ದೀರಿ, ನೀವು ತಿಳಿದೋ ಬಂದವರು ನೀವು ಕರೆಸಿಕೊಂಡದ್ದಲ್ಲ, ನಾನಾಗೆ ಬಂದಿದ್ದೆ. ಹಾಗಾಗಿ ಹೇಳುವುದು, ನೀವಾಗಿ ನಿಯತಿ ಮೀರಿ ಬಂದವರನ್ನು ಬಿಡುವ ಹಾಗಿಲ್ಲ. ಮತ್ತೆ ನೀನು ಹೇಳಿದ ಹಾಗೆ ನೀನು ಕೇಳಿದ ಕೂಡಲೇ ಬಿಟ್ಟುಕೊಳ್ಳಿಕ್ಕೆ ಏನೋ ನೀವು ಕಡೆ ಇಟ್ಟ ವಸ್ತು ಇಲ್ಲಿಲ್ಲ. ನಿನಗೆ ಗುರುವಾಗಿರಬಹುದು, ಅವರ ಸಮಾಧಾನಕ್ಕಾಗಿ ನೀನು ಏನೋ ಹೇಳಿರಬಹುದು, ಆದರೆ ಅದಕ್ಕೂ ಇಲ್ಲಿಗೂ ಸಂಬಂಧ ಇಲ್ಲ. ಸಾಕ್ಷಾತ್ ವಾಸುದೇವನೇ ಬಂದು ಹೇಳಿದ್ರು, ಅವನಾಗಿ ಆ ರೀತಿಯಾಗಿ ಬಂದು ಕೇಳಿಕೊಂಡ್ರು, ಅದಕ್ಕೂ ಒಂದು ವಿಧಿವಿಧಾನ ಅಂತ ಇದೆ. ಯಾಕೆ? ನಮ್ಮನ್ನು ನಿರೂಪಿಸಿದವರು ಅವರಿಗೆ ಎಲ್ಲ ಕಾಲಕ್ಕೂ ಹಾಗೆ ಬಂದು ಯಮಧರ್ಮ ಅವನನ್ನು ಬಿಡು, ಇವನನ್ನು ಬಿಡು ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆ? ನಮಗೆ ಅಧಿಕಾರ ಕೊಟ್ಟವರೇ ಅವರು. ಅಧಿಕಾರ ಕೊಟ್ಟವರು ಬಂದು ಮಧ್ಯದಲ್ಲಿ ಅಧಿಕಾರದ ಹಸ್ತಕ್ಷೇಪ ಮಾಡಿ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿದ್ರೆ ಅದು ಲೋಕದ ಆ ಒಂದು ನಿಯಮಕ್ಕೆ ವಿರುದ್ಧವಾಗುತ್ತದೆ. ಹಾಗಾಗಿ ಮಾತ್ರ ಅಲ್ಲ, ಯಾಕಂದ್ರೆ ನೀನು ಕೂಡ ಸಂದರ್ಭ ಅನುಸಾರ ಬಂದ್ರೆ ದೊಡ್ಡವರು ಮುಂದೆ ಕೇಳಿದ ಬಿಟ್ಟುಕೊಟ್ಟ ಉದಾಹರಣೆ ಉಂಟು. ಮತ್ತು ಮಾರ್ಕಾಂಡೆಯನ್ನು ಬಿಟ್ಟುಕೊಡ್ಲಿಲ್ಲ ನೀನು. ಅಲ್ಲಿ ಬಿಟ್ಟುಕೊಟ್ಟದ್ದು ಹೇಗೆ? ಅವನನ್ನು ಇಲ್ಲಿಯವರೆಗೆ ನಾನು ಎಳೆದು ತರಲಿಲ್ಲ, ಕೇವಲ ಪಾಶವನ್ನಷ್ಟೇ ಹಾಕಿದ್ದು. ಅವನಲ್ಲಿ ಹೋಗಿ ಅವ ಶಿವಲಿಂಗವನ್ನು ಅಪ್ಪಿ ಹಿಡಿದಿದ್ದ. ಅಲ್ಲಿಂದ ಅವನನ್ನು ಇಳಿಲಿಕ್ಕೆ ನನ್ನ ಭಟರಿಗೆ ಆಗಲಿಲ್ಲ ಅಂತ ಹೇಳಿ ನಾನೇ ಹೋದೆ. ಮೃತ್ಯುದೇವತೆಗೂ ಆಗಲಿಲ್ಲ, ನನ್ನ ತಂಗಿಗೂ. ನಾನೇ ಕೊನೆಯದಾಗಿ ಹೋಗಿ ಪ್ರಯತ್ನ ಮಾಡಿ ಎಳೆಯುವಂತಹ ಸಂದರ್ಭದಲ್ಲಿ ನೀವೆಲ್ಲ ಪ್ರತ್ಯಕ್ಷ ಆದಿರಿ. ಅಲ್ಲಿ ಹರನು ಪ್ರತ್ಯಕ್ಷ ಆದ, ಬ್ರಹ್ಮದೇವನು ನನ್ನ ದಂಡವನ್ನು ತಡೆದ. ಅಲ್ಲಿ ತಿದ್ದುಪಡಿ ಅಂತ ಆಗ್ಲಿಲ್ಲ. ಅವ ನನ್ನ ಲೋಕಕ್ಕೆ ಸೇರುವ ಮೊದಲೇ ಅವನನ್ನು ಅವರಲ್ಲಿ ಉಳಿಸಿಕೊಂಡ್ರು, ನಾನು ಬಿಟ್ಟು ಬಂದೆ. ಹಾಗಾಗಿ ನೀವು ಕೇಳಿದ್ರು ಕೊಡ್ಲಿಕ್ಕೆ ಆಗುವುದಿಲ್ಲ. ಅಷ್ಟು ಯಾಕೆ ಆಗುದಿಲ್ಲ ಅಂತ ಹೇಳ್ತೇನೆ. ವಾಸುದೇವನಯ್ಯ ನಾನು ದೋಷಬಹುದು ನುಡಿದು ತಪ್ಪೆ ವಾಸುದೇವನಯ್ಯ ನಾನು ದೋಷಬಹುದು ನುಡಿದು ತಪ್ಪೆ ದ್ವೇಷವೇಗೆ ಕಳುಹಿಸವನ ಬೇಸರಿಲ್ಲದೆ ವಾಸುದೇವನಯ್ಯ ನಾನು ದೋಷಬಹುದು ನುಡಿದು ತಪ್ಪೆಯೇ ವಾಸುದೇವ ಎಂದಾಗ ನಿನಗೆ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ ಅಲ್ವಾ? ಹೇಗೆ ಒಪ್ಪಿಕೊಳ್ಳುವುದು? ನಾನು ವಾಸುದೇವನೇ ಹೌದು ಅಂತ ಹೇಳಿದ್ರೆ, ವಾಸುದೇವನನ್ನು ನಾನು ಕಂಡವ, ನೀನು ಕಂಡಿದ್ದೀಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಕಂಡದ್ದಾದಂತಹ ಆ ಆಕೃತಿ ನನ್ನ ಕಣ್ಣ ಮುಂದಿರುವಾಗ ನೀನು ಯಾವ ರೀತಿಯಲ್ಲೂ ಕೇಳಿದ್ರು ನಾನು ಕೊಡುವವಲ್ಲ. ವಾಸುದೇವನ ಅಂತ ನಾನು ನಿನ್ನಲ್ಲಿಗೆ ಬಂದದ್ದು ಯಾಕೆ ಅಂತ. ಯಾಕೆ? ನಾನು ಹೇಳಿದನಲ್ಲ, ನಮ್ಮ ಗುರುಪತ್ನಿಯ ಬಯಕೆಯನ್ನು ಈಡೇರಿದ ಸಲುವಾಗಿ ಅಲ್ಲಿಂದ ಬಂದಿದ್ದೇನೆ. ನನಗೆ ಗೊತ್ತುಂಟಯ್ಯ, ಭೂಲೋಕದಲ್ಲಿ ಹುಟ್ಟಿದಂತ ಜೀವಿ ಯಾವತ್ತೂ ಆ ದೇಹಕ್ಕೂ ನಿನಗೆ ಸಂಬಂಧ ಇರುವುದಿಲ್ಲ, ಕೇವಲ ಆತ್ಮಕ್ಕೆ ಮಾತ್ರ ಸಂಬಂಧ. ಆದ್ರೆ ನಮ್ಮಲ್ಲಿ ಒಂದು ನಿಯಮ ಅಂತ ಉಂಟು. ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಬಂಧು ಬಳಗದವರೆಲ್ಲ ಸೇರಿ ಅವನಿಗೆ ತುಳಸಿ ದಳದಲ್ಲಿ ನೀರು ಹಾಕ್ತಾರೆ. ಯಾಕೆ? ಭೂಮಿಯ ಮೇಲೆ ಯಾವುದನ್ನು ಇಟ್ಕೊಳ್ಬೇಡ, ಎಲ್ಲ ಋಣವನ್ನು ತೀರಿಸಿ ಅವನ ಆತ್ಮಕ್ಕೆ ಏನಾದರೂ ಬಯಕೆಗಳಿದ್ರೆ ಅದೆಲ್ಲವೂ ಮುಕ್ತಿ ಹೊಂದಿ ಸದ್ಗತಿ ಹೊಂದಲಿ ಅಂತ ಹೇಳಿ. ಭೂಮಿಯ ಮೇಲೆ ಯಾವುದೇ ಆಶೆಯನ್ನು ಇಟ್ಟುಕೊಳ್ಬೇಡ, ನೀವು ನೇರವಾಗಿ ವೈಕುಂಠಕ್ಕೆ ಹೋಗು ಅಂತ ಹೇಳಿ ಕ್ರಮ ಉಂಟು. ವೈಕುಂಠಕ್ಕೆ ಹೋಗ್ತಾನೆ, ಇನ್ನೊಂದು ಎಲ್ಲಿ ಹೋಗ್ತಾನೋ ಗೊತ್ತಿಲ್ಲ, ನಂಬಿಕೆ. ಆದ್ರೂ ನಂಬಿಕೆ. ಆದ್ದರಿಂದ ನನ್ನ ಗುರುವಿನ ಪತ್ನಿ ವಯಸ್ಸಾದವರು, ಇನ್ನೊಂದು ನಾಳೆ ಬಿದ್ದು ಹೋಗುವಂಥ ದೇಹ, ಆದರೂ ಕೂಡ ತನ್ನ ಮಗನನ್ನು ಕಾಣಬೇಕೆನ್ನುವಂಥ ಬಯಕೆಯನ್ನು ಇಟ್ಟುಕೊಂಡಾಗ ಆಕೆ ಸತ್ರೂ ಕೂಡ ಆಕೆ ದೇಹಕ್ಕೆ ಸದ್ಗತಿ ಸಿಗುವುದಿಲ್ಲ. ಆದ್ದರಿಂದ ಆಕೆ ಸದ್ಗತಿಯನ್ನು ಪಡೆಯುವ ಸಲುವಾಗಿ ಅವರ ಆತ್ಮಜ್ಯೋತಿಯನ್ನು ನಾನು ಕೊಂಡು ಹೋಗಿ ನಿನ್ನ ಮಗ ಇವನಿದ್ದಾನೆ ಅಂತ ತೋರಿಸಲಿಕ್ಕಾದ್ರೂ ಕೊಡ್ಬೇಕು. ನಿನ್ನ ಅಪೇಕ್ಷೆ ಏನೋ ಸಾಧುವಾದದ್ದು, ಆದರೂ ಸಾಧ್ಯ ಇಲ್ಲ. ಹರಿಯೋ ಹೊರದು ಪದದಿಂದಲೇ ಯಾರೇ ಕಾದ ಬಾರಲ
ಹೇಳುವುದಿಲ್ಲ. ಯಾವುದೋ ಸದುದ್ದೇಶ ಗುರು ಪತ್ನಿಗೆ ಆ ಒಂದು ಕಾಲಘಟ್ಟದಲ್ಲಿ ಕೊಟ್ಟ ಮಾತು ಅದನ್ನು ಉಳಿಸಿಕೊಳ್ಳಿಕ್ಕೆ ಅಂತ ಹೇಳಿ ಖಂಡಿತ ಹೌದು. ನೀವು ಬಂದದ್ದೇ ಬಹಳ ದೊಡ್ಡ ಸದ್ಗತಿಗಾಗಿ ಅವನ ಆತ್ಮ ಬೇಕು. ಅಲ್ಲ, ಅದಕ್ಕೆ ನಾನು ಹೇಳುವುದು, ನೀವು ಅಲ್ಲಿಂದ ಭೂಲೋಕದಿಂದ ಶೈಮಿನಿಯವರೆಗೆ ಬಂದದ್ದೇ ಬಹಳ ದೊಡ್ಡ ಸಾಧನೆ. ಅದು ಆ ಸಾಧನೆಯನ್ನು ನಾನು ಮೆಚ್ಚುತ್ತೇನೆ. ಯಾವುದೋ ಆದ್ದರಿಂದ ಸಾಧ್ಯವಾಯಿತು. ಇಲ್ಲಪ್ಪ, ಯಾವುದೋ ಒಂದು ವಿದ್ಯೆಯ ಮೂಲಕವಾಗಿ ನೀವು ಬಂದಿದ್ದೀರಿ. ನೀನು ಪದೇ ಪದೇ ವಾಸುದೇವ ಅಂತ ಹೇಳಿದ್ರೆ ಒಪ್ಪುವ ಸ್ಥಿತಿಯಲ್ಲಿ ಈ ಯಮ ಇಲ್ಲ. ಯಾಕೆ ಇಲ್ಲ? ಯಮನಿಗೆ ಯಮನದ್ದೇ ಆದಂತಹ ಒಂದು ಧರ್ಮ ಇದೆ. ಕಾಲ ಧರ್ಮ ಎನ್ನುವುದು ಯಮನಿಗೆ ಅದು ನಿಯತಿಗೆ ಒಳಪಟ್ಟಂತಹ ಧರ್ಮ. ಯಾವುದೇ ಲೋಕದಲ್ಲಿ ಯಾವುದೇ ಭೂಮಿಯಲ್ಲಿ ಜೀವಾತ್ಮಗಳು ಸದ್ದು ಹೋದಾಗ ಬಂದು ಸೇರಿದಂತಹ ಈ ಶೈಮಿನಿಯಲ್ಲಿ ಮತ್ತೆ ಅವರನ್ನು ಬಿಟ್ಟುಕೊಟ್ಟ ಪ್ರಶ್ನೆಯೇ ಇಲ್ಲ. ಹಾಗಿರುವಾಗ ಬಿಟ್ಟುಕೊಡ್ಲಿಕ್ಕೆ ನೀನು ವಾಸುದೇವ ಅಂತ ಹೇಳಿದ್ರು, ನೀನು ಒಂದೊಮ್ಮೆಗೆ ನನ್ನೊಡನೆ ಯುದ್ಧಕ್ಕೆ ನಿಲ್ತೇನೆ ಅಂತ ಹೇಳಿದ್ರು ನಾನು ಒಪ್ಪುವುದಿಲ್ಲ. ಏನು ನೀನು ಸಮಬಲದಲ್ಲಿ ದಂಡನೆ ಮಾಡಲಿಕ್ಕೆ ಕಾಲಿದ್ಯಾ? ಹಾಗಿದ್ದರೆ ನೀನು ಹೆಚ್ಚೋ ನಾನು ಹೆಚ್ಚೋ ನೋಡ್ಬೇಕಲ್ವೇ? ಇನ್ನ ನಿಯಮ ಎಷ್ಟು ಭದ್ರವಾಗಿದೆ ಅದು ಸಡಿಲಾಗ್ತದೆ ಅನ್ನೋದು ನೋಡ್ಲೇಬೇಕು. ಹಾಗೆ ಹರಿಯ ದೃಢದಯನರಿದು ಮಾಯಾ ಪುರುಷ ನಾರಾಯಣನೆ ಸರಿ ಎಂದರಿದು ಮಾಯಾ ಪುರುಷ ನಾರಾಯಣನೆ ಸರಿ ಎಂದರಿದು ನಸು ನಗು ತಂದ ಯಮ ಶ್ರೀ ಹರಿಗೆ ವಿನಯದಲ್ಲಿ ಯಮ ಹರಿಗೆ ವಿನಯದಲ್ಲಿ ನುಡಿದಾಗ ಹರೆಯ ದೃಢತೆಯ ನರಿದು ಯುದ್ಧವನ್ನು ಮಾಡುತ್ತೇನೆ ಎನ್ನುವಂತಹ ಒಂದು ಕಾಲಘಟ್ಟದಲ್ಲಿ ನನ್ನದಾದಂತಹ ಯಮ ಭಟರೆಲ್ಲರೂ ಮುಂದಾದರು. ಯಾರೂ ಕೈ ಸಾಗದೆ ಹೋದಾಗ ನಾನೇ ದಂಡವನ್ನೆತ್ತಿ ನಿಂತೆ. ಎತ್ತಿದ ದಂಡ ಹಾಗೆಯೇ ಉಳಿದು ಹೋಯಿತು. ಯಾಕೆ ಹೀಗೆ ಅಂತ ಭಾವಿಸಿಕೊಂಡು ಎದುರು ನೋಡಿದರೆ ಸಾಕ್ಷಾತ್ ಯಾರು ನನ್ನ ಆರಾಧ್ಯ ಮೂರ್ತಿ, ಯಾರು ನನಗೆ ಲೋಕ ನಿಯಾಮಕನಾಗಿ ಈ ಪಿತೃಲೋಕದ ಆಧಿಪತ್ಯವನ್ನು ಕೊಟ್ಟಿದ್ದಾನೋ, ಯಾರು ಯಮಧರ್ಮನಾಗಿ ನನ್ನನ್ನು ನಿಯುಕ್ತಿಗೊಳಿಸಿದ್ದಾನೋ ಆ ಓಂ ನಮೋ ಭಗವತೆ ವಾಸುದೇವಾಯ ದ್ವಾದಶರಾಕ್ಷರಿ ಮಂತ್ರದ ಸಾಕ್ಷಾತ್ ಭಗವನ್ ಶ್ರೀಮನ್ನಾರಾಯಣನನ್ನೇ ನಾನು ಕಾಣುತ್ತಾ ಇದ್ದೇನೆ. ದಂಡಧಾರಿಯಾಗಿ ಕಮಂಡಲಧಾರಿಯಾಗಿ ಚತುರ್ಮುಖನಾಗಿ ಕಾಣುವಂತಹ ಈ ವಾಸುದೇವನನ್ನು ಕಂಡಾಗ, ಅವನ ದಿವ್ಯ ಮಂಗಲ ರೂಪವನ್ನು ಕಂಡಾಗ ನನ್ನದಾದಂತಹ ಕೈ ಅಲ್ಲಿಗೆ ಸ್ತಬ್ಧವಾಗಿ ಹೋಯಿತು. ಹಾಗಿದ್ದರೆ ನನ್ನ ಹೋರಾಟ ಎನ್ನುವುದು ವ್ಯರ್ಥ ಅಂತ ತಿಳಿದಾಯಿತು. ಅವನಿಗೆ ಶರಣು ಬರುತ್ತೇನೆ. ಓ ನಮೋ ವಾಸುದೇವ, ತಪ್ಪಾಯಿತಯ್ಯ, ತಪ್ಪಾಯಿತು. ಯಾವುದೋ ತಿಳಿಯದೆ ತಪ್ಪಿನಿಂದ ಯಮನಾಗಿ ನನ್ನದಾದಂತಹ ಧರ್ಮವನ್ನು ನಾನು ಪಾಲಿಸುತ್ತಾ ಇದ್ದೇನೆ ಅಷ್ಟೇ ಹೊರತು ಇಲ್ಲಿ ತಪ್ಪು ಎನ್ನುವ ಪ್ರಶ್ನೆ ನನ್ನದಲ್ಲ. ತಪ್ಪು ಒಪ್ಪಿಗಿಂತಲೂ ನಿನ್ನನ್ನು ನಾನು ತಿಳಿಯದೆ ಹೋದೆ, ಅದು ಬಹಳ ದೊಡ್ಡ ತಪ್ಪಾಯಿತು. ನೀನೇನು ಹೇಳಿಕೊಂಡರೂ ಸಹ ನೀನು ಹೇಳಿಕೊಳ್ಳುವ ಮಾತಿಗೂ ನಿನ್ನ ರೂಪಕ್ಕೂ ವ್ಯತ್ಯಾಸ ಇತ್ತು. ಹಾಗಿದ್ದರೆ ಅಂತಹ ರೂಪವನ್ನು ಕಾಣದೆ ಹೋದಾಗ ನಾನು ಹೇಳುವುದು ಅಥವಾ ನಾನು ಕೇಳುವುದು ಬರಿದೆ ಸುಳ್ಳು ಎಂದು ತಿಳಿದುಕೊಂಡು ಯುದ್ಧಕ್ಕೆ ಸನ್ನದ್ಧಾದೆ. ಆದರೆ ನಾನು ಯುದ್ಧ ಮಾಡುವುದು ಯಾರಲ್ಲಿ ಎಂದು ತಿಳಿದುಕೊಂಡಾಗ ಇನ್ನು ಯುದ್ಧ ಇಲ್ಲ. ನೀನು ಬಂದ ಕಾರ್ಯ ಏನು, ಆ ಕಾರ್ಯವನ್ನು ಸಾಧಿಸುವ ವಿಧಾನ ಹೇಗೆ ಅಷ್ಟೇ ಉತ್ತರಿಸಬೇಕು ದೇವ, ಉತ್ತರಿಸಬೇಕು. ಯಮಧರ್ಮರಾಯನೇ, ದೇವ, ನಾನು ಭೂಲೋಕದಿಂದ ಈ ಸ್ವರ್ಗದೊಳಗೆ ಬಂದದ್ದೇನೆ ಇಂದರಿಂದಾಗಿ ನಿನಗೆ ಅರ್ಥೈಸಿಕೊಳ್ಳಬಹುದಾಗಿ ಪ್ರಿಯ ಮಾನವ ಅಲ್ಲ. ಮಾನವರಿಗೆ ಅದು ಸ್ವರ್ಗಲೋಕ ಜೀವಂತವಾದ ಬರಲಿಕ್ಕೆ ಸಾಧ್ಯ ಯಾರಿಗೂ ಇಲ್ಲ. ಆದ್ದರಿಂದ ಯಮಲೋಕಕ್ಕೆ ಒಬ್ಬ ಬಂದಿದ್ದಾನೆ ಅಂತ ಆದರೆ ಅವನ ಯೋಗ್ಯತೆ ಏನು ಎನ್ನುವುದು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ನೀನು ಗೊತ್ತಿಲ್ಲದೆ ಅಪರಾಧ ಮಾಡಿದೆ ಅಂತ ಅಲ್ಲ, ಇದು ಪ್ರಮಾದ, ನಿನಗೆ ಗೊತ್ತಿಲ್ಲದೆ ಮಾಡಿ. ಆದರೂ ನನ್ನದೇ ಆದಂತಹ ನಿಯಮ, ಅದು ನೀವು ಕೊಟ್ಟ ನಿಯಮ, ನಾನಾಗಿ ಮಾಡಿಕೊಂಡ ನಿಯಮ ಅಲ್ಲ. ಅದನ್ನು ಮೀರಿ ಹೋಗಬೇಕಿದ್ರೆ ನೀವೇ ಅಲ್ವಾ ಅಪ್ಪಣೆ ಕೊಡಬೇಕು. ಶ್ರೀಮೂರ್ತಿ
ಶಕ್ತಿಗಳು ಒಟ್ಟಾಗಿ ನಿನ್ನನ್ನು ನೇಮಿಸಿ. ಹ ಆದ್ದರಿಂದ ನಿನ್ನ ನಿಯಮಕ್ಕೆ ಭಂಗ ಆಗಬೇಕು ಅಂತ ನಾನು ಹೇಳುವುದಲ್ಲ. ಹ. ಈಗ ಹೇಗೂ ಭೂಲೋಕದ ದೇಹವನ್ನು ನೀನು ತಂದಿದ್ದೇನೆ ಅಂತ ವಾದವೂ ಅಲ್ಲ. ಹ. ಯಾಕಂದ್ರೆ ಇಲ್ಲಿ ದೇಹ ಇಲ್ಲಿ ಬರುವುದಿಲ್ಲ ಎಂದು ಸಹ ನಮ್ಗೆ ಗೊತ್ತು. ಯಾರು ಶರೀರ ಸಮೇತವಾಗಿ ಇಲ್ಲಿ ಬರುವ ಹಾಗೆ ಇಲ್ಲ. ಆದ್ದರಿಂದ ನಾನೀಗ ಗುರುಪತ್ನಿಯಾಗಿ ತೋರಿಸ್ಬೇಕಲ್ಲ, ಹ. ಅದಕ್ಕೇನಾದ್ರೂ ದಾರಿ ತೋರಿಸ್ತೀಯ ನೀನು? ವಾಸುದೇವ, ಗುರುಸುತನ ಜ್ಯೋತಿ ಸ್ವರೂಪದಿ ಧರೆಗೆ ಕಳುಹುವೆ. ಗುರುಸುತನ ಜ್ಯೋತಿ ಸ್ವರೂಪದಿ ಧರೆಗೆ ಕಳುಹುವೆ. ಗಿ 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 ಹೋಗಿ ತೋರಿಸಿ ಮರಳಿ ಕಳುಹೆನಲೊಪ್ಪಿಗೆ ಹರಿ ಗುರುಗುಲಗೆ ನಡೆದ ದೇವ, ಯಮಧರ್ಮರಾಯ, ನಿನ್ನೊಡನೆ ಮಾತು ಬೆಳೆಸಿದ್ದು ಅಪರಾಧವಾದರೂ ಹ. ಅದು ತಿಳಿಯದೆ ಆದ ಅಪರಾಧ. ಅದು ಪ್ರಮಾದ ಅಂತ ನಾನು ಹೇಳಿದನಲ್ಲ. ನೀನು ಬಂದಾಗ ನಿಮ್ಮ ಸಾಮರ್ಥ್ಯ ಏನು ಎನ್ನುವುದನ್ನು ನಾನು ಅರಿತುಕೊಳ್ಬೇಕಿತ್ತು. ಒಮ್ಮೊಮ್ಮೆ ಏನಾಗುತ್ತದೆ ಗೊತ್ತಾ, ನಮ್ಮ ಭಾವನೆಗೂ ನಮ್ಮ ಎಣಿಕೆಗೂ ಮೀರಿದ ಘಟನೆಗಳು ಅಘಟಿತವಾಗಿ ನಾನು ಸಂಭವಿಸುತ್ತವೆ. ಏರಿದಂತಹ ಸ್ಥಾನದ ಗೌರವವನ್ನು ಉಳಿಸಿಕೊಳ್ಳುವಲ್ಲಿ ಇದೆಲ್ಲ ಬೇಕು. ಹಾಗಾಗಿ ಹ. ನನ್ನ ಕ್ರಮ ಏನು, ಹ. ನನ್ನ ಧರ್ಮ ಏನು, ಹ. ಅದಷ್ಟನ್ನೇ ನಾನು ಪಾಲಿಸಿದೆ. ಹೌದು, ಅಲ್ಲಿ ನಾನು ತಪ್ಪಿ ನಡೆದವನಲ್ಲ. ಸ್ಥಾನದ ಗೌರವ ಇದು ನನಗೆ ನೀವು ಕೊಟ್ಟ ಗೌರವ. ಹೌದು. ಹಾಗಿದ್ದರೆ ನಾನಿಲ್ಲಿ ತಪ್ಪಿ ನಡೆದೆನೆಂದಾದರೆ ಅದು ತ್ರಿಮೂರ್ತಿಗಳಿಗೆ ತೋರಿದ ಗೌರವ. ಹ. ಲೋಕದ ನಿಯಮವನ್ನು ತಿದ್ದಿ ನಡೆಯಲಿಕ್ಕೆ ನನಗೆ ಅಧಿಕಾರ ಇಲ್ಲ. ಇಲ್ಲ. ಹಾಗಿದ್ದರೆ ನನ್ನ ಅಧಿಕಾರದ ವ್ಯಾಪ್ತಿಯನ್ನು ಮೀರಿ ನಾನು ನಡೆಯುವ ಹಾಗಿಲ್ಲ. ಅಷ್ಟೇ ವರ್ತನೆಯನ್ನು ನಾನು ತೋರಿಸಿಕೊಂಡೆ. ಹ. ಆದರೂ ಅದು ಪ್ರಮಾದ ಎನ್ನುವುದು ನಿನ್ನನ್ನು ನೋಡಿದ ಮೇಲೆ ಅರ್ಥ ಆಯ್ತು. ಯಾಕೆ? ಆತ್ಮ ಪರಿಮಾರ್ಜನೆ ಬೇಕಲ್ಲ. ಲೋಕದಲ್ಲಿ ನೀನು ಹ. ಈ ರೀತಿಯಾಗಿ ದಿವ್ಯಮಂಗಲ ಮೂರ್ತಿಯಾಗಿ ನಮಗೆ ಕಾಣಿಸಿಕೊಂಡರೂ ಹ. ಲೋಕದಲ್ಲಿ ಕಪಟ ನಾಟಕ ಸೂತ್ರಧಾರಿಯಾಗಿ ಲೀಲಾ ವಿನೋದಧಾರಿಯಾಗಿ ಹ. ಈ ರೀತಿಯ ಅವತಾರ ಕಾರ್ಯದಲ್ಲಿದ್ದೀಯ ಹ. ಎನ್ನುವುದನ್ನು ಅರಿತುಕೊಂಡೆ. ಹ. ಗೋವರ್ಧನ ಗಿರಿಧಾರಿಯಾಗಿ ಅದೆಷ್ಟೋ ಜನರನ್ನು ಸಂರಕ್ಷಿಸಿದಂತಹ ನೀನು ಆ ರೀತಿಯಾಗಿ ನಿನ್ನದೇ ಆದಂತಹ ಆ ಒಂದು ಪ್ರಮೇಯವನ್ನು ತೋರಿಸುತ್ತಾ ಇರುವ ಸಂದರ್ಭದಲ್ಲಿ ಇದು ಅದರಲ್ಲಿ ಒಂದು ಭಾಗವಾಗಿರಬಹುದು ಅಂತ ನಾನು ಭಾವಿಸ್ತೇನೆ. ನಾವು ಯಾರು ಎನ್ನುವುದನ್ನು ಇಂದ್ರನಿಗೆ ಅವತ್ತೇ ತೋರಿಸಿದ್ದೇವೆ. ಹಲವು ರೀತಿಯ ಪವಾಡಗಳನ್ನು ನೀನು ಲೋಕದಲ್ಲಿ ತೋರಿಸಿದವನು. ಹಾಗಿರುವಾಗ ಯಮಧರ್ಮನಿಗೂ ಇದೊಂದು ಪಾಠ ಅಂತ ನಾನು ತಿಳಿದುಕೊಳ್ಳುತ್ತೇನೆ. ಒಳ್ಳೆಯದು. ಆದರೂ ಸಹ ನಿನಗೆ ತಿಳಿಯದ ವಿಷಯವೇನೂ ಅಲ್ಲ. ನನಗೆ ಕೊಟ್ಟ ಅಧಿಕಾರವೇ ಹಾಗೆ. ಲೋಕದಲ್ಲಿ ಯಾರಾತನ ಯಾವೆಲ್ಲ ವಿಚಾರಗಳು ಎಲ್ಲವೂ ಮುಗಿದ ಮೇಲೆ ಅದು ಪಾಪ ಪುಣ್ಯದ ಗಣನೆಯಾಗಿ ಅವನ ಜೀವಾತ್ಮ ಅರ್ಥಾತ್ ಜ್ಯೋತಿ ಸ್ವರೂಪದ ಆತ್ಮ ಮಾತ್ರ ನನ್ನ ಬಳಿಗೆ ಬಂದು ಸೇರುವುದು. ಹಾಗಾಗಿ ಯಾವ ಗುರುಪುತ್ರ ಅಂತ ನೀವು ಹೇಳುತ್ತೀರೋ ಅವನ ಜೀವ ಆತ್ಮ ಸ್ವರೂಪವಾಗಿ ಮಾತ್ರ ಇದೆ. ಹೌದು, ಅದನ್ನು ಅದು ಆತ್ಮಜ್ಯೋತಿ ಇಲ್ಲಿ ಬರ್ತದೆ. ಆತ್ಮಜ್ಯೋತಿ. ಹೌದು. ನಿನ್ನ ಕೋರಿಕೆಯ ಮೇರೆಗೆ ನಾನು ನಿನಗೆ ಕೊಟ್ಟರೂ ಸಹ ಅದು ಭೂಲೋಕದಲ್ಲಿ ಉಳಿಯುವ ಹಾಗಿಲ್ಲ. ಇಲ್ಲ, ಅದು ನಿನಗೂ ತಿಳಿದ ವಿಚಾರ. ಯಥಾಸ್ಥಾನಕ್ಕೆ ಸೇರಲೇಬೇಕು. ನೀವೇ ಮಾಡಿದಂತಹ ಆ ಒಂದು ಲೋಕ ನಿಯಮ, ಆ ನಿಯಮಕ್ಕೆ ಮೀರಿದರೆ ಅಂತ ಆದ್ರೆ ನಾಳೆ ಯಮನಿಗೂ ಅಪವಾದ, ನಿಮಗೂ ಅಪವಾದ. ಮತ್ತು ಇನ್ನೂ ಒಂದು ವಿಷಯ ಇದೆ ಇಲ್ಲಿ. ಇವತ್ತು ವಾಸುದೇವ ನೀನು ಬಂದೆ, ನಾಳೆ ಇನ್ನೊಂದು ರೀತಿಯಲ್ಲಿ ಹರ ಬಂದು ಕೇಳುತ್ತಾನೆ, ಮತ್ತೊಂದು ದಿನ ಬ್ರಹ್ಮ ಬಂದು ಕೇಳುತ್ತಾನೆ, ಮತ್ತೊಮ್ಮೆ ದೇವೇಂದ್ರ ಈ ರೀತಿಯಾಗಿ ಎಲ್ಲರೂ ಬರಲು ತೊಡಗಿದ್ರೆ ಯಮನ ಅವಸ್ಥೆ ಏನು? ಕೊಡುವುದು ಬಿಡುವುದು ಆಗಬಾರದು. ಅದಕ್ಕಾಗಿ ಈ ಆತ್ಮ ಸ್ವರೂಪದ ಜ್ಯೋತಿಯನ್ನು ಕೊಡುತ್ತೇನೆ. ಕೊಟ್ಟರು ಎಲ್ಲರಿಗೂ ಇದನ್ನು ತೆಗೆದುಕೊಂಡು ಹೋಗುವ ಯೋಗ್ಯತೆ ಇಲ್ಲ. ಯಾಕೆ? ಈ ಜ್ಯೋತಿ ಎನ್ನುವುದು ಕಣ್ಣಿಗೆ ಕಾಣದ ಸ್ವರೂಪವಾಗಿ ಅಗೋಚರವಾಗಿದೆ. ಆದರೆ ನೀನು ಸಾಕ್ಷಾತ್ ಭಗವಾನು ವಾಸುದೇವ, ಸಾಕ್ಷಾತ್ ಪರಂಜ್ಯೋತಿ ನೀನು. ಹಾಗಾಗಿ ಆತ್ಮದ ಜ್ಯೋತಿ ಪರಂಜ್ಯೋತಿಯ ಕೈಯಲ್ಲಿ ಸುರಕ್ಷಿತವಾಗಿರುತ್ತದೆ. ನಿನಗೆ ಕಾಣುತ್ತದೆ, ನಿನ್ನ ಮೂಲಕವಾಗಿ ಗುರುವಿಗೂ ಕಾಣುತ್ತದೆ. ಆ ಗುರುವಿಗೆ ಸಾಕ್ಷಾತ್ಕಾರದ ದರ್ಶನವನ್ನು ಮಾಡಿಸಿ ಲೋಕದ ಮೋಹದ ಪರವಶತೆಯನ್ನು ಕರೆಸಿ ಮತ್ತೆ ಈ ಜ್ಯೋತಿ ಸ್ವರೂಪದ ಆತ್ಮವನ್ನು ಮತ್ತೆ ಯಥಾಸ್ಥಿತಿ ಶೈಮಿನಿಗೆ ಬಂದು ಸೇರಿಸುವ ಹೊಣೆಗಾರಿಕೆ ಬಹಳ ದೊಡ್ಡ ಹೊಣೆಗಾರಿಕೆ ನಿನಗಿದೆ ಸ್ವಾಮಿ. ಇದು ಅರ್ಪಿಸಿದ್ದೇನೆ. ವಿವರಿಸಿ ಮನದೊಳಗಡೆ ತುಂಬಿದ ಮೋಹ ಪಾಶವ ಕಲಜುದ ಗುರುವ
ನುಡಿಗಳಲು ಬಜರಿಸುತ್ತ ಕೈಗೆಡದಿರಿನುತ್ತ ಅರಿವಿನ ಮರ್ದ ನುಡಿಸಿದ ಗುರುದೇವ, ಕೃಷ್ಣ ಬಲರಾಮರೇ, ನೀವು ಹೇಳಿದಂತೆ ನಾವು ಬಹಳ ನಿಮ್ಮ ಮಗನ ಹುಡುಕೋದಕ್ಕೆ ಹೋದವರು ನಾವು. ಹೌದೇ? ಹುಡುಕಿದೆ ನಮಗೆ ಸಿಕ್ಕಲೇ ಇಲ್ಲ ಅವ. ಸಿಗಲಿಲ್ಲ? ಇಲ್ಲ, ನಂಬಿದ್ದೆ. ಯಾಕಂದ್ರೆ ಮತ್ತೆ ಸುದ್ದಿ ಗೊತ್ತಾಯ್ತು, ನಿಮ್ಮ ಮಗನನ್ನು ನಾವು ತಿಂದಿದ್ದಾನಂತೆ ಯಾರು? ರಕ್ಕಸ ಒಬ್ಬ. ಹೌದಾ? ಹೌದು. ಆಹಾ. ಆದ್ದರಿಂದ ರಕ್ಕಸ ಅವ ತಿಂದ ಮೇಲೆ ನಾವು ಅವರನ್ನು ಹುಡುಕಿ ನಿಮಗೆ ತಂದು ಒಪ್ಪಿಸ್ತೇನೆ ಹೇಗೆ ಹೇಳೋದು ನಾನು? ಆದ್ದರಿಂದ ಅವ ಸಿಕ್ಕಲಿಲ್ಲ, ನನಗೆ ಎಲ್ಲಿ ಬರಬೇಕಾಯ್ತು. ಆದಿ ಸ್ವಾಮಿ, ಆದಿತ್ಯನ ಅಷ್ಟು ಸುಲಭವಾಗಿ ಜಾರಿಕೊಳ್ಳುವ ಹಾಗಿಲ್ಲ. ಯಾಕಂದ್ರೆ ನಿಮಗೂ ಗೊತ್ತಿರ್ತದೆ, ವಿಶ್ವವಿರಾಟ್ ಸ್ವರೂಪನ ಕೋಟಿ ಕೋಟಿ ಕಿರಣಗಳಿಂದ ಒಂದೊಂದೇ ಕಿರಣಗಳು ಬೇರೆ ಭೂಲೋಕಕ್ಕೆ ಕಳಿಸ್ತಾನೆ. ಅದರಿಂದ ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ಯೋನಿಗಳಲ್ಲಿ ಹುಟ್ಟಿ ಬರ್ತದೆ. ಅದು ಮಾನವನಾಗಿ, ಇತರ ಪ್ರಾಣಿಗಳಾಗಿ, ಜಂತುಗಳಾಗಿ, ಗಿಡಬಳ್ಳಿಗಳಾಗಿ ಇತ್ಯಾದಿ ಬೇರೆ ಬೇರೆ ಯೋನಿಗಳಲ್ಲಿ ಹುಟ್ಟಿ ಮತ್ತೆ ಅದು ಯಥಾಸ್ಥಾನವನ್ನು ಸೇರ್ತದೆ. ಯಾವಾಗ ಅವು ಕರೆಸಿಕೊಂಡಾಗ ಅದು ಬರಬೇಕು ಅಂತಾದ್ರೆ ಅದಕ್ಕೊಂದು ಮಿತಿ ಅಂತ ಉಂಟಲ್ಲ. ಭೂಮಿಯ ಮೇಲೆ ಇಷ್ಟು ವರ್ಷ ಮಾತ್ರ ಅವನಿಗೆ ಕಾಣಿಸಿಕೊಳ್ಳುವುದಕ್ಕೆ ಯೋಗ ಇರು. ಆದ್ದರಿಂದ ನಿಮ್ಮ ಮಗ ನಿಮಗೆ ಮಗನಾಗಿ ಹುಟ್ಟಿದ್ದವು, ಆದರೆ ನಿಮ್ಮ ಮಗನಾಗಿದ್ದದ್ದು ಕೆಲವೇ ವರ್ಷ ಮಾತ್ರ. ಆದ್ದರಿಂದ ಅವನ ಅವಧಿ ಮುಗಿಯಿತು, ಅವ ಅಲ್ಲಿ ಸೇರಬೇಕು, ಅಲ್ಲಿ ಹೋಗಿದ್ದಾನೆ. ನೀವು ಬರುವಾಗಲೇ ಗೊತ್ತಾಯಿತು ನನಗೆ. ಯಾವ ಮಾತನ್ನು ಹೇಳಿ ಹೋಗಿದ್ದೀರೋ ಅದು ಕೊನೆಗೊಲ್ಲದೆ ನೀವು ಬರುವುದಿಲ್ಲ, ಮರಳುವುದಿಲ್ಲ. ಈಗ ನಿಮ್ಮ ಮನೆಗೆ ಬೆಳಕಾಯ್ತಲ್ವ? ಹೌದು. ಆ ಬೆಳಕು ಯಾವುದು ಅಂತ ಕೇಳ್ತೀರ ನೀವು? ಅದು ನಿಮ್ಮ ಮಗನೇ, ಅದು ಅವನ ಆತ್ಮಜ್ಯೋತಿ. ಅದು ನಿಮ್ಮ ಬಾಯಿಂದಲೇ ಬರಲಿ ಅಂತ ನಾನು ಕಾದು ಉರಿಯುತ್ತಾ ಇದ್ದೇನೆ. ವಾಸುದೇವನೆ ಕಂಡೆ ನಿನ್ನಯ ಲೀಲೆ ವಾಸುದೇವನೆ ಕಂಡೆ ನಿನ್ನಯ ಲೀಲೆ ಭಕ್ತರ ಮೇಲೆ ವಾಸುದೇವನೇ ನಿನ್ನಯ ಲೀಲೆ ಕಾರುಣ್ಯವು ಭಕ್ತರ ಮೇಲೆ ಕ್ಲೇಶಗಳೆಲ್ಲವೂ ದೂರಾಯಿತಯ್ಯ ಕ್ಲೇಶಗಳೆಲ್ಲವೂ ರಾಯಿತಯ್ಯ ದೋಷಹಾರನೆ ಹರಿ ಚಿತ್ತಜನಯ್ಯ ದೋಷಹರನೆ ಹರಿ ಚಿತ್ತಜನಯ್ಯ ದೇಶಗಳೆಲ್ಲವೂ ದೂರಾಯಿತಯ್ಯ ದೋಷಹರನೆ ಹರಿ ಚಿತ್ತಜನಯ್ಯ ವಾಸುದೇವನೇ ವಾಸುದೇವನೇ ಅಂದೇ
ಪುತ್ರ ಶೋಕ ಸಾಗರದಲ್ಲಿ ಮುಳುಗಿರುವ ಗುರು ದಂಪತಿಗಳಿಗೆ ಅವಳೊಂದಿಗೆ ಚೋದ್ಯವೇ ಇರಲಿ. ವಸುದೇವ, ಏನು? ಅರ್ಥವಿಸಿಕೊಂಡಿದ್ದೇನೆ. ಏನು? ನಾನು ಈ ಹೊತ್ತು ಧನ್ಯನಾದೆ. ಯಾವ ಜ್ಯೋತಿಯನ್ನು ತಾವು ತಂದಿದ್ದೀರೋ ಅದು ದರ್ಶನಕ್ಕೆ ಮಾತ್ರ ಸೂಕ್ತವಾದುದು ಅಂತ ನಾನು ಅರಿವಿಗೆ ಬಂದಿದೆ. ನಿಮ್ಮ ಮನೆ ಬೆಳಗಿತಲ್ಲ, ಮನೆಯೊಂದು ಒಂದಿಗೆ ಬೆಳಗಿದೆ. ನಮ್ಮ ಕಣ್ಮಣಗಳಿಂದ ಆನಂದ ಬಾಷ್ಪ ಉರುಳುತ್ತಾ ಇದೆ. ಆದರೆ ಧನ್ಯನಾದೆ ಅಂತ ಯಾಕೆ ಹೇಳುತ್ತಾ ಇದ್ದೆ? ಯಾಕೆ? ಗುರುವಾದವನು ದೇವರಿಗೆ ಕಳಿಸುವುದಕ್ಕೆ ಸರಿಯಾದ ವ್ಯಕ್ತಿಯಲ್ಲ. ಇದು ನಿಮಿತ್ತ ಮಾತ್ರವಾಗಿ ನೀವು ನನ್ನನ್ನು ಆರಿಸಿಕೊಂಡಿದ್ದು ಅಂತ ನನಗೆ ಅರಿವಿಗೆ ಬಂದಿದೆ. ಆದುದರಿಂದ ಹೇಳುತ್ತಾ ಇದ್ದೆ, ನಾನು ನಿಮಗೆ ನೆಪ ಮಾತ್ರಕ್ಕೆ ನಾನು ಕಲಿಸಿದ್ದು. ಆದರೆ ಈ ದಿವ್ಯ ಜ್ಯೋತಿಯ ದರ್ಶನದಿಂದ ನಮ್ಮಲ್ಲಿರುವ ಅಂಧಕಾರ ದೂರವಾಗಿ ಹೋಯಿತು. ಯಾವ ಪುತ್ರವಾಮೋಹ ಎನ್ನುವುದನ್ನು ನಾವು ಶೋಕ ಸಾಗರದಲ್ಲಿ ಮುಳುಗಿದ್ದೇವೋ ಅದೆಲ್ಲವನ್ನು ದೂರವಾಗಿಸಿದವನು ನೀವು. ಆದುದರಿಂದ ನಿನ್ನಲ್ಲಿರುವಂತಹ ಈ ಪಾಂಚಜನ್ಯವನ್ನು ಮಂಗಲವಾದ ಸ್ವರದಿಂದ ಲೋಕಕ್ಕೆ ಮಂಗಲವಾಗುವುದಕ್ಕೆ ನೀನು ತೊಡಗಿಸಿಕೊಳ್ಳುವವನು ಅಂತ ನನಗೆ ಗೊತ್ತಿದೆ. ಸ್ವಾಮಿ, ನಿಮಗೂ ಗೊತ್ತಿದೆ ಭೂಲೋಕದಲ್ಲಿ ಒಂದು ದೇಹ ಬಿದ್ದು ಹೋದರೆ ಮತ್ತೆ ಮತ್ತೆ ನಮಗೆ ಸಿಕ್ಕುವುದಿಲ್ಲ ಎನ್ನುವ ಸ್ಪಷ್ಟ ಗೊತ್ತಿದೆ. ಆದರೂ ನೀವು ಅದು ಬೇಕು ಅಂತ ಬಯಸಿದ್ರಿ ಯಾಕೆ ಅಂತ ಹೇಳಿದರೆ ನಿಮ್ಮೊಂದು ಗುರುದಕ್ಷಿಣೆ ಬೇಕಾಗಿತ್ತು. ಆದ್ದರಿಂದ ಬಲರಾಮಕೃಷ್ಣರು ಗುರುದಕ್ಷಿಣೆಯನ್ನು ಯಾವ ರೀತಿಯಲ್ಲಿ ಕೊಡಲಿಕ್ಕಿದ್ದಾರೆ ಎನ್ನುವುದನ್ನು ನಮ್ಮ ಪರೀಕ್ಷೆ ಅವರಿಗೆ ಒಡ್ಡುವ ಸಲುವಾಗಿ ಯಮನಲ್ಲಿ ಹೋದಂಥ ಆತ್ಮಜ್ಯೋತಿಯನ್ನು ತಂದುಕೊಡಿ ಅಂತ ನೀವು ಕೇಳಿದ್ದೀರಿ. ಆದರೆ ನಾವು ಶಿಷ್ಯನಾಗಿ ನಮ್ಮ ಮಾಡಬೇಕಂತ ಕರ್ತವ್ಯ ಏನುಂಟು ಅದನ್ನು ಪೂರೈಸಿದ್ದೇವೆ ಎನ್ನುವಲ್ಲಿಗೆ ನಮಗೆ ಸಮಾಧಾನ ಉಂಟು. ಆದ್ದರಿಂದ ನಿಮ್ಮ ಮಗನನ್ನು ಇಲ್ಲೇ ಇಟ್ಟುಕೊಳ್ಳುವ ಹಾಗಿಲ್ಲ. ಅವು ಎಲ್ಲಿಂದ ಬಂದಿದ್ದವನು ದಿವ್ಯ ಸ್ವರೂಪ ಮತ್ತೆ ಅಲ್ಲಿಗೆ ಸೇರಬೇಕಲ್ವೇ? ಅದು ಪ್ರಕೃತಿಯ ನಿಯಮ. ಆದ್ದರಿಂದ ನಮ್ಮ ಕೆಲಸವನ್ನಷ್ಟೇ ಮಾಡಿದ್ದೇನೆ ಎನ್ನುವುದರಿಂದ ನಮಗೆ ಸಂತೃಪ್ತಿ ಉಂಟು ಸ್ವಾಮಿ. ಆದ್ದರಿಂದ ಗುರುದಕ್ಷಿಣೆ ಎನ್ನುವಂಥ ಈ ಕಥಾಭಾಗವನ್ನು ಕೇಳುವುದಕ್ಕೆಲ್ಲರಿಗೂ ಕಾತರರಾಗಿದ್ದರು. ಆದ್ದರಿಂದ ಇಲ್ಲಿಗೆ ಮುಗಿಸೋಣವೇ? ಆದಿ ಲೋಕಕ್ಕೆ ಮಂಗಲವಾಗಲಿ. ಪಾಂಚಜನ್ಯವನ್ನು ಮೊಳಗಿಸುವ ಮೂಲಕ ಔಷಧಿ ಭಜಕರ ಪೊಲೆವಾಗಿ ಪುರಗಭೂಷಣ ಕುಮಾರ ಗಜವದನ ಚರಣ ಕಮಲ ಗಾರದಿ ಎತ್ತಿರಿ ಆರತಿ ಬೆಳಗಿರಿ ಗಜಮುಖದ ಬಗೆ ಗಣಬಗೆ